ಜೀವ ಮಠಂದೂರವರು ಹಾಗೂ ಮಾಜಿ ವಿಧಾನಸಭಾ ಸದಸ್ಯರಂಥ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರು ಈಗಾಗಲೇ ಬಂದು ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ. ಈ ಎಲ್ಲ ಅತಿಥಿಗಳನ್ನು ವೇದಿಕೆಗೆ ನಾವು ಕರೆತರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಸದಾಶಿವಪ್ಪಯ್ಯ ಅವರ ಹತ್ರ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಟ್ರಸ್ಟಿಗಳು ಕೂಡ ಇವರೊಟ್ಟಿಗೆ ಸೇರಬೇಕು. ಎಲ್ಲರೂ ಕೂಡ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಲೋಕಸಭಾ ಸದಸ್ಯರಂತ ಮಂಗಳೂರು ಕ್ಷೇತ್ರದ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು ಈಗ ತಾನೇ ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆಗೆ ಹಾಗೆ ಸಂಜೀವ ಮಠಂದೂರವರು ಕೂಡ ಮಾಜಿ ವಿಧಾನಸಭಾ ಸದಸ್ಯರು ಬಂದಿದ್ದಾರೆ. ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಯಾವುದೇ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆಯಿಂದ ನಾವು ಆರಂಭಿಸಲಿಕ್ಕಿದ್ದೇವೆ. ಲೀಡ್ ಕೈಂಡ್ಲಿ ಲೈಟ್ ಅಥವಾ ಕರುಣಾಳು ಬಾಬೆಳಕೆ. ವೇದಿಕೆಯಲ್ಲಿರುವ ಎಲ್ಲರೂ ಸ್ವಾಮಿಗಳ ನೇತೃತ್ವದಲ್ಲಿ ಮುಂದೆ ಬಂದು ದೀಪವನ್ನು ಪ್ರಜ್ವಲಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಂತ ಕೇಳಿಕೊಳ್ತೇನೆ. ಕರುಣಾಳು ಬಾಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಮುಗಿದು ನಡೆಸೆನ್ನನು. ಇರುಳು ಕತ್ತಲೆಯಾಗಿ ಮನೆ ದೂರ ಕನಿಕರಿಸಿ, ಇರುಳು ಕತ್ತಲೆಯಾಗಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆಮ್ಮನು. ಮುಂದಿನ ಕಾರ್ಯಕ್ರಮ ಪ್ರಾರ್ಥನೆ. ಈ ಪ್ರಾರ್ಥನೆಯನ್ನು ನಡೆಸಿಕೊಡ್ಬೇಕು ಎಂಬುದಾಗಿ ಕುಮಾರಿ ತನ್ವಿ ಶೆಣೈ ಇವರಲ್ಲಿ ಕೇಳಿಕೊಳ್ತಾ ಇದ್ದೀನಿ. रे गिरधर गोपाल, रे गिरधर गोपाल, रे गिरधर गोपाल, दूसरा न कोया, दूसरा न कोया, दूसरा न कोया, सदा सकल लोक जोया, दूसरा न कोया,
रे गिरधर गोपाल बाया छाड़ बंदा छाड़ बाया छाड़ बंदा छाड़ छाड़ा सदा बोया साधु संग बैठ बैठ साधु संग बैठ बैठ लोक लाज खोया रे गिरधर गोपाल रे गिरधर गोपाल ಈಗ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಸುಬ್ರಹ್ಮಣ್ಯ ಮಠ ಇವರಿಗೆ ನಮ್ಮ ಗೌರವವನ್ನು ಅರ್ಪಿಸಬೇಕು ಅಂತೇಳಿ ನಾನು ಸಂಘಟಕರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ಗೌರಿ ಪೈ ಅವರು ಮತ್ತು ಅತಿಥಿಗಳು ಅದರಲ್ಲಿ ಜೊತೆಯಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲೂ ಎಲ್ಲರೂ ಸೇರಿಕೊಂಡು ಸ್ವಾಮಿಗೆ ಗೌರವವನ್ನು ಸಮರ್ಪಿಸಬೇಕು. ಟ್ರಸ್ಟಿಗಳಂತ ಶ್ರೀನಿವಾಸ್ ಪೈ ದಂಪತಿಗಳು ಈ ಕಾರ್ಯಕ್ರಮವನ್ನು ನೆಲೆಸ್ತಾ ಇದ್ದಾರೆ. ಎಲ್ಲ ಅತಿಥಿಗಳು ಕೂಡ ಅವರೊಟ್ಟಿಗೆ ಸೇರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದೆ ಔಪಚಾರಿಕ ಸ್ವಾಗತ ಭಾಷಣ ಡಾಕ್ಟರ್ ಅರುಣ್ ಪ್ರಕಾಶ್, ವಿವೇಕಾನಂದ ಕಾಲೇಜು, ಪುತ್ತೂರು. ಆನಂದಾಶ್ರಮ ಸೇವಾ ಟ್ರಸ್ಟ್ ಇದರ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಈ ಸಂಜೆ ನಾವು ಸೇರಿಕೊಂಡಿದ್ದೇವೆ. ಶುಭ ಸಂಜೆಯ ಶುಭ ನಮನಗಳೊಂದಿಗೆ ಎಲ್ಲ ಅತಿಥಿಗಳಿಗೆ, ಅಭ್ಯಾಗತರಿಗೆ ಸ್ವಾಗತ ಕಾರ್ಯಕ್ರಮವನ್ನು ನಡೆಸಿಕೊಳ್ತಾ ಇದ್ದೇವೆ. ಮತ್ತು ಮೊದಲನೇದಾಗಿ ಈ ಒಂದು ಸಮಾರಂಭದಲ್ಲಿ ನಮ್ಮೊಂದಿಗೆ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಸುಬ್ರಹ್ಮಣ್ಯ ಮಠ ಇವರಿದ್ದಾರೆ. ಇವರ ಪಾದಾರವಿಂದಕ್ಕೆ ಪಡಮಾಡುತ್ತಾ ಇವರನ್ನು ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಮತ್ತು ಆನಂದಾಶ್ರಮದ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ನಮ್ಮೊಂದಿಗಿದ್ದಾರೆ ಆನಂದಾಶ್ರಮದ ಸ್ಥಾಪಕ ಅಧ್ಯಕ್ಷರಾದಂಥ ವೈದ್ಯ ಅಂತ ಡಾಕ್ಟರ್ ಗೌರಿ ಪೈ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇವತ್ತಿನ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ ಶ್ರೀ ಸತ್ಯಶಂಕರ ಕೆ, ಆಡಳಿತ ನಿರ್ದೇಶಕರು, ಮೇಘಾ ಫುಡ್ ಪ್ರೊಸೆಸಿಂಗ್ ಪ್ರೈವೇಟ್ ಲಿಮಿಟೆಡ್, ಪುತ್ತೂರು. ಇವರು ಪುತ್ತೂರಿನ ಸಣ್ಣ ಈ ಒಂದು ಊರಿನಲ್ಲಿ ಬಿಂದು ಎನ್ನುವಂಥ ಒಂದು ಇಂಡಸ್ಟ್ರಿಯನ್ನು ಸ್ಥಾಪನೆ ಮಾಡಿ ಪ್ರಪಂಚದಂಥ ಸಾಗರವನ್ನು ಹರಿಸಿದ್ದಾರೆ. ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಸಂಸದರಾದಂಥ ವೈಬ್ರೆಂಟ್ ಸಂಸದರಾದಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ ಇವರಿದ್ದಾರೆ. ಮಾನ್ಯ ನಳಿನ್ ಕುಮಾರ್ ಕಟೀಲು ಲೋಕಸಭಾ ಸದಸ್ಯರು, ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ನಮ್ಮ ಮಾಜಿ ಶಾಸಕರಾದಂಥ ಶ್ರೀ ಸಂಜೀವ ಮಠಂದೂರು ಇವರನ್ನು ಕೂಡ ಈ ಕಾರ್ಯಕ್ರಮವಾಗಿ ತುಂಬ ಹೃದಯದಿಂದ ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮಾಜಿ ಶಾಸಕಿಯಾದಂಥ ಶ್ರೀಮತಿ ಶಕುಂತಲಾ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಆನಂದಾಶ್ರಮದ ಟ್ರಸ್ಟಿಗಳಾದಂಥ ಶ್ರೀ ಶ್ರೀನಿವಾಸ್ ಪೈ ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಸಭಾಂಗಣದಲ್ಲಿ ಈ ಆನಂದಾಶ್ರಮದೊಂದಿಗೆ ತಮ್ಮನ್ನು ತೊಡಗಿಸಿಕೊಂಡು ತನು ಮನ ಧನಗಳಿಂದ ಸಹಕರಿಸುವಂಥ ಎಲ್ಲ ಹಿರಿಯರು, ತುಂಬ ಹಿರಿಯರಿದ್ದಾರೆ. ಪ್ರತಿಯೊಬ್ಬರನ್ನು ಇಲ್ಲಿ ನಾವು ನೆನಪಿಸಿಕೊಳ್ಳಬೇಕು. ಇವರೆಲ್ಲರನ್ನ ಮತ್ತೊಮ್ಮೆ ತುಂಬ ಸ್ವಾಗತ ಬಯಸ್ತಿದ್ದೇನೆ. ಅದೇ ರೀತಿಯಲ್ಲಿ ಈ ಆಶ್ರಮದ ನಮ್ಮ ಆಶ್ರಮ ವಾಸಿಗಳಿದ್ದಾರೆ, ಈ ಆನಂದಾಶ್ರಮದ ಎಲ್ಲ ಹಿತೈಷಿಗಳಿದ್ದೀರಿ, ಎಲ್ಲ ಹಿರಿಯರ ಕಿರಿಯರು ಮತ್ತೊಮ್ಮೆ ಮಗದೊಮ್ಮೆ ಪುತ್ತೂರಿನ ಮತ್ತು ಒಳ ಪುತ್ತೂರು ಮತ್ತು ಹೊರ ಪುತ್ತೂರಿನ ಎಲ್ಲ
ಸಹೃದಯ ಬಂಧುಗಳಿಗೆ ಸ್ವಾಗತವನ್ನು ಬಯಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಅದೇ ರೀತಿಯಲ್ಲಿ ಛಾಯಾಚಿತ್ರಗ್ರಾಹಕರು, ಧ್ವನಿವರ್ಧಕದವರು, ಅದೇ ಎಲ್ಲ ಮಾಧ್ಯಮ ಮಿತ್ರರು ತಾವಿದ್ದೀರಿ, ತಮ್ಮ ಕೂಡ ತುಂಬ ಹೃದಯ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ. ಹಿರಿಯ ನಾಗರಿಕರಿಗೆ ಎರಡನೇ ಮನೆ ಆಗಿರುವ ಆನಂದಾಶ್ರಮ, ಇದನ್ನು ಕಟ್ಟಿ ಬೆಳೆಸಿದವರು ಶ್ರೀಯುತ ಡಾಕ್ಟರ್ ಗೌರಿ ಪೈಗಳು. ಗೌರಿ ಪೈಗಳ ಬಗ್ಗೆ ಎರಡು ಮಾತು. ಇವರ ತಂದೆ ಶ್ರೀ ಗೋಪಾಲ್ ಪೈ ಮತ್ತು ತಾಯಿ ಗಿರಿಜಾ ಪೈ. ಇವರಿಗೆ 9 ಮಕ್ಕಳು, ಅದರಲ್ಲಿ ಕೊನೆಯವರು ಡಾಕ್ಟರ್ ಗೌರಿ ಪೈಗಳು. ನೆನಪಿಟ್ಟು 9 ಮಕ್ಕಳಲ್ಲಿ ಕೊನೆಯವರು. MBBS ಮತ್ತು MD KMC ಕಸ್ತೂರಿಬಾ ಮೆಡಿಕಲ್ ಕಾಲೇಜ್ ಮಣಿಪಾಲಪುರ ಮುಗಿಸಿ 1969ರಲ್ಲಿ ಗಿರಿಜಾ ಕ್ಲಿನಿಕ್ ಎಂಬುದನ್ನು ಸ್ಥಾಪಿಸಿದರು. ಇವರು ರಾಮಕೃಷ್ಣ ಸೇವಾಶ್ರಮಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಅದರ ಒಟ್ಟಿಗೆ ಇವರಿಗೆ ಹಿರಿಯ ನಾಗರಿಕರ ಬಗ್ಗೆ ಕಾಳಜಿ ಉಂಟಾಗಿ 1998ರಲ್ಲಿ ಆನಂದಾಶ್ರಮ ಸ್ಥಾಪಿಸಿ ವಿಶೇಷವಾದಂಥ ಸೇವೆಯನ್ನು ಪುತ್ತೂರು ಮತ್ತು ಇದರ ಸುತ್ತಮುತ್ತಲಿನ ಜನರಿಗೆ ನೀಡಿದ್ದಾರೆ. ಎಷ್ಟೋ ಮಂದಿ ಮಕ್ಕಳು ವಿದೇಶದಲ್ಲಿದ್ದಾರೆ, ತಂದೆ ತಾಯಿಗಳಿದ್ದಾರೆ, ಅವರಿಗೆ ಸೂರು, ಅವರಿಗೆ ಆಶ್ರಯ, ಅವರಿಗೆ ಸಂತೋಷವನ್ನು ಕೊಡುವಂಥ ವಿಶೇಷ ಆನಂದಾಶ್ರಮ ಸ್ಥಾಪಿಸಿ ಪುತ್ತೂರಿನ ಜನಮನವನ್ನು ಗೆದ್ದಿರುವಂಥ ಡಾಕ್ಟರ್ ಗೌರಿ ಪೈಗಳೇ ಸಭೆಯನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ಮಾತುಗಳು ಹೇಳಬೇಕಂತ ಕೇಳಿಕೊಳ್ತಾ ಇದ್ದೆ. ಶಕುಂತಲ ಸಾಧ್ಯವಾದರೆ ನಿಂತುಕೊಂಡು ಮಾತಾಡಿ ಡಾಕ್ಟರ್, ಅಥವಾ ಅದೇ ಮಾತಾಡ್ತೇನೆ. ಹೌದು, ಎಸ್, ಬರಬೇಕು ಒಟ್ಟಿಗೆ ಯಾರಾದರೂ. ಪೂಜ್ಯ ಸ್ವಾಮೀಜಿಯವರೇ, ಸ್ವಾಮೀಜಿಯವರು ಕೇಳುವುದೇ ಇಲ್ಲ. ಸ್ವಾಮೀಜಿಯವರೇ, ಇಂದು ನನಗೆ ನಿಜವಾಗಿ ತುಂಬ ಆನಂದ ಆಗಿದೆ. ನಮ್ಮ ಆನಂದಾಶ್ರಮ ಆಗಿ ಒಂದು 25 ವರ್ಷ ಆಯಿತು ಅಲ್ವಾ? ಇದು 50 ನಮ್ಮದು 25ನೇ ವರ್ಷದ ಆಚರಣೆ ಮಾಡ್ತಾ ಇದ್ದೇವೆ ಇಲ್ಲಿ. ಬಹಳ ಖುಷಿ ಆಗ್ತದೆ. ಈ 25 ವರ್ಷದಲ್ಲಿ ಎಷ್ಟೋ ಮಂದಿ ಪ್ರಾಯಸ್ಥರನ್ನು ನಾನು ನೋಡಿದ್ದೇನೆ. ಎಲ್ಲರೂ ನಿಜವಾಗಿ ನೋಡ್ಲಿಕ್ಕೆ ಹೋದರೆ ಎಲ್ಲರೂ ಬಹಳ ಒಳ್ಳೆಯವರು. ಅವರ ಕೆಲವು ನನಗೆ ಹೇಳೋದಾದರೆ ಅವರಲ್ಲಿ ಏನೂ ತಪ್ಪಿಲ್ಲ, ಹೊರಗಿನ ವಾತಾವರಣ ಅವರನ್ನು ತಪ್ಪು ದಾರಿಯಲ್ಲಿ ನಡೆಸ್ತದೆ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ನನ್ನ ಬಳಿ ಈಗ 26 ಮಂದಿ ಇದ್ದಾರೆ ಆನಂದಾಶ್ರಮದಲ್ಲಿ. ಎಲ್ಲರೂ ಎಂಥ ಒಳ್ಳೆಯ ನಡತೆಯವರೆಂದರೆ, ನಾನು ನಿಜವಾಗಿ ನಿಮಗೆ ನಾನು ಅವರನ್ನು ಹೊಗಳುವುದಲ್ಲ ಇಲ್ಲಿ ನಿಮ್ಮ ಎದುರು ಕೂತು, ಅದು ನಿಜವಾಗಿ ನನ್ನ ಹೃದಯದಲ್ಲಿದ್ದ ಮಾತನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಅಷ್ಟು ನಿಜವಾಗಿ ಒಳ್ಳೆಯವರು. ಇನ್ನೊಬ್ಬರ 26 ಮಂದಿಯಲ್ಲಿ ಒಬ್ಬರನ್ನೊಬ್ಬರು ಹೊಂದಿಕೊಂಡು ಹೋಗಿಯವರು ಅಲ್ಲಿ ಇದ್ದಾರೆ. ಅದೇ ನನಗೆ ಬಹಳ ಸಂತೋಷ ಕೊಟ್ಟದ್ದು. ಈಗ ನಮ್ಮಲ್ಲಿ ಇರುವ ಇನ್ನೊಬ್ಬರು ಎದುರಿನಿಂದ ಬರ್ತಾ ಇದ್ದಾರೆ, ಇಟ್ಟಿನಿಂದ ನೀವೆಲ್ಲರೂ ನೋಡ್ಬೋದು ನೋಡಿ. ಅವರ ಹಿಂದೆ ಇನ್ನೊಬ್ಬರು ಇದ್ದಾರೆ. ಹಾಗೆ ನೋಡಿ, ನಿಮ್ಮೆಲ್ಲರ ಎದುರು ಕೂತವರು ಎಲ್ಲ ಆನಂದಾಶ್ರಮದಿಂದ ಬಂದವರು ಇಲ್ಲಿಯವರು. ಬಹಳ ಖುಷಿ ಆಗ್ತದೆ. ನನ್ನ ಅಕ್ಕ ತಂಗಿಯರೆಲ್ಲ ಕೂತ ಹಾಗೆ ತೋರ್ತೇನೆ, ನನಗೆ ಸ್ವಂತ ಅಕ್ಕ ತಂಗಿಯರು. ಸೊ ಇದು ನಾನು ಇನ್ನು ಹೇಳ್ತಾ ಹೋದರೆ ಚೆಂದ ತೋರುವುದಿಲ್ಲ. ಆದರೂ ನಾನು ನಿಮಗೆ ಹೇಳ್ತೇನೆ, ಇದು 25 ವರ್ಷದಲ್ಲಿ ನಿಜವಾಗಿ ನಾವು ನನಗೆ ತೃಪ್ತಿ ಕೊಡುವಂಥ ಕೆಲಸ ಮಾಡಿದ್ದೇನೆ ನಾನು ಎಂದು ನನಗೆ ತೋರ್ತದಲ್ಲ, ಮಾಡಿದ್ದೇನೆ, ಧೈರ್ಯದಿಂದ ಹೇಳ್ಬೋದು. ಇದು ಆ್ಯಕ್ಚುಲಿ ಪ್ರತಿಯೊಬ್ಬರು ನನ್ನ ಮನಸ್ಸಿನಲ್ಲಿ ತೋರುವುದು. ಒಬ್ಬರು ಹೆಲ್ಪ್ ಮಾಡಿದರೆ ನಿಜವಾಗಿ ನಮಗೆ ಇದು ವೃದ್ಧಾಪ್ಯ ಎಲ್ಲ ಕಳೆಯುವುದು ಕಷ್ಟನೇ ಅಲ್ಲ ಎಂದು ತೋರುತ್ತೆ. ನಿಜವಾಗಿ ನಮ್ಮಲ್ಲಿರುವ 26 ಮಂದಿಯಲ್ಲಿ ನಾನು ನಿಜವಾಗಿ ನಿಮಗೆ ನಾನು ಸುಳ್ಳು ಹೇಳೋದಿಲ್ಲ, ಇದು ನಿಜವಾಗಿ ಹೇಳಬೇಕಾದ್ರೆ ಒಬ್ಬರು ಹೊಂದಿಕೊಂಡು ಎಷ್ಟು ಚಂದ ಮಾಡಿ ಅಲ್ಲಿ ಇರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಜವಾಗಿ ನೋಡಲಿಕ್ಕೆ ಹೋದರೆ ಹಾಗೆ ಯಾಕೆ ನಾವು ಹೊರಗೆ ಕೂಡ ಹಾಗೆ ಇರಬಹುದು. ಒಬ್ಬರನ್ನೊಬ್ಬರು ಹೊಂದಿಕೊಂಡು ಒಬ್ಬರಿಂದ ಒಬ್ಬರಿಗೆ ಸಹಾಯ ಮಾಡಿ
ಎಷ್ಟು ಚಂದ ಜೀವನ ನಡೆಸಬಹುದು ನಾವು ಖಂಡಿತ ಎಂದು ನನಗೆ ತೋರ್ತದೆ. ಅದನ್ನೇ ಇಷ್ಟು ತನಕ ನಾವು ಹಾಗೆ ಮಾಡಿ, ಮೊದಲು ಕೂಡ ಕೆಲವರು ಇದ್ದರು, ಒಂದು 6-7 ಮಂದಿಯಲ್ಲಿಯೇ ತೀರಿ ಹೋಗಿದ್ದಾರೆ. ಸ್ವಲ್ಪ ಬೇಜಾರು ನಮಗೆ. ಅದು ಕೂಡ ಪ್ರಾಯ ಆದವರು ಒಂದಲ್ಲ ಒಂದು ದಿವಸ ದೇವರು ಕರೆಸಿಕೊಳ್ತಾನೆ ಅವರನ್ನು, ಏನು ಮಾಡಲಿಕ್ಕೆ ಆಗೋದಿಲ್ಲ. ಈಗ ಇದ್ದವರು ಬಹಳ ಸಂತೋಷದಿಂದ ಇದ್ದಾರೆ. ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ ಎಂದು ನನ್ನ ಅಭಿಪ್ರಾಯ. ಒಂದು 2-3 ಹಾಸಿಗೆಯಿಂದ ಏಳಲಿಕ್ಕೆ ಆಗೋದಿಲ್ಲ ಅಲ್ಲಿ. ಅದಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ನಾವು ಹೊತ್ಕೊಂಡು ಬಂದರೂ ಕೂಡ ಇಲ್ಲಿ ಅವರು ಏನು ಕೇಳಲಿಕ್ಕಿಲ್ಲ, ಏನು ನೋಡಲಿಕ್ಕೂ ಇಲ್ಲ. ಆದ್ದರಿಂದ ಅವರನ್ನು ಮಾತ್ರ ನಾವು ಕರ್ತರಲಿಕ್ಕೆ ನಮಗೆ ಅಸಾಧ್ಯ ಆಯಿತು. ಆದರೆ ಉಳಿದವರೆಲ್ಲರೂ ಬಂದು ಇಲ್ಲಿ ನನ್ನ ಎದುರಿದ್ದಾರೆ. ನನಗೆ ಖುಷಿ ಆಯಿತು ಈಗ ಎಲ್ಲರ ಮುಖವನ್ನು ನೋಡಿ. ಒಂದು ರೀತಿಯಲ್ಲಿ ನಾನು ಯಾಕೆಂದು ಹೇಳೋದಿಲ್ಲ, ಇದು ವೃದ್ಧರಲ್ಲಿ ನನಗೆ ಒಂದು ತುಂಬ ಎಂಥದೋ ಒಂದು ಇಂಟ್ರೆಸ್ಟ್ ಹೇಳೋದು, ಅದಕ್ಕೆ ಬೇರೆ ಎಂಥದ ಒಟ್ಟೊಟ್ಟ ಪ್ರೀತಿ ಅವರನ್ನು ನೋಡಿದಲ್ಲಿ ಅಷ್ಟು ಖುಷಿ ಆಗ್ತದೆ. ಅಲ್ಲಿ ಬಂದವರು ಕೂಡ ಕೆಲವರು ಏನಾಗಿದ್ದಾರೆ ಅಂದರೆ ಅವರಿಗೆ ಮನೆಯವರಷ್ಟೊಂದು ನನ್ನ ಮಟ್ಟಿಗೆ ತೋರ್ತದೆ, ಸ್ವಲ್ಪ ಹಿತವಾಗಿ ನೋಡಿಕೊಳ್ಳುವುದಿಲ್ಲ. ಚೆನ್ನಾಗಿ ಎಂದು ಹೇಳುವುದಿಲ್ಲ ನಾನು, ಅವರಿಗೆ ಹಾಗೆ ಆಗಿದೆ ಅಲ್ಲಿ. ಆದ್ದರಿಂದ ಎಷ್ಟೋ ಮಂದಿ ಬಂದು ಹಾಗೆ ಸೇರಿದ್ದಾರೆ. ಕೆಲವರು ಅವರ ಮಕ್ಕಳೇ ತಂದು ಹಾಕಿದವರು ಇದ್ದಾರೆ. ಹಾಗೆ ಹೇಳಲಿಕ್ಕೆ ಹೋದರೆ ಸ್ವಂತ ಮಕ್ಕಳೇ, ಅವ್ರಿಗೆ ತಾಯಿ ಬೇಡ, ಅವರಿಗೆ ಅಲ್ಲಿ ಹಣ ಕೊಟ್ಟು ನಿಲ್ಲಿಸಲಿಕ್ಕೂ ರೆಡಿ ಇದ್ದಾರೆ ಅವರು. ಅಂಥ ಜನ ಇದ್ದಾರೆ, ಇಲ್ಲಂದಲ್ಲ. ಆದರೆ ನಿಜವಾಗಿ ನಾವು ಹೇಗೆ ಹೋಗಬೇಕೆಂದು ಹೇಳಿದರೆ, ನಮಗೆ ಜನ್ಮ ಕೊಟ್ಟವರನ್ನು ನಾವು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ ನಿಜವಾಗಿ ನನ್ನ ಪ್ರಕಾರ. ಅಂಥವರು ಒಂದು ಒಳ್ಳೆಯ ಜೀವನ ತೆಗಿಬೇಕು ಎಂದು ನನ್ನ ಆಸೆ. ಆದ್ದರಿಂದ ನಿಜವಾಗಿ ನಮ್ಮಲ್ಲಿ ಇರೋರು ಹೆಚ್ಚಿನವರು ಬಡವರೇ. ನೋಡ್ಲಿಕ್ಕೆ ಹೋದರೆ ಹಣ ಕೊಡ್ತಾರೆ, ಅವರನ್ನು ನಿಲ್ಲಿಸಿಕೊಳ್ತಾರೆ ಗೌರಿಪೈ ಅವರೆಂದು ಯಾರೂ ನೆನೆಸಬೇಡಿ. ಒಂದು ಒಳ್ಳೆ ರೀತಿಯಲ್ಲಿ ಮಾತ್ರ ನಡ್ಕೊಂಡು ಹೋಗ್ತಾ ಉಂಟು ಇಷ್ಟು ತನಕ, ದೇವರ ದಯೆಯಿಂದ, ಸ್ವಾಮಿಯ ದಯೆಯಿಂದ ಎಲ್ಲ. ಗೊತ್ತಾಯ್ತಲ್ಲ, ಎಲ್ರಿಗೂ ಭಾಳ ಖುಷಿ. ನನಗಂತೂ ನಿಜವಾಗಿ ಒಂದು ಆನಂದಾಶ್ರಮ ಸ್ಟಾರ್ಟ್ ಮಾಡಿದ್ದು ನಾನು ಏನೋ ಒಂದು ಒಳ್ಳೆ ಟೈಮ್ನಲ್ಲಿ ತೆಗೆದುಕೊಂಡ ಡೆಸಿಷನ್ ಇರಬೇಕು. ಅದು ನನಗೆ ಕೊಟ್ಟ ತೃಪ್ತಿ, ಅದು ನನಗೆ ಕೊಟ್ಟ ಸಂತೋಷ ಯಾವುದೂ ಇಲ್ಲ ಇಷ್ಟ ತನಕ. ಭಾಳ ಖುಷಿಯಾಗಿದೆ ನನಗೆ. ಅದು ಸಹ ಇದು 25ನೇ ವರ್ಷದ ಒಂದು ಫಂಕ್ಷನ್ ನಾವು ಬಂದಿದ್ದೇವೆ. ನನಗೆ ಮನಸ್ಸಿನಲ್ಲಿತ್ತು ಇನ್ನೂ ತುಂಬ ಮಂದಿ ಬರಬೇಕಿತ್ತಂತ. ತೊಂದರೆ ಇಲ್ಲ, ಇಷ್ಟು ಒಳ್ಳೆ ಮನಸ್ಸಿದ್ದವರು ಇಷ್ಟು ಮಂದಿ ಸಿಕ್ಕಿದ್ದು ಭಾಳ ದೊಡ್ಡ ಇದು, ಒಳ್ಳೆ ರೆಸ್ಪಾನ್ಸ್ ಎಂದು ನಾನು ಹೇಳ್ತೇನೆ. ಮತ್ತು ನಮ್ಮ ಸ್ವಾಮೀಜಿಯವರ ಆಶೀರ್ವಾದ ನನಗೆ ಯಾವಾಗಲೂ ಇದೆ, ಇನ್ನೂ ಇರುತ್ತದೆ. ಅದೊಂದೊಂಥರ ಏನು ಹೇಳಲಿಕ್ಕೆ ಬರೋದಿಲ್ಲ. ನಮ್ಮ ಸಂಬಂಧ ಒಂದು ತಂದೆ ಮಗಳ ಸಂಬಂಧವೋ ಅಥವಾ ಒಂದು ಅಮ್ಮ ಮಗುವಿನ ಸಂಬಂಧವೋ ಯಾವ ಸಂಬಂಧವೋ ನನಗೆ ಹೇಳಲಿಕ್ಕೆ ಬರುವುದಿಲ್ಲ. ಆದರೂ ನಾನೀಗ ಹೇಳ್ತಾ ಇದ್ದೇನೆ, ಇದೆಲ್ಲ ಸ್ವಾಮಿಗಳ ದಯೆಯಿಂದ ಆಗಿದೆ. ಅಷ್ಟು ನಾನು ಅವರನ್ನು ಗೌರವಿಸ್ತೇನೆ. ನನಗದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬರುವುದಿಲ್ಲ ಸರಿ. ಮತ್ತು ಪುತ್ತೂರಿನಲ್ಲಿ ಇರುವವರು ಎಲ್ಲರೂ ನನಗೆ ಬೇಕಾದವರೇ, ಯಾರೂ ಇಲ್ಲಂದಿಲ್ಲ. ನನ್ನ ಬಳಿ ಕೂತಿದ್ದಾರೆ ಶಕುಂತಲಾ ಮೇಡಮ್. ಬೇರೆ ಯಾರಾದರೂ ಹೋಗೋದಿದ್ರೆ ಶಕುಂತಲಾ ಮೇಡಮ್ನ ಹತ್ರ ಹೋಗುವಾಗ 4 ಸಲ ನೋಡಿ ನಂತರ ಹೋಗಬೇಕು. ಇವರು ನನ್ನ ಪಕ್ಕದಲ್ಲೇ ಕೂತು ನನ್ನನ್ನು ಎಳೆದು ಕೂತಿದ್ದಾರೆ. ಆ ರೀತಿಯಲ್ಲಿ ನನಗೆ ಎಲ್ಲರ ಮೇಲೆ ಪ್ರೀತಿ ಉಂಟು ನನಗೆ ನಿಜವಾಗಿ. ನಾನು ಹೇಳಬೇಕಾದ್ರೆ ಎಂಥದ್ದು ಅದೊಂದು ರೀತಿ. ಹಾಗೂ ನನ್ನ ಟೀಚರ್ಸ್ಗಳಿಗೆ ಕೂಡ ನಾನೆಂದರೆ ಭಾರಿ ಪ್ರೀತಿ ಇತ್ತು. ಕಡೆಗೆ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ನನಗೆ ಹೇಳೋದಿತ್ತು, ಹೌದು ನಿನಗೇನು, ನೀನೇನಾದರೂ ಮಾಡಿ ತಗೊಳ್ತೀಯ ಅವ್ರ ಹತ್ರ, ಆದ್ದರಿಂದ ನಿನಗೆ ಒಳ್ಳೆ ಮಾರ್ಕ್ಸ್ ಸಿಗ್ತದೆ, ನೀನು ಕ್ಲಾಸ್ನಲ್ಲಿ ಫಸ್ಟ್ ಬರ್ತೀಯ ಅಂತ. ಇದೆಲ್ಲ ಅಲ್ಲ, ಗೊತ್ತಾಯ್ತಲ್ಲ. ನಿಜವಾಗಿ ನೋಡ್ಲಿಕ್ಕೆ ಹೋದರೆ ಅವರಿಗೆ ನನ್ನ ಮೇಲೆ ತುಂಬ ಪ್ರೀತಿ ಇರ್ತದೆ. ಯಾಕೆ ನಾನು ಸಿನ್ಸಿಯರ್ ಆಗಿದ್ದೇನೆ, ಯಾವುದ್ರಲ್ಲೂ ತಪ್ಪುವುದಿಲ್ಲ. ಎಕ್ಸಾಮಿನೇಷನ್ ಆದರೂ ಇರಲಿ, ಅದು ಕ್ಲಾಸಸ್ ಆದರೂ ಇರಲಿ, ಯಾವಾಗಲೂ ನಾನು ತಪ್ಪುತ್ತಿರಲಿಲ್ಲ. ನನ್ನ ಡ್ಯೂಟಿ ನಾನು ಮಾಡ್ತಾಯಿದ್ದೆ, ಗೊತ್ತಾಯ್ತಲ್ಲ. ಮತ್ತು ಒಂದು ನನಗೆ ಮೊದಲಿನಿಂದಲೂ ಒಂದು ಹುಚ್ಚು, ಪಾಪ ಬಡವರಂದರೆ ಅವರಿಗೆ ಸ್ವಲ್ಪ ನಾನು ಜಾಸ್ತಿ ಕೇರ್ ಮಾಡ್ತೇನೆ. ಫಾರ್ ಎಕ್ಸಾಂಪಲ್ ಅಲ್ಲಿ ನಾನು ಅದಕ್ಕೆ ಮಾದರಿ ಶಾಲೆ ಹೇಳ್ತೇವೆ, ನಮ್ಮ ಮನೆಯ ಎದುರೇ ಇತ್ತು.
ಅಲ್ಲಿ ಹೋಗ್ತಾ ಇದ್ದೆ. ಅಲ್ಲಿ ಹೋಗುವಾಗ ಕೂಡ ನನಗೆ ಎಷ್ಟು ಮಂದಿ ಆ ಮಕ್ಕಳು ಹರಿದ ಬಟ್ಟೆಯಲ್ಲಿ ಬರ್ತಾಯಿದ್ರು. ನಾನು ಮನೆಯಿಂದ, ನಾವು ಕೂಡ ಅಷ್ಟೊಂದು ರಿಚ್ ಆಗಿರಲಿಲ್ಲ ಇನ್ ದ ಬಿಗಿನಿಂಗ್. ಆಗ ನಾನು ಇದು ಕತೆ ನಿಮಗೆ ಹೀಗೆ ಹೇಳುವುದು ಟೈಮ್ ಪಾಸ್ ಆಗಲಿಕ್ಕೆ. ಒಂದೆರಡು ಮಾತು ಹೇಳ್ತೇನೆ ಮತ್ತು ನಿಲ್ಲಿಸ್ತೇನೆ. ಕಡೆಗೆ ಅವರಿಗೆ ನಾನು ನನ್ನ ಬಟ್ಟೆಯನ್ನು ಅಡಗಿಸಿ ತಗೊಂಡು ಹೋಗಿ ಕೊಡ್ತಾ ಇದ್ದೆ ಆ ಮಕ್ಕಳಿಗೆ. ಗೊತ್ತಾಯ್ತಲ್ಲ, ಮನೇಲಿ ಯಾರಿಗೂ ಗೊತ್ತಿಲ್ಲ ನನಗೆ ಇಷ್ಟು ಬಟ್ಟೆ ಉಂಟಂತ. ಸೊ ಆ ಮಕ್ಕಳೆಲ್ಲ ಹಾಕಿ ಬರುವಾಗಲ್ಲ ನನ್ನ ಸಂತೋಷವೇ ಸಂತೋಷ, ಅಷ್ಟು ಖುಷಿ ಆಗ್ತಿತ್ತು ನನಗೆ. ಆ ಮೊದಲಿಂದಲೂ ಬಂದ ಒಂದು ಎಂಥದ್ದು ಒಂದು ಏನೆಂದು ಹೇಳಲಿಕ್ಕೆ ಆಗೋದಿಲ್ಲ, ಇನ್ನೊಬ್ಬರಿಗೆ ಯಾವಾಗಲೂ ಸಹಾಯ ಮಾಡಬೇಕು ಅಂತ ಒಂದು ತಲೆಯಲ್ಲಿ ಇತ್ತು. ಈಗಲೂ ಇದೆ, ಇನ್ನೂ ಅದು ಉಳಿತದೆ ಖಂಡಿತ. ನನಗೆ ಗೊತ್ತುಂಟು, ನನ್ನ ನೇಚರ್ ನೋಡುವಾಗ ನನಗೆ ಹಾಗೆ ತೋರುತ್ತೆ. ಮತ್ತು ನಾನು ಬರೆದು ತಂದದ್ದು ಎಂಥದ್ದೋ ಸಣ್ಣ ವಿಷಯ ನಿಮ್ಮ ಹತ್ರ ಎಲ್ಲ ಹೇಳುವ ಅಂತ ಈಗ ಮರ್ತೋಯ್ತು, ಏನೋ ಮಾತಾಡಿದೆ. ಗೊತ್ತೀರಾ? ಎಲ್ಲರೂ ಬಂದ ಆ ಸಮಯದಲ್ಲಿ ಆಯ್ತಮ್ಮ, ಹಾಗಾದರೆ ಬೇಡ, ಬರೆದು ತಂದದ್ದು ಓದೋದು ಬೇಡ. ನನ್ನ ಮನಸ್ಸಿಗೆ ಬಂದದ್ದೆಲ್ಲ ನಾನು ಹೇಳಿದ್ದೇನೆ ನಿಮಗೆ. ಬಹಳ ಖುಷಿಯಾಗಿದೆ. ಅದು ಸಹ ಇಂದು ನಮ್ಮ ಸ್ವಾಮಿಗಳು ಬಂದು ಇಲ್ಲಿ ಆಶೀರ್ವಾದ ಮಾಡೋದಂದರೆ ನನಗೆ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್ ಇಟ್. ನನ್ನ ಬಾಯಲ್ಲಿ ನನಗೆ ಗೊತ್ತಾಗೋದಿಲ್ಲ ಹೇಗೆ ಹೇಳೋದು ಅಂತ. ತುಂಬ ಮನಸ್ಸಿಗೆ ತೃಪ್ತಿ ಕೊಟ್ಟಿದೆ ಒಂದು. ಮತ್ತು ನಮ್ಮದು ಆನಂದಾಶ್ರಮ ಬಹಳ ಚಂದವಾಗಿ ಇನ್ನೂ ಕೂಡ ಮುಂದೆ ಎಷ್ಟೋ ಮಂದಿಗೆ ಆಧಾರವಾಗಿ ನಿಲ್ಲಲಿ ಅಂತ ಅವರ ಆಶೀರ್ವಾದ ನನಗೆ ಯಾವಾಗಲೂ ಸಿಕ್ಕಿದೆ. ಹಾಗೆ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮತ್ತು ಇನ್ನು ತುಂಬ ಮಾತಾಡ್ಲಿಕ್ಕೆ ಹೋದರೆ ಬೇರೆಯವರಿಗೆ ಎಂತ ಮಾತಾಡೋದು ಮತ್ತವರು ಅಲ್ವಾ? ಅದಕ್ಕೋಸ್ಕರ ನೆಗಾಡಬೇಡಿ, ನಾನು ಮಾತಾಡೋದೇ ಹೀಗೆ. ಸೊ ನಾನು ಇನ್ನು ನಿಲ್ಲಿಸ್ತೇನೆ, ಜಾಸ್ತಿ ಆಯಿತು ನಾನು ಮಾತಾಡಿದ್ದು. ಪುತ್ತೂರಿನ ಬೆಳವಣಿಗೆಯಲ್ಲಿ ಸಾಧನೆಗಳ ಮೂಲಕ ಪ್ರಕಾಶಿಸಿದ ಹಲವು ಮಂದಿ ಇದ್ದಾರೆ. ಮೊಳಹಳ್ಳಿ ಶಿವರಾಯರೊಬ್ಬರು 1905ರಲ್ಲಿ ಟೌನ್ ಬ್ಯಾಂಕನ್ನು ಸ್ಥಾಪಿಸಿದವರು. ಡಾಕ್ಟರ್ ಶಿವರಾಮ್ ಕಾರಂತರು ಜಗತ್ತಿಡೀ ಪ್ರಸಿದ್ಧರಾದವರು. ಮಹಾ ಗಾಂಧಿಯನ್ನೊಬ್ಬರಿದ್ದಾರೆ, ಸದಾಶಿವರಾಯರು ಅಂತ. ಆಮೇಲೆ ಸಂತ ಫಿಲೋಮೆನಾ ಕಾಲೇಜು ಹೈಸ್ಕೂಲ್ ಸ್ಥಾಪಿಸಿದ ಫಾದರ್ ಪತ್ರವ್ ಅಂತೊಬ್ಬರು. ಶ್ರೀ ರಾಮ್ ಭಟ್, ವೈ ಸಂಜೀವ್ ಶೆಣೈ, ಶಿವರಾಮ್ ಭಟ್ ಇವರೊಟ್ಟಿಗೆ ಡಾಕ್ಟರ್ ಗೌರಿ ಪೈಗಳು. ಈಗ ನಮ್ಮ ಪ್ರಸ್ತುತ ಶಾಸಕರಾದ ಅಶೋಕ್ ಕುಮಾರಿಗೆ ಬಂದಿದ್ದ ಅವರಿಗೆಲ್ಲರ ಮಟ್ಟಿಗೆ ಸ್ವಾಗತ, ಚಪ್ಪಾಳೆ ಮೂಲಕ ಎಲ್ಲರವರ ಸ್ವಾಗತವನ್ನು ಬಯಸಬೇಕು ಕೇಳಿಕೊಡ್ತಾರೆ. ಇವರೊಡನೆ ಈ 8 ಮಂದಿಯೊಟ್ಟಿಗೆ ನವನ ತಾರೆ, ಹೊಸ ತಾರೆ ಅವರು ಡಾಕ್ಟರ್ ಗೌರಿ ಪೈಗಳು. ಈ 9 ಮಂದಿ ನಮ್ಮ ಪುತ್ತೂರು ಹೇಗೆ ಬೆಳೆದಿದೆ, ಇವರೊಬ್ಬರಲ್ಲಿ ಪ್ರಧಾನ ಕಾರ್ಯದರ್ಶಿ. ಹಾಗಾಗಿ ಇವರ ಮಾತುಗಳಿಗೆ ಅವರಿಗೆ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಮುಂದೆ ಅವರು ಹೇಳಿದ ವಿಚಾರಗಳನ್ನು ಸದಾಶಿವ ಪೈಗಳು ಮುಂದುವರಿಸಬೇಕಂತ ಕೇಳಿಕೊಳ್ತಾ ಇದ್ದರು. ಶಾಸಕರಾದ ಅಶೋಕ್ ರೈ ಅವರಿಗೆ ಭವ್ಯವಾದ ಸ್ವಾಗತ ಬಯಸ್ತಾ ಇದ್ದೇನೆ. ಅವರಿಗೆ ಹೂವನ್ನು ಕೊಟ್ಟು ಶ್ರೀನಿವಾಸ ಪೈಗಳು ಸನ್ಮಾನಿಸಬೇಕಂತ ಕೇಳಿಕೊಳ್ತಾ ಇದ್ದೆ. ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಕ್ಕೆ ನಮಿಸುತ್ತಾ, ವೇದಿಕೆಯಲ್ಲಿ ಆಸೀನರಾದ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿದ್ದ ಬಂಧು ಭಗಿನಿಯರೇ, ಒಂದು ಸಣ್ಣದಾದ ಪ್ರಾಸ್ತಾವಿಕವಾಗಿ ಒಂದು 2 ಮಾತು ಹೇಳಲಿಕ್ಕೆ. ನಮ್ಮ ಪ್ರೀತಿಯ ಗೌರಿಯಕ್ಕನ ಕನಸಿನ ಕೂಸಿಗೆ ಇವತ್ತು 25 ವರ್ಷಗಳಾಯಿತು. 25 ವರ್ಷ ಕಳೆದು ಈಗ ಒಂದು ಶಕ್ತಿಶಾಲಿ ಭದ್ರವಾದ ಒಂದು ಸೇವಾ ಸಂಸ್ಥೆಯಾಗಿ ನಾವು ಶುರು ಮಾಡಿದ್ದು ವೃದ್ಧಾಶ್ರಮ. ಈಗ ಆದರೆ ಇವರ ಗೌರಿಯಕ್ಕನ ಶ್ರಮದ ಫಲ ಹಾಗೂ ಅವರ ಒಟ್ಟಿಗಿರುವ ಅವರ ಟ್ರಸ್ಟಿನವರ ಬೆಂಬಲದಿಂದ ಈಗ ಅದೊಂದು ಸೇವಾ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಈ ತಾಯಿಗೆ ಇನ್ನೇನು ಬೇರೆ ಖುಷಿ ಬೇಕಿಲ್ಲ. ಅವರು ಸಾಕಿ ಸಲಹಿದ
ಕೂಸು ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದೆ. ಈ ಎತ್ತರಕ್ಕೆ ಬರಲು ಮುಖ್ಯವಾದ ಕಾರಣ, ಅದರ ಮೊದಲು ಒಂದು ವಿಷಯ ಹೇಳ್ತೇನೆ. ನಾರ್ಮಲ್ ಆಗಿ ನಮ್ಮ ಮಗುವನ್ನು ನಮಗೆ ಬೆಳೆಸಲೇಬೇಕಾದ್ದು ಈ ನ್ಯೂಟ್ರಿಷನ್ಸು, ಪ್ರೋಟೀನ್ಸು, ಫುಡ್ ಸಪ್ಲಿಮೆಂಟ್ಸು. ಆದರೆ ಇಂತಹ ಒಂದು ಕೂಸು ಬೆಳಿಬೇಕಂತೇಳಿ ಆದರೆ ಅದಕ್ಕೆ ಬೇಕಾದ್ದು ಎರಡೇ ಎರಡು: ಜನರ ಪ್ರೀತಿ ಮತ್ತು ಕೊಡುಗೆ. ಪ್ರೀತಿಗಿಂತ ಕೊಡುಗೆ. ಈ ಸಂಸ್ಥೆ ಬೆಳೆಯಲು ಕಾರಣರ ಬಹಳಷ್ಟು ದಾನಿಗಳು ನಮಗೆ ಈ ಕಳೆದ 1995ರಿಂದ ಸಹಾಯಹಸ್ತವನ್ನು ಕೊಟ್ಕೊಂಡು ಬಂದಿದ್ದಾರೆ. ಅವರವರ ಕೈಲಾದ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಇದಕ್ಕಿಂತ ಬೇರೆ ಸರಿಯಾದ ಸೂಕ್ತವಾದ ಸಮಯ ಇರಲಿಕ್ಕಿಲ್ಲ ಪ್ರಾಯಶಃ ಅವರನ್ನು ನಾನು ನೆನೆಸಲು. ಹಾಗಂತೇಳಿ ನಮ್ಮನ್ನು ಇಲ್ಲಿ ತನಕ ಡೊನೇಷನ್ ಕೊಟ್ಟಾಗಲಿ, ಡೊನೇಷನ್ ಕೈಂಡ್ ಇರಲಿ, ಯಾವುದೇ ರೀತಿಯ ಡೊನೇಷನ್ಗಳಿರಲಿ, ಎಲ್ಲರ ಹೆಸರನ್ನು ನೆನಪಿಸ್ತಾ ಹೋದರೆ, ಹೇಳ್ತಾ ಹೋದರೆ ಪ್ರಾಯಶಃ ಒಂದು 3-4 ದಿವಸ ಬೇಕಾದಿತ್ತು. ಅದರಲ್ಲಿ ನಾವು ಸ್ವಲ್ಪ ಹೆಸರನ್ನು ಹೇಳಲಿಕ್ಕೆ ಬಯಸ್ತೇನೆ. ಶ್ರೀಮತಿ ಸುಧಾಮೂರ್ತಿ ಇನ್ಫೋಸಿಸ್ ಫೌಂಡೇಶನ್, ಶ್ರೀ ವಿನಾಯಕ್ ಕುಡ್ವಾ USA, ಡಾಕ್ಟರ್ ಗೋಪಾಲ್ ಭಂಡಾರ್ಕರ್ USA, ಶ್ಯಾಮದಾಸನಿ ಫೌಂಡೇಶನ್ ಹಾಂಗ್ಕಾಂಗ್, ಕೊಂಕಣಿ ಚಾರಿಟಿ ಫಂಡ್ USA, ಚಾರಿಟಿ ಏಡ್ ಫೌಂಡೇಶನ್ USA, ಆಶ್ರಾ ಚಾರಿಟೇಬಲ್ ಫಂಡ್ USA, ಸಿಸ್ಕೋ USA, ಬ್ರೈಟ್ ಫಂಡ್ USA, ಮಿಸ್ಟರ್ ರಾಮ್ ಆಚಾರ್ಯ ಮತ್ತು ಅವರ ಧರ್ಮಪತ್ನಿ ಅರುಣಾ ಆಚಾರ್ಯ USA, ಅರ್ಪಣಾ ಫಂಡ್ ರೈಸರ್ USA, ಆಶಾ ಬಾಳಿಗ ಆ್ಯಂಡ್ ರವಿ ಬಾಳಿಗ USA. ಕೇವಲ USA ನಮ್ಮ ಸಂಸ್ಥೆ ನಡೆಯುವುದಲ್ಲ, ಮತ್ತು ಈ ಇಷ್ಟು USA ನಾನು ಹೇಳಿದೆಲ್ಲ ಇದು ಅವರ ಒಂದು ಕಠಿಣ ಪರಿಶ್ರಮದಿಂದ ಒಟ್ಟಿಗೆ ಒಬ್ಬರಾಗಿ ಹೋಗಿ USA ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಪ್ರತಿಯೊಬ್ಬರ ಮನೆ ಬಾಗಿಲು ತಟ್ಟಿ ನಾವು ಆಶ್ರಮ ಮಾಡ್ತಾಯಿದ್ದೇವೆ ಪುತ್ತೂರಲ್ಲಿ, ನಮಗೆ ನಿಮ್ಮ ಹೆಲ್ಪ್ ಬೇಕು ಅಂತೇಳಿ ಆ ರೀತಿ ಅವರನ್ನು ಒಂದು ಮನವರಿಕೆ ಮಾಡಿ ಅವರ ಸಂತೈಸಿ ಅವರಿಂದ ಅವರು ನಮ್ಮ ಆ್ಯನ್ಯುವಲ್ ರಿಪೋರ್ಟ್ ವರ್ಷ ಅವರಿಗೆ ಕಳಿಸ್ತೇವೆ. ಅವರು ವರ್ಷ ಅವರಿಂದ ಯಾರಾದರೂ ಒಬ್ಬರು ಇಲ್ಲಿ ಬರ್ತಾರೆ ಪುತ್ತೂರಿಗೆ. ಈ ರಿಪೋರ್ಟ್ಗಳನ್ನೆಲ್ಲ ನೋಡಿ ಅವರು ನಿಜವಾಗ್ಲೂ ಈವನ್ ದೇ ಫೌಂಡ್ ಆನಂದಾಶ್ರಮ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಉಂಟು ಅಂತೇಳಿ. ಅದಲ್ಲದೆ ಹೆಲ್ಪೇಜ್ ಇಂಡಿಯಾ, ಕೆನರಾ ಬ್ಯಾಂಕ್, ವರ್ಕೌಟ್ ಫೌಂಡೇಶನ್, ಜಿಂದಾಲ್ ಸೇವಾ ಟ್ರಸ್ಟ್, ಡಾಕ್ಟರ್ ಕುಮುದಿನಿ ಮತ್ತು ಡಾಕ್ಟರ್ ಅರುಣ್ ಗಂಗೂಲಿ ಬೆಂಗಳೂರು, ದಯಾನಂದ್ ಪೈ ಆ್ಯಂಡ್ ಸತೀಶ್ ಪೈ ಸೆಂಚುರಿ ಬಿಲ್ಡರ್ಸ್, ಸಿಂಡಿಕೇಟ್ ಬ್ಯಾಂಕ್, LIC ಆಫ್ ಇಂಡಿಯಾ, ಯೂನಿಯನ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ICIC ಬ್ಯಾಂಕ್. ನಾನು ಕೇವಲ ಈಗ ಸ್ವಲ್ಪ ಸಂಸ್ಥೆಗಳ ಹೆಸರು ಮಾತ್ರ ಹೇಳಿದ್ದೇನೆ. ಯಾಕಂತ ಹೇಳಿದರೆ ಸಂಸ್ಥೆಗಳ ಅದರಲ್ಲಿ ತುಂಬ ಜನರು ಕವರ್ ಆಗ್ತಾರೆ. ಇಂಡಿವಿಜುವಲಾಗಿ ಹೇಳಲಿಕ್ಕೆ ಹೋದರೆ ನಾನು ಆಗ ಹೇಳಿದಾಗೆ ತುಂಬ ದಿವಸ ಬೇಕಾಗ್ತದೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಶ್ರೀಮತಿ ಜಿಲಿಯನ್ ಸಿಮ್ಸನ್ ಅಂತೇಳಿ ನಮ್ಮ ಡಾಕ್ಟರ್ ಗೌರಿ ಪೈ ಅವರು ಮತ್ತು ಅವರ ಅಕ್ಕನ ಮಗಳು ಡಾಕ್ಟರ್ ಮೀರಾ ಪ್ರಭು UK ಅವರ ಏನೋ ಕೋರ್ಸ್ ಮಾಡುವಾಗ ಆ ಹಾಸ್ಪಿಟ್ಲಲ್ಲಿ ಅವರು ಇಟ್ ವಾಸ್ ಮೇ ಬಿ ಇನ್ 1958 ಕಾಣ್ತದೆ. 58 ಅವರು ರೇಡಿಯಾಲಜಿಸ್ಟ್ ಆಗಿದ್ದರಲ್ಲಿ ಆ ಹಾಸ್ಪಿಟ್ಲಲ್ಲಿ ಇವರು ಕಲಿತಾ ಇದ್ದರು. ಅವರು ರೇಡಿಯಾಲಜಿಸ್ಟ್. ಆಗಿನ ಪರಿಚಯ 1958ರ ಪರಿಚಯ. ಈಗಲೂ ಅವರು ಈಗ ಮೇ ಬಿ ಶಿ ಈಸ್ 83-84, ಬಟ್ ಕಳೆದ ವರ್ಷ ತನಕ ಅವರು ವರ್ಷಕ್ಕೊಮ್ಮೆ ಇಂಡಿಯಾಕ್ಕೆ ಬಂದು ಎಲ್ಲರ ಹತ್ರ ಮಾತಾಡಿ ಆಶ್ರಮಕ್ಕೆ ನಮ್ಮ ಕ್ಯಾಂಪ್ಗಳಲ್ಲಿ ಪ್ರತಿಯೊಂದರಲ್ಲಿ ಭಾಗಿಯಾಗಿ ನಮ್ಮವರೇ ಆಗಿ ಇದ್ದುಕೊಂಡು ಅವರು 85-84 ಏಜಲ್ಲಿ ಈಗಲೂ ಕೂಡ UK ಲಂಡನ್, ಅವರು ಕಿರ್ಕ್ಬಿ ಅಂತ ಊರು, ಲಂಡನ್ನಲ್ಲಿ ಈ ಅವರ ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ಸ್ ಅವರು ಅದರಲ್ಲಿ ಅವರು ಕನ್ಸರ್ಟ್ ಎಲ್ಲ ಮಾಡಿ ಸಣ್ಣ ಅಮೌಂಟ್ಗಳು $20, $30, $50, $100, $120 ಪೌಂಡ್ಸ್ಗಳನ್ನು, ಅಂದರೆ ಅವರ ಮನಸ್ಸು ಏನಂತ ಹೇಳಿದ್ರೆ ಆನಂದಾಶ್ರಮಕ್ಕೆ ನಾನು ಕೊಡಬೇಕು ಅಂತೇಳಿ, ಆನಂದಾಶ್ರಮಕ್ಕೆ ಕೊಡಬೇಕು. ಇಲ್ಲಿ ಬಂದ ಕೆಲವೊಮ್ಮೆ ರಾಮಕೃಷ್ಣ ಆಶ್ರಮಕ್ಕೂ ಕೊಡ್ತಾರೆ ಅವರು. ಸೊ ಈ ಥರ ಅಂತ ಹೇಳಿದ್ರೆ ಸೆಲ್ಫ್ಲೆಸ್ ಥಾಟ್ ಇದ್ದ ಕಾರಣ ಜನರು ನಮಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಇಲ್ಲಿ ತನಕ. ಅಂಥ ಸಪೋರ್ಟ್ ಇನ್ನೂ ಕೂಡ ಮುಂದೆ ಬರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ. ಇನ್ನು 3 ವಿಷಯ. ಬೆಳ್ಳಿ ಹಬ್ಬದ ಪ್ರಯುಕ್ತ ಸಮಾಜದ ಒಳಿತಿಗಾಗಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕೆಲವೊಂದು ಶಾಲೆಗೆ ನಾವು ಈ ಸಿಲ್ವರ್ ಜುಬ್ಲಿ ಅಂತ ಹೇಳ್ತಾರೆ ಮೆಮೊರಿ ನೆನಪಿಗೋಸ್ಕರ ಆನಂದಾಶ್ರಮದ ಬಳಿ ಅಂಗನವಾಡಿಗೆ ಸುಮಾರು 2.5 ಲಕ್ಷ ವೆಚ್ಚದಲ್ಲಿ ಜಾರುಬಂಡಿ, ಮೇರಿಗೋ ರೌಂಡ್, ಸ್ಲೈಡ್ಸ್ ಮತ್ತು ಬೇಕಾದ ಏನೆಲ್ಲ ಸಾಧ್ಯ ಉಂಟು ಅದೆಲ್ಲವನ್ನು ಅಂಗನವಾಡಿಗೆ. ಲಿಟಲ್ ಫ್ಲವರ್ಸ್ ಶಾಲೆಗೆ ಸುಮಾರು 4.5 ಲಕ್ಷ ವೆಚ್ಚದಲ್ಲಿ 15 ಕಂಪ್ಯೂಟರ್ಗಳು. ಕೊಂಬೆಟ್ಟು ಜೂನಿಯರ್ ಕಾಲೇಜಿಗೆ ಕಂಪ್ಯೂಟ್ರು, ಪ್ರಾಜೆಕ್ಟರ್ ಹಾಗೂ ಒಂದು ನೀರಿನ ಸ್ಟೋರೇಜ್ ಟ್ಯಾಂಕ್. ದರ್ಬೆಯಲ್ಲಿರುವ ಬೆತನಿ ಶಾಲೆಗೆ ಎಗೇನ್ 4.25 ವೆಚ್ಚದಲ್ಲಿ 15 ಕಂಪ್ಯೂಟರ್ ಮತ್ತು ಪ್ರಾಜೆಕ್ಟರ್. ಹಾಗೂ ನಿನ್ನೆ ತಾನೇ ನಮ್ಮ ಶಾಸಕರು ಉದ್ಘಾಟನೆ ಮಾಡಿದ
ಸಾಮೆತಡ್ಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯದ್ದು ಒಂದು ಆಫೀಸ್ ರೂಮ್ ಮತ್ತು ಕ್ಲಾಸ್ ರೂಮು, ಅದನ್ನು ಕೂಡ ನಮ್ಮ ಆನಂದಾಶ್ರಮದ ವತಿಯಿಂದ, ಅಂದರೆ ನಾವು ಸಮಾಜ ನಮಗೆ ಕೊಟ್ಟದ್ದನ್ನು ನಾವು ಸಮಾಜಕ್ಕೆ ಕೊಡುವಂಥದ್ದೇ ನಿಜವಾದ ಸೇವೆ. ಆದ ಕಾರಣ ಆ ಒಂದು ನೆನಪಿಗೋಸ್ಕರ ಇಷ್ಟೆಲ್ಲ ಒಂದು ಅದು ದೊಡ್ಡ ವಿಷಯ ಏನಲ್ಲ, ಸಣ್ಣದಾಗಿ ಮಾಡುವಂಥದ್ದು. ಡಿಸ್ಟ್ರಿಕ್ಟ್ ಬ್ಲೈಂಡ್ನೆಸ್ ಕಂಟ್ರೋಲ್ ಸೊಸೈಟಿ ಮಂಗಳೂರು ನಾವು ಕ್ಯಾಂಪ್ ಮಾಡ್ತಾ ಇರ್ತೇವೆ. ನಮ್ಮ ಇಲ್ಲೇ ಇದ್ದಾರೆ ಡಾಕ್ಟರ್ ಅನಿಲ್ ರಾಮಾನುಜಮ್ ಇದ್ದಾರೆ, ಅವರು ಹೇಳಿದರು ಒಂದು ಟೋನೋಮೀಟರ್ ಬೇಕು, ಗ್ಲೋಕೋಮಾ ಡಿಟೆಕ್ಷನಿಗೆ ನಮಗೆ ಬೇಕು ಅಂತ ಹೇಳಿದರು. ಅದು ಕೂಡ ನಾವು ಅವರಿಗೆ ವೆನ್ಲಾಕ್ ಹಾಸ್ಪಿಟ್ಲಿಗೆ ಆನಂದಾಶ್ರಮದ ವತಿಯಿಂದ ಸುಮಾರು 1.8 ಲಕ್ಷ ಅಂತ ಕಾಣ್ತದೆ ನನಗೆ ವೆಚ್ಚದಲ್ಲಿ ಅವರಿಗೆ ಸಹ ಒಂದು ಯೂನಿಟನ್ನು ನಾವು ಕೊಟ್ಟಿದ್ದೇವೆ. ದೃಷ್ಟಿ ಪ್ರೋಗ್ರಾಮ್ ನಾವು ಮಾಡ್ತಾ ಇದ್ದೇವೆ. ಸಾಧಾರಣ 2 ಲಕ್ಷಕ್ಕೂ ಮಿಕ್ಕಿ ಜನರು ನಮ್ಮ ಕಣ್ಣಿನ ಪರೀಕ್ಷೆಯಿಂದ, ನಾವು ಹೋದಲ್ಲಿ ಪರೀಕ್ಷೆ ಮಾಡ್ತೇವೆ, ರಿಫ್ರಾಕ್ಷನ್ ಎಲ್ಲ ಮಾಡ್ತಾರೆ. ಹಾಗೆ ಅವರು ಮತ್ತು ವೆನ್ಲಾಕ್ ಆಸ್ಪತ್ರೆಯ ವೈದ್ಯರಿದ್ದಾರೆ, ನಮ್ಮ ನೇತ್ರಾಧಿಕಾರು ಶ್ರೀ ಶಾಂತರಾಜ್ ಅನಿಲ್ ಇಲ್ಲೇ ಇದ್ದಾರೆ, ಮತ್ತು ನಮ್ಮೊಟ್ಟಿಗೆ ಎಲ್ಲ ಕ್ಯಾಂಪುಗಳಿಗೆ ಆದಷ್ಟು ಒಳ್ಳೆಯ ಸಹಕಾರ ಕೊಟ್ಟು ಬರುವಂಥ 4 ಜನ ಮಕ್ಕಳು ಕೂಡ ಇಲ್ಲೇ ಇದ್ದಾರೆ. ಸುಮಾರು 600ಕ್ಕೂ ಮಿಕ್ಕಿ ಹೋಮ್ ನರ್ಸ್ ಟ್ರೈನಿಂಗ್ ನಮ್ಮ ಪುತ್ತೂರಿನ ವಿವಿಧ ಹಾಸ್ಪಿಟಲ್ಗಳಲ್ಲಿ ಈಗ ಅವರು ವೈಟ್ ಗೌನ್ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಅರ್ಲಿಯರ್ ಡೇಸಲ್ಲಿ ಅವರು ನಮ್ಮೊಟ್ಟಿಗೆ ನರ್ಸಿಂಗ್ ಕಲಿತು ನಮ್ಮೊಟ್ಟಿಗೆ ಆನಂದಾಶ್ರಮದ ಹೋಮ್ ನರ್ಸ್ ಯೂನಿಟಲ್ಲಿ ಕೆಲಸ ಮಾಡಿಕೊಂಡಿದ್ದರು. ನಾವು ಅವ್ರ ಹತ್ರ ಯಾವುದೇ ಒಂದು ಶುಲ್ಕವನ್ನು ತಗೊಳ್ಳದೆ 3 ತಿಂಗಳು ಟ್ರೈನಿಂಗು, ಪ್ರಾಕ್ಟಿಕಲ್ಲು ಥಿಯರಟಿಕಲ್ಲು ಎಲ್ಲ ಮಾಡಿ ಅವರಿಗೆ ಆ್ಯಸ್ ಗುಡ್ ಆ್ಯಸ್ ANM GNM ಮಾಡಿದಂಥ ಆ ಕ್ಯಾಟಗರಿಯ ಲೆವೆಲಿಗೆ ನಾವು ಅವರನ್ನು ಕಲಿಸಿ ಸೊಸೈಟಿಯಲ್ಲಿ ಕೆಲಸಕ್ಕೆ ಕಳಿಸಿದ್ದೆವು. 2 ವರ್ಷ 3 ವರ್ಷಕ್ಕೆ ನಮ್ಮೊಟ್ಟಿಗೆ ಕೆಲಸ ಮಾಡಿ ತದನಂತರ ಅವರು ಬೇರೆ ನಮ್ಮ ಉದ್ದೇಶ ಕೂಡ ಅದೇ, ನಮ್ಮೊಟ್ಟಿಗೆ ಪರ್ಮನೆಂಟಾಗಿ ಇರಬೇಕಂತೇಳಿ ಅಲ್ಲ, ಅವರ ಜೀವನಕ್ಕೆ ಆಧಾರ ಆಗಿ ಅವರು ಅವರ ಮನೆಯವರಿಗೆ ಯಾವುದೇ ತೊಂದರೆ ಬರದಾಗೆ ಸೆಲ್ಫ್ ಡಿಪೆಂಡೆಂಟ್ ಆಗಿ ಇರಬೇಕೆಂಬ ದೃಷ್ಟಿ ನಾವು ಕಲಿಸಿಕೊಡ್ತಿದ್ದೆವು. ಅದು ಕೂಡ ದೇವರದಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದೆ ಸಮಾಜದಲ್ಲಿ. 25 ವರ್ಷ ನಾವು ಈಗ ಯೂಶ್ವಲಿ ಹೇಳ್ತೇವೆ ಸಕ್ಸಸ್ಫುಲ್ ಅಂತೇಳಿ. ನಮ್ಮದು ಸಕ್ಸಸ್ಫುಲ್ ಅಂದರೆ ಯಶಸ್ವಿ ಅಲ್ಲ, ಸಾರ್ಥಕತೆಯಲ್ಲಿ ನಾವು ಮೇಲೆ ಬಂದಿದ್ದೇವೆ. ನಾವು ಸಮಾಜಕ್ಕೆ ಏನು ಕೊಡಬೇಕಂತ ಮಾಡಿದ್ವಾ ಅಥವಾ ಸಮಾಜ ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತಾ ಅವುಗಳನ್ನು ಪೂರೈಸುವ ಪ್ರಯತ್ನ ಮಾಡಿ ಇಲ್ಲಿ ತನಕ ನಾವು ಬಂದಿದ್ದೇವೆ. 25 ವರ್ಷ ಪ್ರೀತಿ, ನೆಮ್ಮದಿ, ಶಾಂತಿಯಿಂದ ಆಶ್ರಮವಾಸಿಗಳ ಆರೈಕೆಯಲ್ಲಿ ನಡೆಸಿಕೊಂಡು ಬಂದಿದ್ದೇವೆ ಅಂತ ಹೇಳಲು ತುಂಬ ಹೆಮ್ಮೆ ಆಗ್ತಾ ಇದೆ. ಕೊನೆಯದಾಗಿ ನಮ್ಮ ಟ್ರಸ್ಟಿಗಳು, ನಮ್ಮ ಆಶ್ರಮದ ಸ್ಟಾಫ್ಗಳು, ಇವರಿಗೆ ಸಹ ನಾನು 1-2 ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. 1-2 ಮಾತು ಮುಗಿಸ್ತೇನೆ. ಜೈ ಹಿಂದ್. ಈಗ ಮುಖ್ಯ ಅತಿಥಿಗಳ ಭಾಷಣ ಶ್ರೀಯುತ ಸತ್ಯಶಂಕರ್ ಕೆ. ಅದರ ಮೊದಲು ಅವರ ಒಂದು ಕಿರು ಪರಿಚಯವನ್ನು ಸಭೆಗೆ ಇಡ್ತಾ ಇದ್ದೇನೆ. ಶ್ರೀಯುತ ಸತ್ಯಶಂಕರ್ ಕೆ ಇವರು ನಿರ್ದೇಶಕರು, ಮೆಗಾ ಫುಡ್ ಪ್ರೊಸೆಸಿಂಗ್ ಪ್ರೈವೇಟ್ ಲಿಮಿಟೆಡ್, ಪುತ್ತೂರು. ಶ್ರೀಯುತರು ಪುತ್ತೂರಿನ ಬೆಳ್ಳಾರಿಯ ಕೃಷಿ ಕುಟುಂಬದಲ್ಲಿ ಜನಿಸಿದವರು. ಧೀರುಭಾಯಿ ಅಂಬಾನಿಯವರ ಸ್ಫೂರ್ತಿಯಿಂದ ತನ್ನದೇ ಬಿಂದು ಸಂಸ್ಥೆಯನ್ನು ಹುಟ್ಟುಹಾಕಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ರೈಲು ನಿಲ್ದಾಣದಲ್ಲಿ ಚಹಾ ಮಾರುವಲ್ಲಿಂದ ಇಂದು ಏರಿದ ಎತ್ತರ ಅವರ್ಣನೀಯ. ಅಂತೆಯೇ ಇವರು ಕೂಡ ಬಹಳ ಚಿಕ್ಕ ಕೆಲಸದಿಂದ ಇವತ್ತು ಏರಿದ ಎತ್ತರ ಕಂಡಾಗ ಅಚ್ಚರಿಯಾಗದು. ಇದು ಇಂದಿನ ಯುವ ಪೀಳಿಗೆಗೆ ಖಂಡಿತ ಅನುಕರಣೀಯವಾಗಬೇಕಾಗಿದೆ. ಶ್ರಮವೇ ಜಯತೆ ಮತ್ತು ಆತ್ಮನಿರ್ಭರ ಎಂದರೆ ಇದಲ್ಲದೆ ಮತ್ತೇನು? ಇದರ ಗುಟ್ಟು ನೆಚ್ಚಿಕೊಂಡ ಉದ್ಯೋಗದಲ್ಲಿರುವಂಥ ಪ್ರೀತಿ, ನಂಬಿಕೆ, ಶ್ರಮ ಮತ್ತು ಶಿಸ್ತು. ಕಷ್ಟಪಟ್ಟು ಕೆಲಸ ಮಾಡುವ ಯಾರಿಗೂ ಸಹಾಯ ಹಸ್ತ ನೀಡುತ್ತಾ ಬಂದಿದ್ದಾರೆ. ಅವರು 1994ರಲ್ಲಿ ಸ್ಥಾಪಿಸಿದಂಥ ಪ್ರವೀಣ್ ಆಟೋ ಫೈನಾನ್ಸ್ ಇವತ್ತು 9 ಬ್ರಾಂಚ್ಗಳನ್ನ ಹೊಂದಿ ಪ್ರಸಿದ್ಧಿ ಪಡೆದಿದೆ. ಅಬ್ದುಲ್ ಕಲಾಂ ಅವರು ಹೇಳಿದ ಹಾಗೆ ಶ್ರೀಯುತ ಸತ್ಯಶಂಕರ್ ಅವರು ಸರಳ ಸಜ್ಜನ, ಮಹಾ ಕನಸುಗಾರ, ಎತ್ತರದ ಗುರಿ ಹೊಂದಿದ ಪ್ರಾಮಾಣಿಕ ಕೆಲಸಗಾರ ಹಾಗೂ ಛಲವಾದಿ. ಅವರು ಸ್ಥಾಪಿಸಿದ ಬಿಂದು ಮಿನರಲ್ ವಾಟರ್ ಇಂಡಸ್ಟ್ರಿ ಚರಿತ್ರೆಯನ್ನೇ ನಿರ್ಮಿಸಿದೆ. 2002ರಲ್ಲಿ ಬಿಂದು ಜೀರಾ ಮಸಾಲ ಮಾರುಕಟ್ಟೆಯಲ್ಲಿ ಸ್ವಲ್ಪ ಟೀಕೆಗೆ ಒಳಗಾದರೂ ಕೂಡ ಹಿಂದಡಿ ಇಡದೆ ಮುಂದುವರೆದ ಪರಿಣಾಮವಾಗಿ ಇಂದು ಅದು ಭಾರತದ ಒಳಗೂ ಹೊರಗೂ ಅತಿ ಬೇಡಿಕೆಯ ಪಾನೀಯವಾಗಿ ಹೊರಹೊಮ್ಮಿದೆ. ಬಿಂದು ಸಂಸ್ಥೆ ಇಂದು ಬೃಹತ್ ಸಂಸ್ಥೆಯಾಗಿ ಕೋಟ್ಯಾಂತರ ರೂಪಾಯಿಯ ವಹಿವಾಟನ್ನು ನಡೆಸ್ತಾ ಬಂದಿದೆ. ಇವರೇ ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳು ಶ್ರೀಯುತ ಸತ್ಯಶಂಕರ್ ಕೆ. ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸರ್ ಪ್ಲೀಸ್.
ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷರು ಆನಂದಾಶ್ರಮ ಸೇವಾ ಟ್ರಸ್ಟ್ ಇದರ ಅಧ್ಯಕ್ಷರು ಆದ ಡಾಕ್ಟರ್ ಗೌರಿಪಯ್ಯವರೇ, ನೆಚ್ಚಿನ ಸಂಸದರಾದ ನಳಿನ್ ಕುಮಾರ್ ಕಟೀಲರವರೇ, ನಮ್ಮ ಪ್ರೀತಿಯ ಶಾಸಕರಾದ ಅಶೋಕರಯ್ಯವರೇ, ಮಾಜಿ ಶಾಸಕರಾದ ಸಂಜೀವ ಮಠಂದೂರವರೇ, ಮಾಜಿ ಶಾಸಕಿಯಾದ ಶಕುಂತಲಾ ಶೆಟ್ಟಿಯವರೇ, ಸ್ನೇಹಿತರಾದ ಶ್ರೀನಿವಾಸ್ ಪೈ ಅವರೇ ಮತ್ತು ಬಂದಂಥರೆಲ್ಲ ಗಣ್ಯರೇ, ಆನಂದ ಆಶ್ರಮದ ನಿವಾಸಿಗಳೇ, ಇಪ್ಪತ್ತೈದು ವರ್ಷದ ಹಿಂದೆ ಡಾಕ್ಟರ್ ಗೌರಿಪಯ್ಯವರು ಇಲ್ಲಿ ಒಂದು ಆನಂದ ಆಶ್ರಮವನ್ನು ಶುರು ಮಾಡುವಾಗ ಪುತ್ತೂರಲ್ಲಿ ತುಂಬ ಜನ ಮಾತಾಡ್ತಿದ್ದರು, ಪುತ್ತೂರಲ್ಲಿ ಯಾಕೆ ಬೇಕು ಅಂತೇಳಿ, ಸಿಟಿಯಲ್ಲಿ ಎಲ್ಲ ಬೇಕು, ಅಲ್ಲೆಲ್ಲ ನೋಡಲಿಕ್ಕೆ ಹಿರಿಯರನ್ನು ನೋಡಲಿಕ್ಕೆ ಮಕ್ಕಳೆಲ್ಲ ಬರಲ್ಲ, ಬೇಕು ಅಂತೇಳಿ. ಪುತ್ತೂರಂಥ ತಾಲೂಕು ಲೆವೆಲಲ್ಲಿ ಹಳ್ಳಿಯ ಪ್ಲೇಸಲ್ಲಿ ಆಶ್ರಮದ ಅಗತ್ಯ ಏನಿತ್ತು ಅಂತೇಳಿ ಒಂದು ಮಾತುಕತೆ ಇತ್ತು. ಇವತ್ತು ಬೆಳ್ಳಿ ಸಂಭ್ರಮದಲ್ಲಿ ಆಶ್ರಮ ಇದೆ. 25 ವರ್ಷದಲ್ಲಿ ಇದರ ಅಗತ್ಯ ಪ್ರತಿಯೊಬ್ಬರಿಗೂ ಕಾಣ್ತಾ ಉಂಟು. ಯಾಕೆ ಈ ಒಂದು ಪರಿಸ್ಥಿತಿ ಹಿರಿಯರಿಗೆ ಏಜ್ ಆಗುವಾಗ ಕಷ್ಟದ ಪರಿಸ್ಥಿತಿ ಯಾಕೆ ಆಗ್ತದೆ ಅಂತ ಹೇಳಿದರೆ, ಪ್ರಥಮವಾಗಿ ನಾವು ಇಲ್ಲಿ ಉದ್ಯೋಗ ಅವಕಾಶ ಕಮ್ಮಿದೆ ಪುತ್ತೂರಲ್ಲಿ ಒಂದು. ಆಮೇಲೆ ನಾವು ಯಾವುದೇ ಉದ್ಯೋಗ ಮಾಡೋದಾದರೂ ಕೂಡ, ಒಂದು ಟೈಲರಿಂಗ್ ವೃತ್ತಿ ಇರ್ಬೋದು, ಯಾವುದೇ ವೃತ್ತಿ ಇರ್ಬೋದು, ಸಣ್ಣ ಸಣ್ಣ ಉದ್ದಿಮೆ ಇರ್ಬೋದು, ಸಣ್ಣ ಸಣ್ಣ ವ್ಯವಹಾರ ಇರ್ಬೋದು, ಅದರ ಬಗ್ಗೆ ನಾವೊಂದು ಪಾಸಿಟಿವ್ ಆಗಿ ಥಿಂಕ್ ಮಾಡಿದರೆ, ಅದರ ಬಗ್ಗೆ ಒಂದು ಅಭಿಮಾನದಿಂದ ನಾವು ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದವರ ಹತ್ರ ಡಿಸ್ಕಷನ್ ಮಾಡಿದರೆ ನಮ್ಮ ನಂತರದ ಮಕ್ಕಳು ಬೇರೆ ಕಡೆ ಹೋಗುವ ಚಾನ್ಸು ಕಮ್ಮಿ ಉಂಟು. ಯಾಕೆಂದರೆ ಯಾವುದು ಕೂಡ ಈಗ ಬೆಂಗಳೂರಲ್ಲಿ ಹೋದರೆ ಅಥವಾ ಮುಂಬೈಗೆ ಹೋದರೆ ಸ್ವರ್ಗ ಇಲ್ಲ, ಪುತ್ತೂರಲ್ಲಿ ನರಕದ ಪರಿಸ್ಥಿತಿ ಇಲ್ಲ. ಎಲ್ಲಿ ಹೋದರೆ ಅಲ್ಲಿ ಒಂದು ಪ್ಲಸ್ ಇದೆ, ಮೈನಸ್ ಇದೆ. ಸೊ ಇವಾಗ ಎಲ್ಲ ಒಂದು ಉದ್ದಿಮೆ ಇದ್ದವರು ಸೆಕೆಂಡ್ ಜನರೇಷನ್ ಜಾಬಿಗೋಸ್ಕರ ಹೋಗ್ತಾ ಇದ್ದಾರೆ. ಉದ್ಯೋಗ ಮಾಡುವವರಿಗೆ ಬೇರೆ ಯಾವುದೇ ವ್ಯವಸ್ಥೆ ಇಲ್ಲದ ಮಕ್ಕಳಿಗೆ ಉದ್ಯೋಗವೇ ಮಾಡಲೇಬೇಕಷ್ಟೇ. ಸೊ ಅವರಿಗೆ ಸಹ ಸ್ವಂತ ಉದ್ಯಮ ಮಾಡ್ಬೋದು, ಆದರೆ ಉದ್ಯೋಗದ ಅಗತ್ಯ ಇದೆ. ಉಳಿದವರಿಗೆ ನಮ್ಮ ಒಂದು ಸಣ್ಣ ಸಣ್ಣ ವ್ಯವಸ್ಥೆಯನ್ನು ಬೃಹದ್ದಾಗಿ ಬೆಳೆಸ್ಬೋದು. ಅದಕ್ಕೆ ನಾವು ಏನು ಮನೆಯಲ್ಲಿ ಅದಕ್ಕೆ ಪಾಸಿಟಿವ್ ಆಗಿ ಮಾತಾಡಿದರೆ, ಈ ನಮ್ಮ ಒಂದು ವ್ಯವಸ್ಥೆ ಬಗ್ಗೆ, ನಮ್ಮ ಒಂದು ವ್ಯವಹಾರದ ಬಗ್ಗೆ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಮಾತು, ಇದು ಒಳ್ಳೆಯದುಂಟು, ಇದರಲ್ಲಿ ನಮ್ಮ ಜೀವನ ಹೋಗ್ತದೆ, ಇದರಲ್ಲಿ ಸಕ್ಸಸ್ ಆಗ್ತದೆ ಅಂತ ಹೇಳುವ ಒಂದು ಯೋಜನೆ ಬಂದರೆ ಮಕ್ಕಳು ಕೂಡ ಅದರಲ್ಲಿ ಒಟ್ಟಿಗೆ ಸೇರುವ ಚಾನ್ಸ್ ಇದೆ, ಸೇರ್ತಾರೆ, ಅದರೊಟ್ಟಿಗೆ ಜಾಯ್ನ್ ಆಗ್ತಾರೆ. ತುಂಬ ಕಡೆ ತುಂಬ ಹಿರಿಯರ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗೋರು ಇದ್ದಾರೆ. ಎಲ್ಲಿ ನಾವು ಅದೊಂದು ಬಗ್ಗೆ ನೆಗೆಟಿವ್ ಮಾತಾಡಿದ್ರೆ, ಇದು ಸರಿಯಿಲ್ಲ, ಇದು ಪ್ರಾಬ್ಲಮ್ ಇದೆ, ಈ ರೀತಿ ಮಾತಾಡಿದ ಕೂಡ ಮಕ್ಕಳು ಏನು ಮಾಡ್ತಾರೆ ಅಂದರೆ, ನಮಗಿದಾಗಿದ್ರೆ ಬೇಡ, ನಾವು ಬೇರೆ ಏನಾದ್ರು ವ್ಯವಸ್ಥೆ ನೋಡುವ, ಮತ್ತು ಜಾಬಿಗೆ ಹೋಗುವ, ಈ ತಂದೆಯ ತಾಯಿಯ ಕಷ್ಟ ನಾವು ಮಾಡೋದು ಬೇಡ, ನಾವು ಬೇರೆ ವ್ಯವಸ್ಥೆ ಮಾಡುವಂಥೇಳೋ ಪರಿಸ್ಥಿತಿ ಬರುವಂಥದ್ದು. ಹೆಚ್ಚಾಗಿ ಏನಾಗ್ತದೆ ಅಂದರೆ, ನೆಕ್ಸ್ಟ್ ಜನರೇಷನು ಜಾಬಿಗೋಸ್ಕರ ಅಥವಾ ಬೇರೆ ವ್ಯವಸ್ಥೆಗೋಸ್ಕರ ವಲಸೆ ಹೋಗ್ತದೆ. ನಾವು 2000 ಇಸವಿಯಲ್ಲಿ ನಾವೊಂದು ಉದ್ದಿಮೆಯನ್ನು ಶುರು ಮಾಡಿದ್ದೆ. ನಾವು ಇಲ್ಲಿಯ ಯುವಕ ಯುವತಿಯರಿಗೆ ಉದ್ಯೋಗ ಅವಕಾಶ ಸಿಗಬೇಕು ಅಂತ ಒಂದು ಉದ್ದೇಶದಿಂದ ನಾವು 2000ರಲ್ಲಿ ನಾವು ಬಿಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದೆವು. ಇವತ್ತು ನಮ್ಮ ಸಂಸ್ಥೆಯಲ್ಲಿ 2000ಕ್ಕೂ ಮಿಕ್ಕಿ ಉದ್ಯೋಗಿಗಳಿದ್ದಾರೆ. 800 ಕೋಟಿ ವಾರ್ಷಿಕ ವ್ಯವಹಾರವನ್ನು ಈ ವರ್ಷ ನಾವು ಸಾಧಿಸಲಿಕ್ಕಿದ್ದೇವೆ. ಕಳೆದ ವರ್ಷ 600 ಕೋಟಿ ವ್ಯವಹಾರ ಆಯಿತು. ಈ ವರ್ಷ 800 ಕೋಟಿ ವ್ಯವಹಾರವನ್ನು ನಾವು ಸಾಧಿಸಲಿಕ್ಕಿದ್ದೇವೆ. ಭಾರತ ದೇಶದ ಬಿವರೇಜ್ ಇಂಡಸ್ಟ್ರಿಯಲ್ಲಿ 4ನೇ ಸ್ಥಾನದಲ್ಲಿ ನಾವಿದ್ದೇವೆ. ಪ್ರಥಮವಾಗಿ ಹಿಂದೂಸ್ತಾನ್ ಕೋಕಾ ಕೋಲಾ ಇದೆ, ಎರಡನೇದಾಗಿ ಪೆಪ್ಸಿಕೋ ಇಂಡಿಯಾ ಇದೆ, ಮೂರನೇದಾಗಿ ಪಾರ್ಲೆ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಇದೆ, ನಾಲ್ಕನೇದಾಗಿ ನಮ್ಮ ಬಿಂದು ಸಂಸ್ಥೆ ಇದೆ. ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದ್ರೆ, ಪುತ್ತೂರು ಅಂತ ಪ್ಲೇಸಲ್ಲಿ ನಾವು ಅದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ನಮ್ಮ ಹತ್ರ ದೃಢವಾದ ಒಂದು ಸಂಕಲ್ಪ, ಹಾರ್ಡ್ ವರ್ಕ್ ಮತ್ತು ಕೆಲಸ ಮಾಡಿದರೆ ಪುತ್ತೂರಂಥ ಏರಿಯಾದಲ್ಲಿ ನಾವೊಂದು
2,000 ಜನರಿಗೆ ಒಂದು ಉದ್ಯೋಗ ಕೊಡುವ ಅವಕಾಶ. 2,000 ಜನ ಇಲ್ಲಿ ಪುತ್ತೂರಲ್ಲಿಲ್ಲ, ನಮ್ಮ ಟೋಟಲ್ ಸಂಸ್ಥೆಯಲ್ಲಿ ನಾನು ಹೇಳ್ತಾ ಇದ್ದೇನೆ. ಭಾರತ ದೇಶದ ಎಲ್ಲ ಕಡೆ ನಮ್ಮ ಸೇಲ್ಸ್ ಟೀಮ್ ಇದೆ, ಆಫೀಸ್ ಇದೆ, ಅಲ್ಲಿ ಎಲ್ಲ ಕಡೆ ನಾನು ಸೇರಿ 2,000 ಮೇಲೆ ಉದ್ಯೋಗಿಗಳಿದ್ದಾರೆ ಡೈರೆಕ್ಟಾಗಿ. ಇಂಡೈರೆಕ್ಟಾಗಿ ಒಂದು 10,000 ಜನ ಕೂಡ ಇದರಲ್ಲಿ ಒಂದು ಜೀವನವನ್ನು ಕಾಣ್ತಾ ಇದ್ದಾರೆ. ಪುತ್ತೂರಂಥ ಪ್ಲೇಸಲ್ಲಿ ನಾವು ಇದೊಂದು ಸಂಸ್ಥೆ ಹುಟ್ಟು ಹಾಕ್ಬೋದು ಅಂತ ಆದರೆ, ಈಗ ಕ್ಯಾಂಪ್ಕೋ ಇರ್ಬೋದು, ಅಲ್ಲಿ ಸಾವಿರಾರು ಜನ ಉದ್ಯೋಗಿಗಳಿದ್ದಾರೆ. ನಾವು ನಮ್ಮ ಯುವಕರು ಇಲ್ಲಿಯವರು ಒಂದು ತನ್ನ ಹಿರಿಯರು ಏನು ಮಾಡ್ತಾ ಇದ್ದಾರೆ ಉದ್ಯೋಗ, ಆ ಉದ್ಯೋಗವನ್ನೇ ಬೆಳೆಸುವಂಥದ್ದು, ಅದನ್ನೇ ದೊಡ್ಡದಾಗಿ ಮಾಡುವಂಥ ಒಂದು ಯೋಚನೆ ಮಾಡುವಂಥದ್ದು ಈಗಿನ ಯುವಕರು. ಆಮೇಲೆ ಹೊಸದಾಗಿ ಏನಾದ್ರು ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡಿದರೆ ಹಿರಿಯರಿಗೆ ಮಕ್ಕಳು ಒಟ್ಟಿಗೆ ಇರ್ತಾರೆ. ನಮ್ಮ ಸಮಸ್ಯೆಯಾಗಿ ಒಂದು 4-5 ಇಂಡಸ್ಟ್ರಿ ಅದು ನಮ್ಮ ಪುತ್ತೂರು ತಾಲೂಕಲ್ಲಿ ಬಂದರೆ ನಮ್ಮ ಶಾಸಕರು ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಂತೇಳಿ ನನ್ನೊಂದು ವಿನಂತಿ. ಅದೇ ರೀತಿ KMF ಅವರು ಇಲ್ಲೊಂದು ಇಂಡಸ್ಟ್ರಿ ಆಗ್ತದೆ ಅಂತ ಹೇಳೋ ಒಂದು ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿ ಇಂಡಸ್ಟ್ರಿಗಳು ಇಲ್ಲಿ ಬಂದರೆ ನಮ್ಮ ಹಿರಿಯರಿಗೆ ಫ್ಯೂಚರಲ್ಲಿ ಪ್ರಾಯ ಆಗುವಾಗ ನೋಡಲಿಕ್ಕೆ ಒಂದು ವ್ಯವಸ್ಥೆ ಆಗುತ್ತೆ. ಅಂದರೆ ಪ್ರಾಯ ಆದಾಗ ಏನಾಗುತ್ತೆ ಅಂದರೆ ಮಕ್ಕಳಾಗೆ ಒಂದೊಂದು ಮರೀಲಿಕ್ಕೆ ಶುರುವಾಗುತ್ತೆ. ಅದು ಕೆಲವು ಜನರ ಪರಿಸ್ಥಿತಿ ನೋಡಿದರೆ ತುಂಬ ಒಂದು ಕಠಿಣವಾಗಿ ಕಾಣ್ತಾ ಉಂಟು. ಆವಾಗ ನಮ್ಮ ಆನಂದಾಶ್ರಮ ಅಂತ ಆಶ್ರಮ ಕಂಪಲ್ಸರಿ ಬೇಕು. ಅಲ್ಲಿ ಅಷ್ಟು ಪ್ರೀತಿಯಿಂದ ನೋಡ್ತಾರೆ. ಆರೋಗ್ಯದ ಬಗ್ಗೆ ಆರೈಕೆ ಮಾಡುವಂಥದ್ದು, ಅವರಿಗೆ ಏನು ಬೇಕು ಏನು ಬೇಡ ಅಂತ ಹೇಳೋದು ನೋಡಿ ಅವರಿಗೆ ಒಂದು ಆರೈಕೆ ಅವರಿಗೆ ಕೊಡುವಂಥದ್ದು, ಅವರನ್ನು ಆರೈಕೆ ಮಾಡೋದು ಬಹಳ ಅಗತ್ಯ ಉಂಟು. ನೋಡಲಿಕ್ಕೆ ಜನ ಎಲ್ಲ ಮನೆಯಲ್ಲಿ ಮಕ್ಕಳು ಎಲ್ಲವೂ ಇದ್ದು ಎಲ್ಲರೂ ಇದ್ದರೂ ಯಾರೂ ಇಲ್ಲ, ಎಂಥದ್ದು ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ. ಅಂಥ ಪರಿಸ್ಥಿತಿಗೆ ನಾವು ಈ ರೀತಿಯ ಒಂದು ಯೋಚನೆ ಮಾಡೋದು ಬಹಳ ಅಗತ್ಯ. ಪುತ್ತೂರಲ್ಲಿ ಇನ್ನೂ ಹೆಚ್ಚಿನ ಉದ್ದಿಮೆಗಳು ಆಗಬೇಕು, ಉದ್ಯೋಗ ಅವಕಾಶ ಹೆಚ್ಚಬೇಕು. ಆಮೇಲೆ ನಾವು ನಮ್ಮ ವ್ಯವಸ್ಥೆ ಬಗ್ಗೆ, ನಮ್ಮ ಸಣ್ಣ ಉದ್ದಿಮೆ ಇರ್ಬೋದು, ಸಣ್ಣ ವ್ಯಾಪಾರ ಇರ್ಬೋದು, ಅದರ ಬಗ್ಗೆ ಒಂದು ಪಾಸಿಟಿವ್ ಆಗಿ ಒಂದು ಮಾತಾಡುವಂಥದ್ದು. ನಮ್ಮ ಮಕ್ಕಳು ಕೂಡ ಆವಾಗ ಇದರಲ್ಲಿ ಜಾಯಿನ್ ಆಗ್ತಾರೆ, ನಮ್ಮೊಟ್ಟಿಗೆ ಸಹಕರಿಸ್ತಾರೆ. ಮುಂದೆ ನಮಗೆ ನಮ್ಮ ಜೀವನ ಒಳ್ಳೆಯದಾಗ್ಬೋದು, ಸುಲಲಿತವಾಗ್ಬೋದು. ಜೀವನದಲ್ಲಿ ಒಂದು ದುಡಿಮೆಯ ಸಂಪತ್ತಿನ ಒಂದು ಅಂಶವನ್ನು ದಾನ ಮಾಡುವಂಥದ್ದು ಲಕ್ಷದಲ್ಲಿ ಒಬ್ಬರಿದ್ದಾರೆ. ಆದರೆ ತಾನೆಲ್ಲ ಸಂಪತ್ತನ್ನು ಸಮಾಜಕ್ಕೋಸ್ಕರ, ಬಡವರಿಗೋಸ್ಕರ ಮೀಸಲಿಡುವಂಥದ್ದು ಕೋಟಿಗೊಬ್ಬರು ಕೂಡ ಇಲ್ಲ. ಅಂತಹ ಒಂದು ವ್ಯಕ್ತಿ ನಮ್ಮ ಮುಂದೆ ಇದ್ದಾರೆ, ಡಾಕ್ಟರ್ ಗೌರಿ ಪೈ ಅವರು. ಡಾಕ್ಟರ್ ಗೌರಿ ಪೈ ಅವರಿಗೆ ಈ ಒಂದು ಮಹತ್ ಕಾರ್ಯವನ್ನು ಮಾಡುವಂಥದ್ದು, ಎಲ್ಲ ಸಂಪತ್ತನ್ನು ಒಂದು ಬಡವರಿಗೋಸ್ಕರ ಕೊಡುವಂಥದ್ದು, ಈ ಒಂದು ಮಹತ್ ಕಾರ್ಯಕ್ಕೆ ಮಾಡೋಕ್ಕೋಸ್ಕರ ಪುತ್ತೂರಿನ ಜನತೆ ಪರವಾಗಿ ನಾನೊಂದು ಬಹಳ ದೊಡ್ಡ ಕೃತಜ್ಞತೆಯನ್ನು ಹೇಳ್ತೇನೆ. ಇನ್ನು ಮುಂದೆ ಕೂಡ ದಾನಿಗಳ ಸಹಕಾರ ಮತ್ತು ಡಾಕ್ಟರ್ ಗೌರಿ ಪೈ ಮತ್ತು ಟ್ರಸ್ಟಿಗಳ ಇದು ಉತ್ಸಾಹದಿಂದ ಮತ್ತು ದಾನಿಗಳ ಸಹಕಾರದಿಂದ ಈ ಸಂಸ್ಥೆಯು ಇನ್ನು ಮುಂದಕ್ಕೆ ಇನ್ನೂ ಬೆಳೆಯಲಿ, ಇನ್ನೂ ಅನಾಥರಿಗೆ, ವೃದ್ಧರಿಗೆ ಆಶ್ರಯವಾಗಲಿ ಅಂತ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ವಂದನೆಗಳು ಸರ್. ಈಗ ಫಲಾನುಭವಿಗಳಿಗೆ ಕೊಡುಗೆ ಸುಮಾರು 2.5 3 ಲಕ್ಷದಷ್ಟು ರೂಪಾಯಿಯ ಹಣದ ವಿವಿಧ ವಿಚಾರಗಳನ್ನು, ಸರ್ಜಿಕಲ್ ಮಂಚಗಳಿರ್ಬೋದು, ಹೊಲಿಗೆ ಯಂತ್ರಗಳಿರ್ಬೋದು, ಅಥವಾ ವೀಲ್ ಚೇರ್ ಇರ್ಬೋದು, ವಾಕರ್ ಇರ್ಬೋದು, ಇದನ್ನೆಲ್ಲ ಯಾರು ಡಿಸರ್ವ್ ಇದ್ದಾರೆ ಅವರಿಗೆ ಮಾತ್ರ ಅದನ್ನು ಕೊಡುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಆನಂದಾಶ್ರಮದ ವತಿಯಿಂದ ಈಗ ನಡೆಸಲಿಕ್ಕಿದೆ. ಮೊದಲಿಗೆ ಶ್ರೀಯುತ ನಳಿನ್ ಕುಮಾರ್ ಸಂಸದರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಫಲಾನುಭವಿಗಳು ಬೇಗ ಬೇಗ ಬಂದು ಇದನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮೊದಲಿಗೆ ಶ್ರೀಮತಿ ವೇದಾವತಿ, ಸರ್ಜಿಕಲ್ ಮಂಚದ ಫಲಾನುಭವಿಗಳು. ಶ್ರೀಮತಿ ವೇದಾವತಿ ಅಥವಾ ಅವರ ಪೈಕಿ ಯಾರಾದರಿದ್ದರೆ ಬಂದು ಸ್ವೀಕರಿಸಬೇಕು. ಶ್ರೀಮತಿ ಶಾರದಾ, ಶ್ರೀ ಶಾಕೀರ್, ರಿಜ್ವಾನ್, ಈ 4 ಮಂದಿ ಬರಬೇಕು. ಶ್ರೀಮತಿ ವೇದಾವತಿಯವರು, ನೆಕ್ಸ್ಟ್ ಶ್ರೀಮತಿ ಶಾರದಾ ಅವರು ಕೂಡ ಬರಬೇಕು. ಶ್ರೀ ಶಾಕೀರ್, ಶ್ರೀ ರಿಜ್ವಾನ್, ಶ್ರೀ ರುಕ್ಮಯ್ಯ ಗೌಡ ಇವರೆಲ್ಲ ಬರಬೇಕು. ಈ ಎಲ್ಲ ಉಪಕರಣಗಳು ನಮ್ಮ ಸಭಾಂಗಣದ ಬಲಬದಿಯಲ್ಲಿ ಇದೆ. ಅದನ್ನು ಫಿಸಿಕಲ್ ಆಗಿ ಇಲ್ಲಿ ಸ್ಟೇಜಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ, ಆಚೆ ಬದಿಯಲ್ಲಿ
ಲೆಫ್ಟ್ ಸೈಡ್ ಅಲ್ಲಿ ಎಲ್ಲ ಅಲ್ಲಿ ತಂದಿಟ್ಟಿದ್ದೇವೆ ಅದನ್ನು. ಶ್ರೀಮತಿ ಶಾರದಾ ಶಾಕೀರ್ ಅವರು. ಶ್ರೀಮತಿ ರಿಜ್ವಾನ್, ಶಾರದಾ, ಶ್ರೀಮತಿ ಶಾರದಾ, ಶ್ರೀಮತಿ ರಿಜ್ವಾನ್ ಅವರು, ರಿಜ್ವಾನ್ ರುಕ್ಮಯನವರು. ಧನ್ಯವಾದಗಳು ಸರ್. ಮುಂದೆ ಶ್ರೀ ಅಶೋಕ್ ಕುಮಾರ್ ರೈ ಅವರು, ವಿಧಾನಸಭಾ ಸದಸ್ಯರು, ಅವರು ಈ ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹೊಲಿಗೆ ಯಂತ್ರದ ಫಲಾನುಭವಿಗಳು ಶ್ರೀಮತಿ ಸುಮಾವತಿ, ಶ್ರೀಮತಿ ಸಂಧ್ಯಾ, ಶ್ರೀಮತಿ ಸುಮಲತಾ. ಶ್ರೀಮತಿ ಸುಮಾವತಿ ಬೇಗ ಬೇಗ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ಸಂಧ್ಯಾ, ಶ್ರೀಮತಿ ಸುಮಲತಾ ಮತ್ತು ನಂದಿನಿ, ಶ್ರೀಮತಿ ನಂದಿನಿ. 4 ಜನ ಈಗ ಬನ್ನಿ, ಮತ್ತು 4 ಜನ ಮತ್ತೆ. ಇದು ಸಾಂಕೇತಿಕವಾಗಿ ಕೊಡ್ತಾ ಇರೋದಲ್ಲ, ಅಲ್ಲಿ ಎಲ್ಲ ಅಲ್ಲಿ ಇದೆ, ನಮ್ಮ ಸಭಾಂಗಣದ ಎಡಬದಿಯಲ್ಲಿ ಇದೆ, ಅದನ್ನು ಎಲ್ಲರೂ ತಗೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶಾಸಕರಿಗೆ ವಂದನೆಗಳು. ಮುಂದೆ ಮಾಜಿ ಶಾಸಕರಂತ ಶ್ರೀ ಸಂಜೀವ ಮಠಂದೂರವರು ಈ ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ನಂದಿನಿ, ಶ್ರೀ ಉಷಾಕೆ, ವಿದ್ಯಾಪ್ರಸಾದ್ ಮತ್ತು ಕೀರ್ತಿ. ಹೊಲಿಗೆ ಯಂತ್ರದ ಫಲಾನುಭವಿಗಳು ಶ್ರೀಮತಿ ನಂದಿನಿ, ಉಷಾಕೆ, ವಿದ್ಯಾಪ್ರಸಾದ್, ಕೀರ್ತಿ. ಇವರಿಗೆ ಹೆಸರು ಕರೆದವ್ರು ಬರಲಿ. ವಿದ್ಯಾಪ್ರಸಾದ್, ಧನ್ಯವಾದಗಳು ಸರ್. ಮುಂದಕ್ಕೆ ಶ್ರೀಮತಿ ಶಕುಂತಲಾ ಶೆಟ್ಟಿಯವರು, ಮಾಜಿ ಶಾಸಕಿಯವರು ಈ ಕಾರ್ಯಕ್ರಮ ನೆರವೇರಿಸಬೇಕು. ಹಿಲ್ಡಾ ರೋಜ್, ಆಮೇಲೆ ವೀಲ್ ಚೇರ್ ಫಲಾನುಭವಿಗಳಂತ ಅಬ್ದುಲ್ ಅಜೀಜ್, ಸ್ವಾಲಿ ಮುರಾ, ಬಿ ಇಬ್ರಾಮ್. ಹಿಲ್ಡಾ ರೋಜ್ ಇದ್ದಾರಾ? ಬಂದಾರಲ್ಲ. ಅಬ್ದುಲ್ ಅಜೀಜ್ ಮತ್ತು ಸ್ವಾಲಿ ಮುರಾ, ಇಬ್ರಾಹಿಂ ಅವರು. ಆಮೇಲೆ ವಾಕರ್ನ ಫಲಾನುಭವಿ ಶ್ರೀ ರಾಜೇಂದ್ರ ರಾವ್. ಈ ಎಲ್ಲ ಫಲಾನುಭವಿಗಳು ಬಂದು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದು ಒಟ್ಟಿಗೆ ಮಾಡಿ. ಅದು ಒಳ್ಳೆಯದು. ಇವರು ಬರ್ತಾರೆ, ಬೇಡ ಅವರ ಪರವಾಗಿ. ರಾಜೇಂದ್ರ ರಾವ್ ಇವ್ರಿಗೊಂದು ಫಲಾನುಭವಿ. ಆಯ್ತಲ್ಲ ಸರ್? ಹಾಂ, ಯಾರಿಗೆ ಬಿತ್ತು ಬೇರೆ. ಅವ್ರಿಗೆ ಕೊಡ್ತಾರೆ. ಓಕೆ, ಥ್ಯಾಂಕ್ಸ್.
ವಾಕರನ್ನು ಶ್ರೀಯುತ ರಾಜೇಂದ್ರ ರಾವ್ ಅವರಿಗೆ ಅವರ ಮನೆಯವರು ಬಂದು ಅದನ್ನು ತಗೊಳ್ತಾ ಇದ್ದಾರೆ. ಆಯ್ತಾಯ್ತು, ಧನ್ಯವಾದಗಳು ಮೇಡಮ್. ಮುಂದಿನ ಕಾರ್ಯಕ್ರಮ ಅಭ್ಯಾಗತರ ಮಾತುಗಳು. ಮಂಗಳೂರು ಕ್ಷೇತ್ರದಲ್ಲಿ ಸಾಮಾನ್ಯ 14 ವರ್ಷಗಳಿಂದ ಅತ್ಯುತ್ತಮವಾದ ಸೇವೆಯನ್ನು ಸಲ್ಲಿಸುತ್ತಿರೋರು ಶ್ರೀಯುತ ನಳಿನ್ ಕುಮಾರ್ ಕಟೀಲ್. ಅವರ ಶರ್ಟು ಮತ್ತು ಪ್ಯಾಂಟು ಬಿಳಿಯಾಗಿ ಶ್ವೇತವರ್ಣವನ್ನು ಹೊಂದಿದೆ. ಅವರ ಕಾರ್ಯಕ್ರಮಗಳು ಸಹ ಹಾಗೆ 14 ವರ್ಷಗಳಿಂದ ಯಾರೂ ಒಂದು ಕಪ್ಪು ಚುಕ್ಕಿಯನ್ನು ನಾವು ಕಾಣಲಿಲ್ಲ ನಿಮ್ಮ ಸೇವೆಯಲ್ಲಿ. ಹಾಗಾಗಿ ನೀವು ಎಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕಂತ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೀವಿ. ಆನಂದಾಶ್ರಮ ಸೇವಾ ಟ್ರಸ್ಟ್ ಇದರ ಬೆಳ್ಳಿ ಹಬ್ಬದ ಸಂಭ್ರಮದ ನಿಮಿತ್ತ ಸಂಪನ್ನಗೊಂಡಿರುವ ಈ ಸಭೆಯಲ್ಲಿ ನಮ್ಮೆಲ್ಲರ ಅಜ್ಞಾನದ ಅಂಧಕಾರವನ್ನು ಅಧ್ಯಾತ್ಮದ ಬೆಳಕಿನ ಮುಖಾಂತರ ಸಿಂಚನ ಮೂಡಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ಸಮಾರಂಭದ ಜ್ಯೇಷ್ಠ ಅಧ್ಯಕ್ಷಗಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ ಕಳೆದ 25 ವರ್ಷಗಳಿಂದ ಹಿರಿಯರಿಗೆ ಆಸರೆಯಾಗಿ ನಿಂತಿರತಕ್ಕಂತಹ ತಾಯಿ ಡಾಕ್ಟರ್ ಗೌರಿ ಪೈ ಅವರೇ, ಗೌರವಾನ್ವಿತ ಅತಿಥಿಗಳಾಗಿರ್ತಕ್ಕಂಥ ಉದ್ಯಮಿಗಳಾದ ಸತ್ಯಶಂಕರ್ ಕೆ ಅವರೇ, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ರೈ ಅವರೇ, ಮಾಜಿ ಶಾಸಕರಾಗಿರ್ತಕ್ಕಂಥ ಆದರಣೀಯರಾದ ಸಂಜೀವ ಮಠಂದೂರ್ ಅವರೇ, ಮಾಜಿ ಶಾಸಕರಾಗಿರ್ತಕ್ಕಂಥ ಸಹೋದರಿ ಶಕುಂತಲಾ ಶೆಟ್ಟಿ ಅವರೇ, ಇದರ ಟ್ರಸ್ಟಿಯಾಗಿರ್ತಕ್ಕಂಥ ಶ್ರೀನಿವಾಸ್ ಪೈಗಳೇ, ಸದಾಶಿವ ಪೈಗಳೇ, ಎಲ್ಲ ಟ್ರಸ್ಟಿಗಳೇ, ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ಹಿರಿಯರೇ, ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಹಿರಿಯರಿಗೆ ಆಸರೆಯಾಗಿ ನಿಂತು ಅವರ ಜೀವನದಲ್ಲಿ ಆನಂದೋತ್ಸವವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಆನಂದಾಶ್ರಮ. 25 ವರ್ಷಗಳಲ್ಲಿ ನಿರಂತರವಾಗಿ ಹಿರಿಯರ ಸೇವೆಯನ್ನು ಮಾಡ್ತಾ ಅದರಲ್ಲಿ ಭಗವಂತನನ್ನು ಕಂಡವರು ಯಾರು ಹೇಳಿದರೆ ಡಾಕ್ಟರ್ ಗೌರಿ ಪೈ ಅವರು. ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿವಂದನೆಗಳನ್ನು ಸಲ್ಲಿಸಿ. ಮನುಷ್ಯ ಎಷ್ಟು ಬದುಕಿದ್ದಾನೆ ಅನ್ನುವುದು ಪ್ರಾಮುಖ್ಯ ಅಲ್ಲ, ಹೇಗೆ ಬದುಕಿದ್ದಾನೆ ಅನ್ನುವಂಥದ್ದು ಪ್ರಾಮುಖ್ಯ. ಅದಕ್ಕೆ ಹೇಳ್ತಾರೆ, ಮಗು ಹುಟ್ಟಿದಾಗ ಮಗುವಿಗೆ ಉಸಿರಿರುತ್ತೆ, ಹೆಸರಿರೋದಿಲ್ಲ. ಆ ಮಗುವಿಗೆ ಮತ್ತೆ ಹೆಸರನ್ನು ಇಡ್ತಾರೆ, ಬೆಳೀತಾ 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 ಒಂದಿನ ಉಸಿರು ನಿಲ್ಲುತ್ತೆ, ಹೆಸರು ಶಾಶ್ವತವಾಗಿ ಉಳಿಯುತ್ತೆ. ಹೆಸರು ಮತ್ತು ಉಸಿರಿನ ಮಧ್ಯೆ ಇಡ್ತಕ್ಕಂಥದ್ದನ್ನು ಜೀವನ ಕಮಲ ಅಂತ ಹೇಳ್ತಾರೆ. ಯಾರು ತನ್ನ ಜೀವನ ಕಮಲಕ್ಕಿಂತ 10 ಜೀವನ ಕಮಲಗಳನ್ನು ಅರಳಿಸ್ತಾರ ಅವ ಶ್ರೇಷ್ಠ ಸಾಧಕ ಅಂತ ಹೇಳ್ತಾರೆ. ಪುತ್ತೂರಿನ ಸಾಧಕರಲ್ಲಿ ಗೌರಿ ಪೈಯವರು ಒಂದು ನಕ್ಷತ್ರವಾಗಿ ಬೆಳಗ್ತಾರೆ ಮುಂದಿನ ದಿನಗಳಲ್ಲಿ ಏನು ಅಂತ ಶಾಸ್ತ್ರ. ಯಾಕಂದರೆ ಇದು ಬಹಳ ಕಷ್ಟದ ಕೆಲಸ. ಅವ್ರಿಗೆ ಇಷ್ಟ ಇರ್ಬೋದು, ಆದರೆ 25 ವರ್ಷಗಳಲ್ಲಿ ಹಿರಿಯರನ್ನು ಆಸರೆಯಾಗಿ ನಿಂತು ಅವರ ಜೀವನಕ್ಕೆ ಒಂದು ವ್ಯವಸ್ಥೆಯನ್ನು ಪರಿಕಲ್ಪನೆ ಮಾಡತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಸರ್ಕಾರವೇ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಕೆಲಸವನ್ನು ಒಂದು NGO ಮುಖಾಂತರ ಆನಂದಾಶ್ರಮದ ಹೆಸರಲ್ಲಿ ಒಬ್ಬರು ವ್ಯಕ್ತಿ 10 ಟೀಮನ್ನು ಕಟ್ಕೊಂಡು ಮಾಡತಕ್ಕಂಥದ್ದು ಭಾಳ ಅಭಿನಂದನೀಯ ಕಾರ್ಯ. ನಾನು ತಾಯಿಗೆ ಮತ್ತೊಮ್ಮೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೇನೆ. ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯವನ್ನು ನೀವು ಮಾಡಿದಿರಿ. 25 ಮಂದಿಗೆ ಆಸರೆಯಾಗಿ ನಿಂತಿದ್ದೀರಿ. ಅವರ ಜೀವನ ಅರಳಿಸುವ, ಅವರ ಸಂಧ್ಯಾಕಾಲದಲ್ಲಿ ಅವರಿಗೆ ಧೈರ್ಯವನ್ನು ತುಂಬುವಂಥ, ಮಕ್ಕಳಲ್ಲಿ ಅವರಿಗೆ ಅನಾಥರ ಅನ್ನತಕ್ಕಂಥ ಪ್ರಜ್ಞೆ ಬಾರದೆ ತನ್ನ ಮನೆಯ ಜನರ ಹಂತೆ ಪ್ರೀತಿಯಿಂದ ಕಂಡಿರ್ತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ. ನಾನು ನೋಡಿದೆ ಹೊಸದಿಗಂತದಲ್ಲಿ ಇವತ್ತು ಅಲ್ಲಿರ್ತಕ್ಕಂಥ ಹಿರಿಯರಲ್ಲಿ ನೀವು ಮನೆಗೆ ಹೋಗ್ತೀರಾ ಕೇಳಿದ್ರೆ ಮನೆಗೆ ಹೋಗೋದಿಲ್ಲ, ನಮ್ಮ ಮನೆ ಇದು ಅಂತ ಹೇಳುವಂಥ ಪ್ರೀತಿ, ಆ ಬಂಧುತ್ವ, ಆ ಭಾವನೆಗಳು ಬೆಳಿಬೇಕು ಅಂತಾದರೆ ಗೌರಿ ಪೈ ಅವರ ಜೊತೆ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸೇವಕಿಯರಿದ್ದಾರಲ್ಲ, ಆ ಮಾತೆಯರ ಕೆಲಸವು ಅಲ್ಲಿರ್ತಕ್ಕಂಥ ಸೇವಕರ ಕೆಲಸವು ಭಾಳ ಅದ್ಭುತವಾಗಿರ್ತಕ್ಕಂಥ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಈ ಸಂಸ್ಥೆ ನಾವು ವೃದ್ಧಾಶ್ರಮಗಳು ಬೆಳೀಲಿ ಅಂತ ಹೇಳುವಾಗಿಲ್ಲ, ಸಂಸ್ಕಾರಗಳು ಬೆಳೀಲಿ ಅಂತ ಹೇಳೋದು. ವೃದ್ಧಾಶ್ರಮಕ್ಕೆ ಬರುವವರು ಕಡಿಮೆ ಆಗಲಿ, ಮಕ್ಕಳಲ್ಲಿ ಇನ್ನಷ್ಟು ಸಂಸ್ಕಾರ ಜಾಗೃತಿ ಆಗಲಿ ಅಂತ ಹೇಳಬೇಕು. ಇನ್ನಷ್ಟು ಜನ ಮನೆಗಳಲ್ಲಿ ಇದ್ದು ಹಿರಿತನವನ್ನು ಕಾಪಾಡುವ ಮಕ್ಕಳು ಸೃಷ್ಟಿಯಾಗಲಿ ಅಂತ ಹೇಳಬೇಕು. ಆದರೆ ಈ ಸಂಸ್ಥೆ 25 ವರ್ಷಗಳನ್ನು ಪೂರೈಸಿದೆ. ಈ ಸಂಸ್ಥೆಯ ಮುಖಾಂತರ ಸೇವಾ ಕಾರ್ಯ ಇನ್ನು 100 ವರ್ಷಗಳ ಕಾಲ ಬೆಳೀಲಿ ಅಂತ ಶುಭವನ್ನು ಹಾರೈಸ್ತೇನೆ. 25 ವರ್ಷಗಳ ಹೆಸರಿನಲ್ಲಿ ಕೇವಲ ವೃದ್ಧಾಶ್ರಮದ ಜೊತೆಗೆ ಆಸಕ್ತರಿಗೆ ಶಕ್ತಿ ತುಂಬುವಂಥ ಕೆಲಸ, ಸ್ವಾಭಿಮಾನದ ಬದುಕಿಗೆ ಟೈಲರಿಂಗ್ ಮಿಷಿನ್ಗಳನ್ನು ಕೊಡ್ತಕ್ಕಂಥ ಕೆಲಸ, ಸರ್ಜಿಕಲ್ ಮುಖಾಂತರವಾಗಿ
ಅವರಿಗೆ ಪರಿಕರಗಳನ್ನು ಕೊಡತಕ್ಕಂಥ ಕೆಲಸ ಇಂಥ ಅಭಿನಂದನೀಯ ಕಾರ್ಯ ಮಾಡಿದ್ದಾರೆ. ಇನ್ನಷ್ಟು ಈ ಕಾರ್ಯ ಬೆಳೀಲಿ ಅಂತ ಹೇಳ್ತಾ ಶುಭವನ್ನು ಹಾರೈಸ್ತೀನಿ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ನಮ್ಮ ಜನಪ್ರಿಯ ಶಾಸಕರಾದ ಶ್ರೀಯುತ ಅಶೋಕ್ ಕುಮಾರ್ ಇವರು ಬರೀ 6 ತಿಂಗಳಲ್ಲಿ ಸೇವೆ ಅಂದರೆ ಏನು ಎಂಬುದನ್ನು ಹೇಳಿಕೊಟ್ಟಿದ್ದಾರೆ. ಸರ್, ದಯವಿಟ್ಟು ಸಭೆಯನ್ನು ಉದ್ದೇಶಿಸಿ ಮಾತುಗಳು ಹೇಳಬೇಕಂತ ಕೇಳಿಕೊಳ್ತಾ ಇದ್ದಾರೆ. ಶ್ರೀಯುತ ನಳಿನ್ ಕುಮಾರ್ ಅವರಿಗೆ ಸ್ಮರಣಿಕೆಯನ್ನು ಕೊಡಬೇಕಾಗಿ ನಮ್ಮ ಸದಾಶಿವಪ್ಪ ಅವರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಅವರು ತುರ್ತು ಕಾರ್ಯದ ನಿಮಿತ್ತ ಹೋಗ್ತಾ ಇದ್ದಾರೆ. ಸರ್ 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 ಅಲ್ಲಿ ನಮ್ಮ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ವಂದನೆಗಳು ಸರ್. ಆನಂದಾಶ್ರಮ ಸೇವಾ ಟ್ರಸ್ಟ್ನ ಬೆಳ್ಳಿ ಹಬ್ಬ ಸಂಭ್ರಮದ ಈ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನನ್ನ ತಾಯಿ ಸಮಾನರಾದಂಥ ಡಾಕ್ಟರ್ ಗೌರಿ ಪೈ ಅವರೇ, ನಮಗೆಲ್ಲ ಶುಭ ನುಡಿಗಳನ್ನು ಕೊಡಲಿಕ್ಕಿರುವಂಥ ಸುಬ್ರಹ್ಮಣ್ಯ ಮಠದ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರೇ, ಉದ್ಯಮಿಗಳು ಆತ್ಮೀಯರು ಆಗಿರೋಂಥ ಸತ್ಯಶಂಕರ್ ಅವರೇ, ಈ ಭಾಗದ ಮಾಜಿ ಶಾಸಕರಾದಂಥ ಸಂಜೀವ ಮಠಂದೂರವರೇ, ಈ ಭಾಗದ ಮಾಜಿ ಶಾಸಕಿಯಾದಂಥ ಶಕುಂತಲಾ ಡಿ ಶೆಟ್ಟಿಯವರೇ, ನಮ್ಮ ಪೈಗಡೆ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಮಹನೀಯರೇ, ಬಹುಶಃ ಈ ಆನಂದಾಶ್ರಮ ಕಮರ್ಷಿಯಲ್ ಆಶ್ರಮ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಕಮರ್ಷಿಯಲ್ ಆಶ್ರಮಗಳಂದರೆ ಬೇಕಾದಷ್ಟು ಹುಟ್ಟಿಕೊಳ್ಳುವಂಥದ್ದು ನಾವು ಕಂಡಿದ್ದೇವೆ. ಕಮರ್ಷಿಯಲ್ ಆಶ್ರಮಕ್ಕೂ ಸೇವಾ ಆಶ್ರಮಕ್ಕೂ ತುಂಬ ಡಿಫರೆನ್ಸ್ ಇದೆ. ಈಗ ನಾವು ಎಲ್ಲಿ ನೋಡಿದರೂ ಕಮರ್ಷಿಯಲ್ ಆಶ್ರಮಗಳಂದರೆ ದುಡ್ಡು ತಗೊಂಡು ಆಶ್ರಮಗಳನ್ನು ನಡೆಸುವುದೇ ಜಾಸ್ತಿ ನಾವು ಕಾಣ್ತಾ ಇದ್ದೇವೆ. ಸೇವಾ ಮನೋಭಾವನೆ ಬರಬೇಕಿದ್ರೆ ಅದು ಚಿಕ್ಕ ವಿಚಾರ ಅಲ್ಲ. ಅದರಲ್ಲೂ 25 ವರ್ಷದಿಂದ ಅದನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಗೌರಿ ಪೈಗೆ, ಡಾಕ್ಟರ್ ಗೌರಿ ಪೈ ಅವರಿಗೆ ಬೇರೆ ಏನು ಕೆಲಸ ಇಲ್ಲ, ಅವ್ರಿಗೇನು ಊಟಕ್ಕೆ ತಿನ್ನಲಿಕ್ಕೆ ಏನು ಕಡಿಮೆ ಅಂತ ಅವರೇನು ಈ ಉದ್ಯಮವನ್ನು ಆರಂಭ ಮಾಡಿಲ್ಲ. ಸೇವೆ ಮಾಡಬೇಕು ಅನ್ನೋ ಒಂದು ಮನೋಭಾವನೆಯಿಂದ ಈ ಆನಂದ ಆಶ್ರಮವನ್ನು ನಡೆಸ್ತಾ ಇದ್ದಾರೆ. ಇವಾಗ ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಒಂದಷ್ಟು ವಿಚಾರವನ್ನು ಉಲ್ಲೇಖ ಮಾಡಿದರು. ಇಡೀ ಈ ಭಾಗದ ಶಾಲೆಗಳಿಗೆ, ಅದರಲ್ಲೂ ಕೂಡ ನಾನು ಇಲ್ಲಿ ಕಂಡಿರುವಂಥದ್ದು ಜಾತಿ ಮತ ಧರ್ಮವನ್ನು ಕೂಡ ಅವರು ಈ ಆಶ್ರಮದಲ್ಲಿ ಮಧ್ಯ ತಂದಿಲ್ಲ. ಇಲ್ಲಿ ಈಗ ವೀಲ್ ಚೇರ್ ಕೊಡೋದಾಗಲಿ, ಬೇರೆ ಬೇರೆ ವಸ್ತುಗಳ ವಿತರಣೆ ಮಾಡುವಾಗ ಯಾರಿಗೆ ಕಷ್ಟದಲ್ಲಿರುವವರಿಗೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದು ನಿಜವಾದ ಧರ್ಮ. ಯಾರು ಕಷ್ಟದಲ್ಲಿರುವವನ ಕಣ್ಣೀರನ್ನು ಒಡೆಸುವಂಥ ಕೆಲಸ ಮಾಡ್ತಾನ, ಅದು ನಿಜವಾದ ಧರ್ಮ ಅಂತ ನಾನು ಕೇಳ್ತೇನೆ. ಯಾಕೆಂದರೆ ಮೈಕ ಸಿಕ್ಕಿದರೆ ನಾನೊಂದು 15 ನಿಮಿಷ ಬಿಡ್ತು ಹೋಗಿ ಇಳಿದುಕೊಂಡು ಹೋಗ್ತೇನೆ. ಭಾರಿ ಸುಲಭ. 5 ನಿಮಿಷದಲ್ಲಿ ನಾನು 25 ವರ್ಷದ ಗೌರಿ ಪೈ ಅವರು ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತ ಹೇಳಿ ಹೋಗ್ಬೋದು. ಆ 25 ವರ್ಷ ನಡೆದು ಬಂದ ದಾರಿ ನಮ್ಮ ತಂದೆ ತಾಯಿಗಳನ್ನು ನಾವು ನೋಡಲಿಕ್ಕೆ ಹಿಂಜರಿತೀವಿ. ಈಗಿನ ಕಾಲದಲ್ಲಿ ಬಡವರನ್ನು ತಂದು ಅವರ ಸೇವೆ ಮಾಡಬೇಕಿದ್ರೆ ದಿವಸಲ್ಲೂ ಕೂಡ ಆ ನೋವನ್ನು ಕಂಡು ಅವರು ನೋವಲ್ಲಿ ಸುಖವನ್ನು, ಅವರ ಪ್ರೀತಿಗಾಗಿ ತನ್ನ ಜೀವನದ ಸೇವೆಯನ್ನು ಮಾಡೋರು ಡಾಕ್ಟರ್ ಗೌರಿ ಪೈ ಅವರು. ನಾವು ಇಲ್ಲಿ ಕೂತ್ಕೊಂಡು ಭಾಷಣ ಬಿಗಿದು ಹೋಗ್ಬೋದು, ಆದರೆ ಅವರ ನಿತ್ಯ ಜೀವನ ಒಂದಷ್ಟು ಜನರನ್ನು ಸೇರಿಸ್ಕೊಡ್ಲಿಕ್ಕೆ, ಈಗ ಉಲ್ಲೇಖ ಮಾಡುವಾಗ ಹೇಳಿದರು ಒಂದಷ್ಟು ಜನ ದಾನಿಗಳಿದ್ದಾರೆ ಅಂತ. ದಾನಿಗಳಿದ್ದಾರೆ ಸ್ವಾಮಿ, ಮಾಡುವವರು ಯಾರಿದ್ದಾರೆ? ತನ್ನ ತಂದೆ ತಾಯಿಗೆ ದುಡ್ಡು ಕೊಟ್ಟು ಮಾಡಿಸುವವರು, ಕೆಲಸ ಮಾಡಿಸುವವರು ಬೇಕಾದಷ್ಟು ಜನ ಸಿಗ್ತಾರೆ.
ಆದರೆ ಮಾಡುವವರು ಈ ಸಮಯದಲ್ಲಿ ಈ ಸಮಾಜದಲ್ಲಿ ಸಿಗುವಂಥದ್ದು ಭಾರಿ ಕಡಿಮೆ. ಬಹುಶಃ ಗೌರಿ ಪಿಯವರು 25 ವರ್ಷ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಒಂದು ಒಳ್ಳೆಯ ಸಮಾಜಕ್ಕೆ ನಮಗೆಲ್ಲ ಸಂದೇಶ, ನಮಗೆಲ್ಲ ಮಾರ್ಗದರ್ಶಕರಾಗಿದ್ದಾರೆ. ನಾನು ಕೂಡ ಒಂದು ಟ್ರಸ್ಟನ್ನು ಸುಮಾರು 11-12 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೇನೆ. 22,000 ಕುಟುಂಬಗಳಿಗೆ ಸಹಾಯ ಮಾಡಿದ್ದೇನೆ. ಯಾರು ಕಣ್ಣೀರಲ್ಲಿ ಒಡೆಸುವಂಥ ಕೆಲಸವನ್ನು ಜಾತಿ ಧರ್ಮ ಬಿಟ್ಟು ಯಾರಿಗೆ ಸೇವೆ ಮಾಡಬೇಕಾ ಆ ಸೇವೆಯನ್ನು ನಿರಂತರ ನನ್ನ ಸ್ವಂತ ದುಡ್ಡಿನಿಂದ ಸುಮಾರು 22 ವರ್ಷದಿಂದ ಈ ಪುತ್ತೂರಿನಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದರ ನೋವು ನನಗೆ ಗೊತ್ತಿದೆ. ಒಂದು ಮನೆ ಕಟ್ಟಲಿಕ್ಕೆ ಹೋದರೂ ಆ ಮನೆಗೆ ಸಿಮೆಂಟು ಕಲ್ಲು ಜಲ್ಲಿ ಎಲ್ಲ ಕೊಟ್ಟು ಅದಕ್ಕೆ ನೀರು ಹಾಕಲಿಕ್ಕೂ ನಾವೇ ಹೋಗಬೇಕು. ಅಂಥ ಸೇವೆ ಮಾಡುವಾಗಲೂ ನಮ್ಮ ಸೇವಾ ಮನೋಭಾವನೆ ಆ ರೀತಿಯಲ್ಲಿದ್ದರೆ ಮಾತ್ರ ಸೇವೆ ಮಾಡಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಒಳ್ಳೆಯ ಹೆಸರನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕಾಲುಳಿಯೋರು ತುಂಬ ಜನ ಇರ್ತಾರೆ. ಒಳ್ಳೆಯ ಕೆಲಸ ಮಾಡುವಾಗ ಅಷ್ಟೊಂದು ಜನ ಕಾಲೆಳೆಯುವವರು ಕೂಡ ನಮ್ಮ ಸಮಾಜದಲ್ಲಿ ಇದ್ದೇ ಇರ್ತಾರೆ. ಅದನ್ನೆಲ್ಲ ಮೆಟ್ಟಿ ನಿಂತು ಇವತ್ತು 25 ವರ್ಷ ಸೇವೆ ಮಾಡಿದ್ದಾರೆ ಅಂತ ಹೇಳಿದರೆ, ನಾವು ಎಷ್ಟೋ ದೇವಸ್ಥಾನಗಳನ್ನು ಕಟ್ಟಲಿ, ಎಷ್ಟೋ ಒಳ್ಳೆಯ ಕೆಲಸಗಳನ್ನು ಮಾಡಲಿ, ಆದರೆ ನೀವು ಮಾಡಿರುವಂಥ ಧರ್ಮದ ಕೆಲಸ ಅಂದರೆ ಇದು ದೇವರ ಕೆಲಸ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಉದ್ಯಮಿಗಳು ಬಿಂದು ಸತ್ಯಶಂಕರ್ ಕೂಡ ಇಲ್ಲಿ ಇದ್ದಾರೆ. ಒಂದು ವಿಚಾರವನ್ನು ಅವರು ನಿಜವಾಗಿ ವಿ ಆರ್ ಆಲ್ ಪ್ರೌಡ್ ಫಾರ್ ಯು. ಯು ಆರ್ ದ ಎಸೆಟ್ ಫಾರ್ ಪುತ್ತೂರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಉದ್ಯಮಗಳು ಬೆಳಿಬೇಕು. ಈ ಉದ್ಯಮಿ ಒಂದು ಸತ್ಯಶಂಕರ್ ಅವರು ಬಿಂದುವನ್ನು ಹೇಳಿದರೆ, ನಾವೀಗ ಬ್ಯಾಂಗ್ಳೂರು ಹೋಗಲಿ, ಹೈದರಾಬಾದ್ ಹೋಗಲಿ, ಅಲ್ಲಿ ನಮಗೆ ವಿ ವಿಲ್ ಫೀಲ್ ಪ್ರೌಡ್ ಅಬೌಟ್ ಬಿಂದು. ನಾವು ಎಲ್ಲಿ ನೋಡಿದರೂ ನಾವು ಇವರು ಶುರು ಮಾಡುವಾಗ ನಾನು ಹೇಳ್ತಾ ಇದ್ದೆ, ನಾವು ಎಲ್ಲ ಕೆಲವರು ಮಾತಾಡ್ತಾ ಇದ್ವಿ, ಈ ಬಿಂದು ನೀರು ಪುತ್ತೂರಿನಲ್ಲಿ ಆಗಿ ಇದು ಮುಂದೆ ಬರಲಿಕ್ಕೆ ಇದೆಯಾ? ಅದು ನೀರು ನಮಗೆ ಬಾವಿಯಲ್ಲಿ ಬೇಕಾದಷ್ಟು ನೀರು ಸಿಗ್ತದೆ. ಇವರ ಧೈರ್ಯವನ್ನು ಮೆಚ್ಚಬೇಕು. ಧೈರ್ಯ ಮತ್ತು ಅವರ ಶ್ರಮ ಮತ್ತು ಶ್ರದ್ಧೆಯಿಂದ ಬಹುಶಃ ಇವತ್ತು ದೇಶದಲ್ಲಿ 4ನೇ ಸ್ಥಾನ ಗಳಿಸಬೇಕಿದ್ರೆ ಮಹಾಲಿಂಗೇಶ್ವರನ ಆಶೀರ್ವಾದ, ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಂಥ ಕೆಲಸಗಳು ಆಗಬೇಕು. ಇಂಥ ಕೆಲಸ ಉದ್ಯಮಿಗಳು ಬಂದರೆ ಉದ್ಧಾರ ಆಗ್ತದೆ, ನಮ್ಮ ಪುತ್ತೂರು ಅಭಿವೃದ್ಧಿ ಆಗ್ತದೆ ಅನ್ನೋ ವಿಚಾರವನ್ನು ಹೇಳಿದರು. ಹೌದು, ನಾವು ಕೂಡ ಅದರ ಬಗ್ಗೆ ಶ್ರಮವನ್ನು ಮಾಡ್ತಿದ್ದೆ. ಈಗಲೇ ನಮ್ಮ KMF ಅನ್ನು ಇಲ್ಲಿಗೆ ಶಿಫ್ಟ್ ಮಾಡುವಂಥ ಕೆಲಸಗಳಾಗಿದೆ. ಕೊಯ್ಲೆಯಲ್ಲಿ ಪಶುವೈದ್ಯಕೀಯ ಕಾಲೇಜನ್ನು ಮಾಡುವಂಥ ವ್ಯವಸ್ಥೆಗಳು ಮಾಡಿದ್ದೀವಿ. ಕೊಯ್ಲದಲ್ಲಿ ಒಂದು 610 ಎಕರೆ ಜಾಗೆಯನ್ನು ಬೇರೆ ಬೇರೆ ಕಂಪನಿಗಳಿಗೆ ಕೊಟ್ಟು PPP ಮಾಡಲಲ್ಲಿ ಅದರಲ್ಲಿ ಕೂಡ ಉದ್ಯಮವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಆಯೋಜನೆಯಲ್ಲಿ ಇದ್ದೀವಿ. ನೀವೆಲ್ಲ ಆಶೀರ್ವಾದ ಮಾಡಿದರೆ ಮುಂದಿನ ದಿವಸಗಳಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನಾವು ಇಷ್ಟೇ ಹೇಳುವ, ಒಳ್ಳೆಯ ಕೆಲಸ ಮಾಡೋವರಿಗೆ ನಮ್ಮಿಂದ ಬೆನ್ನು ತಟ್ಟುವಂಥ ಕೆಲಸ ಆಗಬೇಕು. ಇಲ್ಲಾಂದರೆ ದೂರದಲ್ಲಿದ್ದು ಶುಭ ಹಾರೈಕೆಗಳನ್ನು ಕೊಡಬೇಕು. ಕಾಲೆಳೆಯುವಂಥ ಕೆಲಸವನ್ನು ನಾವು ಮಾಡದಿದ್ದರೆ ಖಂಡಿತ ಅದು ಒಳ್ಳೆಯ ದೇವರ ಕೆಲಸ ಆಗ್ತದೆ ಅನ್ನೋ ಮಾತನ್ನು ಹೇಳುತ್ತಾ, ಇವತ್ತು 25ನೇ ವರ್ಷದಲ್ಲಿ ಈ ಸಂಸ್ಥೆ ಇದಕ್ಕೆ ನಮ್ಮ ಸಂಸದರು ಹೇಳಿದರು, ನಾವು ತುಂಬ ಕಡೆಗೆ ಆಶ್ರಮಗಳಿಗೆ ಹೋಗ್ತೀವಿ. ಅಲ್ಲಿ ವಯಸ್ಕರ ಒಂದು ಪರಿಸ್ಥಿತಿಗಳನ್ನು ನೋಡಿದರೆ, ಮೊನ್ನೆ ಒಂದು ಆಶ್ರಮಕ್ಕೆ ಹೋಗಿದ್ದೆ, ಅಲ್ಲಿ ಒಂದು 30, 36, 40 ಜನ ವಯಸ್ಕರಿದ್ದಾರೆ. ನಾನು ಆ ಪ್ರಾಯದವರ ಹತ್ರ ಕೇಳಿದೆ, ಅಮ್ಮ ನಿಮ್ಮ ಮಗ ಹೇಳಿದ್ದಾನೆ, ನಿಮ್ಮ ಮಗಳು ಹೇಳಿದ್ದಾಳೆ ಅಂತ ಕೇಳುವಾಗ, ವಿ ಆರ್ ಆಲ್ ವೆಲ್ ಸೆಟಲ್ಡ್. ನನ್ನ ಮಗ ಅಮೇರಿಕಾದಲ್ಲಿದ್ದಾನೆ, ಮಗಳು ಆಸ್ಟ್ರೇಲಿಯಾದಲ್ಲಿದ್ದಾಳೆ. ಆದರೆ ತಂದೆ ತಾಯಿ ಮಾತ್ರ ಆಶ್ರಮದಲ್ಲಿ ಕೈಕಾಲ ಮೇಲೆ ಮಾಡಿಕೊಂಡು ನಿಂತುದನ್ನು ನಾವು ಕಾಣ್ತೀವಿ. ಪುನಃ ಮಗ ಅಲ್ಲಿ ಬರೆದಿದ್ದಾನೆ, ಈ ನನ್ನ ಮಗನ ದೇಣಿಗೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂತ. ನಮಗೆ ಸಂಸ್ಕಾರ ಇಲ್ಲಿದೆ, ವಿಚಾರಗಳು ಇಲ್ಲಿದೆ. ತಂದೆ ತಾಯಿ ಅಂತ ಹೇಳಿದ್ರೆ ದೇವರು, ಅದಕ್ಕಿಂತ ದೊಡ್ಡ ದೇವರು ಯಾರಿಲ್ಲ. ಅವರನ್ನು ನಮಗೆ ಕಾಣಲಿಕ್ಕೆ ಆದ ಮಕ್ಕಳು ಎಷ್ಟು ದುಡ್ಡಿದ್ರೆ ಏನು, ವೆಲ್ ಸೆಟಲ್ಡ್ ಅಂದರೆ ಏನು, ವಾಟ್ ಡಸ್ ಇಟ್ ಮೀನ್, ಅದನ್ನು ಹೇಳುವಂಥದ್ದು ಭಾರಿ ಕಷ್ಟ. ಅದಕ್ಕೆ ಹೇಳುವಂಥದ್ದು, ವಿದ್ಯೆಯ ಜೊತೆಗೆ ಆಚಾರ ವಿಚಾರ ಸಂಸ್ಕಾರವನ್ನು ಕಲಿಸಿದರೆ ಮಾತ್ರ ಆ ವಿದ್ಯೆಗೆ ಪರಿಪೂರ್ಣ ಅರ್ಥ ಬರುವಂಥದ್ದಾಗ್ತದೆ. ಆದರೆ ಗೌರಿಪಯ್ಯವರು ಬಡವರ ಸೇವೆಯನ್ನು ಮಾಡೋದರಲ್ಲಿ ಇವತ್ತು ದೇವರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾವೆಲ್ಲ ನಮ್ಮ ವೇದಿಕೆಯಲ್ಲಿ ಕುಳಿತವರು, ಸ್ವಾಮೀಜಿಗಳು, ನಮ್ಮೆಲ್ಲರ ಪರವಾಗಿ ನಾವು ದೇವರ ಹತ್ರ ಬೇಡ್ತೀವಿ. ನಿಮಗೆ ದೇವರು ಆರೋಗ್ಯ, ಆಯುಷ್ಯ, ಮನ ಶಾಂತಿಯನ್ನು ಕೊಡಲಿ ಅನ್ನೋ ಶುಭ ಹಾರೈಕೆಯಿಂದ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಶಾಸಕರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಶಿವಕುಮಾರಿಗಳು ತುರ್ತು ಕೆಲಸ ನಿಮಿತ್ತ ಹೋಗುವವರಿದ್ದಾರೆ, ಅವರಿಗೆ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಬೇಕಂತ ಶ್ರೀನಿವಾಸ ಪೈಗಳನ್ನು ಕೇಳಿಕೊಳ್ತಾ ಇದ್ದೆ. ಕೊರೋನಾ ಮಹಾಮಾರಿ ಮತ್ತೊಮ್ಮೆ ತನ್ನ ತಲೆನೆತ್ತಿದೆ. ಹಿಂದಿನ ಬಾರಿ 2 ಸಲ ಬಂತು,
ಆದರೆ ಆ ಮಹಾಮಾರಿ ಪುತ್ತೂರಲ್ಲಿ ವಿಶೇಷವಾದಂಥ ಅನಾಹುತವನ್ನು ಮಾಡಲಿಲ್ಲ. ಕಾರಣೀಕರ್ತರು ಆಗದ ಶಾಸಕರಾದ ಶ್ರೀಯುತ ಸಂಜೀವ್ ಮಠಂದೂರು ದಿನಾಲೂ ಆಸ್ಪತ್ರೆಗೆ ಬಂದು ಅದರ ಮೇಲ್ವಿಚಾರ ನೋಡಿಕೊಂಡು ಪುತ್ತೂರು ಕ್ಷೇತ್ರದಲ್ಲಿ ಜನರಿಗೆ ರಕ್ಷಣೆ ಒದಗಿಸಿದವರು ಸಂಜೀವ್ ಮಠಂದೂರು. ಸರ್, ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೀನಿ. ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಆಚರಣೆ ಮಾಡ್ತಿರುವಂಥ ಈ ಆನಂದಾಶ್ರಮ ಸೇವಾ ಟ್ರಸ್ಟಿನ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಆಶೀರ್ವಚನ ಮಾಡಲಿರುವಂಥ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಅಡಿದಾವರಗಳಿಗೆ ನಮಸ್ಕರಿಸ್ತಾ ಈ ಒಂದು ವೇದಿಕೆಯಲ್ಲಿ ಸಭಾಧ್ಯಕ್ಷತೆಯನ್ನು ವಹಿಸಿರುವಂಥ ಮಾತೃ ಸಮಾನರಂಥ ಡಾಕ್ಟರ್ ಪಿ ಗೌರಿಪಯ್ಯವರೇ, ಕಾರ್ಯಕ್ರಮದ ಮುಖ್ಯ ಅತಿಥಿಗಳಂಥ ಸತ್ಯಶಂಕರ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಹಿರಿಯಂಥ ಶ್ರೀಮತಿ ಶಕುಂತಲಾ ಶೆಟ್ಟಿಯವರೇ, ಶ್ರೀನಿವಾಸ ಪಯ್ಯವರೇ, ಇಲ್ಲಿ ಸೇರಿರುವಂಥ ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ, ಆನಂದಾಶ್ರಮದಲ್ಲಿ ಆನಂದವನ್ನು ಅನುಭವಿಸುತ್ತಿರುವಂಥ ಎಲ್ಲ ಆನಂದಾಶ್ರಮದ ನಿವಾಸಿಗಳೇ, 25 ವರ್ಷದ ಹಿಂದೆ ಆನಂದಾಶ್ರಮ ಆರಂಭ ಆಗಬೇಕಿದ್ರೆ ಬಿರ್ಮಲೆ ಬೆಟ್ಟದಲ್ಲಿ ಆ ಕಾರ್ಯಕ್ರಮ ಆಗುವಾಗ ನಾನು ಅಲ್ಲಿ ಕೂತಿದ್ದೆ. ಆದರೆ ಇವತ್ತು 25ನೇ ವರ್ಷದಲ್ಲಿ ನಾನು ವೇದಿಕೆಯಲ್ಲಿದ್ದೇನೆ. ಅವತ್ತು ಪ್ರೇಕ್ಷಕನಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಯಾಕೆ ಇದನ್ನು ಉಲ್ಲೇಖ ಮಾಡ್ತೇನೆ ಅಂದರೆ, ಆ 25 ವರ್ಷದ ಹಿಂದೆ ಆರಂಭ ಮಾಡಬೇಕಿದ್ರೆ ಜನರು ಈ ಆಶ್ರಮದ ಬಗ್ಗೆ ಒಂದಷ್ಟು ಮಾತುಕತೆಯನ್ನು ಮಾಡ್ತಾಯಿದ್ರು. ನಾನು ನೋಡಿದ ಹಾಗೆ ಯಾರು ಆಗ ಉಲ್ಲೇಖ ಮಾಡಿದ್ರು, ಇದು ಅವಶ್ಯಕತೆ ಇದೆಯಾ ಅಂತೇಳಿ. 25 ವರ್ಷದ ನಂತರ ಇದು ಅವಶ್ಯಕತೆ ಇದೆ ಅಂತೇಳಿ ಕೂತವರಿಗೂ ಯೋಚನೆ ಆಗಿದೆ, ಸಭೆಯಲ್ಲಿ ಕೂತವರಿಗೂ ಆಗಿದೆ, ವೇದಿಕೆಯಲ್ಲಿ ಕೂತವರಿಗೂ ಆಗಿದೆ. ಆ ಸಮಾಜದಲ್ಲಿ ಅಷ್ಟು ಪರಿವರ್ತನೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ಈ ಸಮಾಜದ ಪರಿವರ್ತನೆಗೆ ಪೂರಕವಾಗಿ ಏನೇನು ವ್ಯವಸ್ಥೆಗಳು ಬೇಕೋ ಅದನ್ನು ಒಂದು ಸರ್ಕಾರ ಮಾಡುವ ಜೊತೆಯಲ್ಲಿ ಇವತ್ತು NGO ಸಂಸ್ಥೆಯಾಗಿ ಬಹುಶಃ ಇವತ್ತು ಆನಂದಾಶ್ರಮ ಸೇವಾ ಟ್ರಸ್ಟ್ ಮಾಡುವಂಥದ್ದು ನಮಗೆಲ್ಲ ಹೆಮ್ಮೆಯ ವಿಚಾರ. ಡಾಕ್ಟರ್ ಗೌರಿಪಯ್ಯ ಬಗ್ಗೆ ತುಂಬ ಉಲ್ಲೇಖ ಮಾಡಿದರು. ನನ್ನ ಮಕ್ಕಳ ಹೆರಿಗೆಯನ್ನು ಮಾಡಿಸಿದವರು ಗೌರಿಪಯ್ಯವರೇ. ಸುಮಾರು 30 ವರ್ಷದ ಹತ್ತಿರ ಆಯಿತು. ಆಗಿಂದಲೂ ಅವರನ್ನು ತಿಳ್ಕೊಂಡಿದ್ದೇವೆ. ಬಹುಶಃ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಸೇವೆ ಎಂಬ ಯಜ್ಞದಲ್ಲಿ ಸಮಿತಿಯಂತೆ ಉರಿಯುವ ಅಂತೇಳಿ. ಆ ಸೇವೆ ಹೇಗೆ ಮಾಡಬೇಕು, ಸೇವೆ ಮಾಡ್ತಾ ಮಾಡ್ತಾ ಈ ಸಮಾಜದಲ್ಲಿ ಹೇಗೆ ಪರಿವರ್ತನೆಯನ್ನು ಮಾಡಬೇಕು ಅಂತೇಳಿ ತೋರಿಸಿಕೊಟ್ಟಂಥ ಒಬ್ಬ ಆದರ್ಶ ತಾಯಿ ಇದ್ದರೆ ಅದು ಗೌರಿಪಯ್ಯವರು. ವೈದ್ಯಕೀಯದಲ್ಲಿ ಯಾವ ರೀತಿಯ ಸೇವೆ ಮಾಡಬೇಕು, ಇವತ್ತು ಆ ಹಿರಿಯರ ವಯೋವೃದ್ಧರ ಸೇವೆಯನ್ನು ಹೇಗೆ ಮಾಡಬೇಕು, ಆ ಮುಖಾಂತರ ಸೇವೆ ಮಾಡ್ತಾ ಮಾಡ್ತಾ ಭಗವಂತನನ್ನು ಅವರಲ್ಲಿ ಹೇಗೆ ಕಾಣ್ಬೋದು ಅಂತೇಳಿ ಇವತ್ತೇ ನಮಗೆಲ್ಲ ದಾರಿ ತೋರಿಸಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಆ ವಯೋವೃದ್ಧರಿಗೂ ಬದುಕಿದೆ, ನಿಮಗೂ ನೆಮ್ಮದಿ ಇದೆ, ನೀವು ಆನಂದದಿಂದ ಇರ್ಬೋದು ಅಂತೇಳಿ ತೋರಿಸಿಕೊಟ್ಟಂಥ ಏಕಮಾತ್ರ ತಾಯಿ ಗೌರಿಪಯ್ಯವರು ಅಂತ ಹೇಳಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ವಿಶೇಷವಾಗಿ ವಯೋವೃದ್ಧರಾದಾಗ ಬಹಳಷ್ಟು ಜನರಿಗೆ ಆಸರೆ ಆ ಮಕ್ಕಳು. ಇವತ್ತು ಮಕ್ಕಳ ಆಸರೆ ಇಲ್ಲದೇ ಇದ್ದಾಗ ಯಾರ ಪ್ರೀತಿ ಅವರಿಗೆ ಸಿಗಬೇಕು, ಒಂದು ಸಮಾಜದ ಪ್ರೀತಿ ಅವರಿಗೆ ಸಿಗಬೇಕು, ಇಲ್ಲ ಇಂಥ ಆಶ್ರಮದ ಪ್ರೀತಿ ಸಿಗಬೇಕು. ಇವತ್ತು ಸಮಾಜ ಕೂಡ ಒಂದಷ್ಟು ದೂರ ಮಾಡಿದಾಗ, ಮಕ್ಕಳು ಕೂಡ ದೂರ ಮಾಡಿದಾಗ ಇವತ್ತು ಇಂಥ ತಾಯಿಯ ಆಸರೆಯೇ ಅವರಿಗೆ ಆ ಒಂದು ಜೀವನಕ್ಕೆ ಇವತ್ತು ದಾರಿಯಾಗ್ತದೆ. ಅಂತಹ ಒಂದು ಕಾರ್ಯಕ್ರಮ ಇವತ್ತು ಪುತ್ತೂರಿನಲ್ಲಿ ನಡೀತಾ ಇದೆ. ಪುತ್ತೂರಿನಲ್ಲಿ ಇಂಥ ಒಂದು ಆನಂದಾಶ್ರಮದ ಮುಖಾಂತರ ಇವತ್ತು ಬೇರೆ ಬೇರೆ ವಯೋವೃದ್ಧರು ತಮ್ಮ ಜೀವನದ ಆ ಕೊನೆ ಗಳಿಗೆಯಲ್ಲಿ ಕೂಡ ಇವತ್ತು ನೆಮ್ಮದಿಯ ಬದುಕಿನ ಒಟ್ಟಿಗೆ ತಾವು ಕೂಡ ಒಟ್ಟಾಗಿ ಒಂದೇ ವಯೋಮಾನದವರು. ನಾನು 2-3 ಸಲ ಹೋಗಿದ್ದೆ. ಒಂದು ಸಲ ಡಾಕ್ಟ್ರೆ ಅಲ್ಲಿಗೆ ಬರಬೇಕಿದ್ರೆ ಹಲಸಿನ ಹಣ್ಣು ಇವರು
ಏನು ಕಟ್ ಮಾಡಿ ಎಲ್ಲ ಅವರೇ ಅದರಿಂದ ಹಲಸಿನ ಸೂಳೆಯನ್ನು ತೆಗಿತಾ ಇದ್ದಾರೆ, ಎಲ್ಲ ಪ್ರಾಯದವರು. ನಾನು 2 ಹಲಸಿನ ಸೂಳೆ ತಿಂದು ಒಂದು ದಿವಸ ಹೋಗಿದ್ದೆ. ಬಹುಶಃ ಸುರೇಶನ್ನ ಕೋವಿಡ್ ಟೈಮಲ್ಲಿ ಇರಬೇಕು, ಹೇಗಿದ್ದಾರೆ ಅಂತೇಳಿ ನೋಡಲಿಕ್ಕೆ ನಾವು ಹೋದಾಗ ನಮಗೂ ಖುಷಿ ಆಯಿತು. 80 ವರ್ಷದವರು 90 ವರ್ಷದವರು ನಾವು ಹಲಸಿನ ಹಣ್ಣು ಮುಟ್ಟುವುದಿಲ್ಲ, ಇಂಥವರು ಒಟ್ಟಾಗಿ ಒಂದು ಖುಷಿಯಿಂದ ತಿನ್ನುವಂಥದ್ದು ನೋಡಿ ನಾವು ಕೂಡ ತಿನ್ನುವ ಅಂತೇಳಿ ಆಯಿತು. ಅಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಇವತ್ತು ಎಲ್ಲರಿಗೂ ಒಂದು ಪ್ರೇರಣೆ, ಬಹುಶಃ ಪ್ರಾಯ ಆದ ಮೇಲೆ ನಮಗೆ ಇನ್ನೂ ಕೂಡ ಬದುಕಿದೆ, ನೆಮ್ಮದಿ ಇದೆ ಅಂತೇಳಿ ತೋರಿಸಿಕೊಡುವಂಥ ಕೆಲಸ ಇಲ್ಲಿಂದ ಆಗಿದೆ. ಅದಕ್ಕಾಗಿ ನಾನು ಒಬ್ಬ ಮಾಜಿ ಶಾಸಕ ನೆಲೆಯವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಅವರ ಸೇವೆ, ನಾನು ಡಾಕ್ಟರ್ ವಿ ಎಸ್ ಆಚಾರ್ಯರ ಕ್ಲಾಸ್ಮೇಟ್ ಅಲ್ಲ, ನಮ್ಮ ಮಾಜಿ ಸಚಿವರು, ಅವರಿಗೆ ಹೆಮ್ಮೆ. ಒಂದು ಸಲ ನಾನು ಅವರ ಜೊತೆ ಮಾಜಿ ಶಾಸಕರ ಜೊತೆ ಇವರ ಕ್ಲಿನಿಕ್ಗೆ ಬಂದಾಗ ಅವರು ಭಾರಿ ಏನೋ ಶಾಲಾ ಜೀವನದಲ್ಲಿ ಸಹಪಾಠಿಗಳು ಹೇಗೆ ಮಾತಾಡ್ತಾರೆ ಹಾಗೆ ಮಾತಾಡ್ತಾಯಿದ್ರು. ಅವರು ಸುಮಾರು 75 ವರ್ಷ, ಆಗ ಇವರಿಗೆ 75 ವರ್ಷ ಹತ್ತಿರ ಇರಬಹುದು. ಅವರು ಮಾತಾಡುವಂಥ ಶೈಲಿ ನೋಡುವಾಗ ಇವರು 18 ವರ್ಷದಲ್ಲಿದ್ದಾರೆ ಅಂತೇಳಿ ನನಗಾಯಿತು. ಆ ರೀತಿಯ ಒಂದು ಅನನ್ಯ ಸಂಬಂಧ ಡಾಕ್ಟರ್ ವಿ ಎಸ್ ಆಚಾರ್ಯ ಮತ್ತು ನಮ್ಮ ಡಾಕ್ಟರ್ ಗೌರಿ ಪೈ ಅವರು, ಅಂಥವರ ಒಡನಾಡಿಯಾಗಿ ಬಹುಶಃ ಅವರ ಆದರ್ಶದಲ್ಲಿ, ಡಾಕ್ಟರ್ ವಿ ಎಸ್ ಆಚಾರ್ಯರ ಆದರ್ಶದಲ್ಲಿ ಇವರು ಕೂಡ ನಡೀತಾ ಇರುವಂಥದ್ದು ನಮಗೆಲ್ಲ ಹೆಮ್ಮೆ ಅಂತ ಹೇಳ್ತಾ, ಬಹುಶಃ ಈ ಆನಂದಾಶ್ರಮದ ಎಲ್ಲ ನಿವಾಸಿಗಳು ನೆಮ್ಮದಿಯ ಬದುಕನ್ನು ಕಾಣಿರಿ. ನಿಮ್ಮ ಜೊತೆ ನಾವು ಕೂಡ ಇದ್ದೇವೆ. ಅದೇ ರೀತಿಯಲ್ಲಿ ಇನ್ನು ಮುಂದೆ ಈ ನಮ್ಮ ವಯೋವೃದ್ಧರೆಲ್ಲರೂ ಆ ಮಕ್ಕಳ ಆಸರೆಯನ್ನು ಪಡ್ಕೊಂಡು ಬದುಕುವಂಥ ಒಂದು ಕಾಲ ಮುಂದಿನ ದಿನಗಳಲ್ಲಿ ಬರಲಿ. ಆ ನಮ್ಮ ಹಿಂದಿನ ಕೂಡು ಕುಟುಂಬ ಪದ್ಧತಿ, ನಮ್ಮ ತಂದೆ ತಾಯಿ ಅಜ್ಜ ಪಿಜ್ಜ ಆ ಸಂಸ್ಕೃತಿ ಮತ್ತೊಮ್ಮೆ ಈ ನಾಡಿನಲ್ಲಿ ಬರಲಿ ಅಂತೇಳಿ ಆಶಿಸ್ತಾ ನಾನು ಮಾತಲ್ಲಿ ಸೇರಿ ಜೈ ಹಿಂದ್. ಶ್ರೀಮತಿ ಶಕುಂತಳಾ ಶೆಟ್ಟಿ ಬಿರುಮಲೆಗುಡ್ಡೆಯ ಅಭಿವೃದ್ಧಿಗೆ ವಿಶೇಷ ಕಾರಣಕರ್ತರು. ಹಾಗೆ ಪುತ್ತೂರಿಂದ ಹೊರಗೆ ನೀವು ಹಳ್ಳಿಗಳಿಗೆ ಹೋದರೆ ಉತ್ತಮ ಮಾರ್ಗಗಳಿದ್ದರೆ ಅದಕ್ಕೆ ಕಾರಣಕರ್ತರು ಮಾಜಿ ಶಾಸಕಿಯಾದ ಅಂತ ಶ್ರೀಮತಿ ಶಕುಂತಳಾ ಶೆಟ್ಟರು. ದಯವಿಟ್ಟು ಸಭೆಯನ್ನು ಉದ್ದೇಶಿಸಿ 2 ಮಾತುಗಳು ಹೇಳಬೇಕಂತ ಕೇಳಿಕೊಳ್ತಾ ಇದ್ದೆ. ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ನಮಸ್ಕರಿಸಿ, ವೇದಿಕೆಯ ಎಲ್ಲ ಗಣ್ಯರೇ ಬಂಧುಗಳೇ, ಗೌರಿ ಅಕ್ಕನ ಬಗ್ಗೆ ಎಲ್ಲರೂ ಹೇಳಿದರು, ಎಲ್ಲ ಪುತ್ತೂರಿನವರಿಗೆ ಗೌರಿ ಅಕ್ಕ ಏನು ಅಂತ ಎಲ್ರಿಗೂ ಗೊತ್ತಿದೆ. ಒಂದು ವೈದ್ಯೆಯಾಗಿ ಪ್ರಥಮವಾಗಿ ಬಹುಶಃ 45 ವರ್ಷಗಳ ಹಿಂದೆ ಅವರನ್ನು ನೋಡಿ ಗೌರವಿಸಿದವಳು ನಾನು. ಒಮ್ಮೆ ಪ್ರಜಾಮತ ಒಂದರಲ್ಲಿ ಬಂತು, ಯಾರಿಗಾದರೂ ಒಂದು ಗೆಡ್ಡೆ ಥರ ಇದ್ದರೆ ಅದನ್ನು ತಕ್ಷಣ ಡಾಕ್ಟ್ರಲ್ಲಿ ತೋರಿಸಿ ತೆಗೆಸುವುದು ಒಳ್ಳೆಯದು, ಅದು ಕ್ಯಾನ್ಸರ್ ಆಗುವ ಸಂಭವ ಇದೆ ಅಂತ. ಸಣ್ಣ ಪ್ರಾಯ ನನಗೆ, ನಾನು ಒಂದು ಡಾಕ್ಟ್ರಲ್ಲಿ ಹೋದೆ. ಆ ಡಾಕ್ಟ್ರ್ ಹೇಳಿದರು, ಬೇಗದೆಪ್ಪ ಅವನ ಎಡ್ಡೆ ಭಾರಿ ಎಡ್ಡೆ ಅಂತ ಹೇಳಿದರು. ಸರಿ, ಹಾಗಿದ್ದರೆ ನನ್ನ ಯಜಮಾನರು ಹೇಳಿದರು ತೆಗೆಸಿಬಿಡುವ ಅಂತ. ಆದರೆ ಮಕ್ಕಳೆಲ್ಲ ಚಿಕ್ಕವರು, ನನ್ನ ಜೊತೆ ನಿಲ್ಲುವವರು ಯಾರಿಲ್ಲ. ನನ್ನ ಮನೆ ಪಕ್ಕದ ಹುಡುಗಿ ಗೌರಕ್ಕನ ಹಾಸ್ಪಿಟಲಲ್ಲಿ ನರ್ಸ್, ಅವಳೀಗ ಅಮೇರಿಕಾದಲ್ಲಿದ್ದಾಳೆ. ಅವಳು ಹೇಳಿದ್ರು, ಶಕೋಕ್ಕ ನೀವು ಬನ್ನಿ, ಮಗುವನ್ನು ನಾನು ನೋಡ್ಕೊಳ್ತೇನೆ, ನಮ್ಮಲ್ಲೇ ಆಗಿತ್ತು. ಹಾಗೆ ಬಂದರೆ ಗೌರಕ್ಕನವರು ನನ್ನನ್ನು ಜೋರು ಮಾಡಿಬಿಟ್ರು, ವಾಪಸ್ ಕಳಿಸಿಬಿಟ್ರು. ಏನ್ರಿ ಏನೋ ಒಂದು ಇಷ್ಟು ಇದಿದ್ದಕ್ಕೆ ಆಪ್ರೇಷನ್ ಮಾಡಲಿಕ್ಕೆ ಏನು ಅಂತ ನೆನೆಸಿದ್ರಿ, ಏನಾದರೂ ಆದರೆ ಗೌರಿ ಪೈಯಿಂದಾಗಿ ನನಗೆ ಹೀಗಾಯಿತು ಅಂತ ಹೇಳ್ಕೊಂಡು ಬನ್ನಿ, ಈಗ ಹೋಗಿ ಅಂತ ಕಳಿಸಿಬಿಟ್ರು. ಆವತ್ತು ನಾನು ನೆನೆಸಿದೆ, ಬಹುಶಃ ನಾನು ಆಚೆ ಡಾಕ್ಟ್ರಲ್ಲಿ ಹೋಗ್ತಿದ್ರೆ ನನ್ನನ್ನು ಕೊಯ್ದಿಡ್ತಿದ್ರು. ಇವತ್ತಿನವರೆಗೆ ಗೌರಿ ಪೈಯಿಂದಾಗಿ ಹೀಗಾಯಿತು ಅಂತ ಹೇಳಲಿಕ್ಕೆ ಆಗಲಿಲ್ಲ, ಹೀಗೆ ಇದ್ದೇನೆ ಅಂತ ಹೇಳುವ ಹಾಗೆ ಆಗಿದೆ. ಹಾಗೆ ಗೌರಕ್ಕನನ್ನು ಗೌರವಿಸಿದವಳು ನಾನು. ಬಹುಶಃ 99, 98 ಅಂತ ನೆನಪಾಗ್ತಾ ಇಲ್ಲ. ಆನಂದಾಶ್ರಮ ಪ್ರಾರಂಭ ಆಗುವ ಕಾಲ. ಯಾರು ನನಗೆ ಈಗ ಇದು 25 ವರ್ಷ ಆಯ್ತು. ಯಾರು ಸತ್ಯಣ್ಣ ಹೇಳಿದ ಹಾಗೆ, ಏನಿಲ್ಲದ ಸತ್ಯಣ್ಣ ಇಷ್ಟೆತ್ತರಕ್ಕೆ ಏರಿದ ಹಾಗೆ
ಗೌರಕ್ಕನವರು. ಆಗ ವಾಜಪೇಯಿ ಸರ್ಕಾರ ಇತ್ತು. ಅಡ್ವಾಣಿಯವರು ಹೋಮ್ ಮಿನಿಸ್ಟರ್ ಆಗಿದ್ದರು. ಅವರ ಪಿ ಡಿ ಶೆಣೈ ಅಂತ ಇದ್ದರು. ಯಾವುದೋ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಕೆಲಸ ಆಗಬೇಕಿತ್ತು ಗೌರಕ್ಕನಿಗೆ. ಆದರೆ ಅವರ ಹೋಗುವ ಬದಲು ನನ್ನನ್ನು ಕಲಾವತಿ ಪೂವಪ್ಪರನ್ನು ಕರೆದು ನೀವೊಮ್ಮೆ ಹೋಗಬೇಕು ಹೇಳಿದರು. ಆಗ ಹೆಚ್ಚಾಗಿ ರಾಮಕೃಷ್ಣ ಆಶ್ರಮದಲ್ಲಿ ಅವರು ಇದ್ದ ಕಾರಣ ಗುಣಪಾಲರ ಅಥವಾ ಆಗ ನಮ್ಮ ವಕೀಲರೆಲ್ಲ ಅಲ್ಲಿ ಕೊಳ್ತಾರೆಲ್ಲ ಯಾರೋ ಹೋಗಲಿ ಹೇಳಿದರು, ಇಲ್ಲ ನೀವೇ ಹೋಗಬೇಕಂದರು. ನನಗೆ ಇವತ್ತಿಗೂ ನೆನಪು, ಎಲ್ಲರೂ ನಾವು ಹೊಗಳ್ತೇವೆ. ಆದರೆ ಗೌರಿ ಅಕ್ಕ ಆವತ್ತು ಆ ಪಿ ಡಿ ಶೆಣೆಯವರಲ್ಲಿ ಹೋದಾಗ ಅವರು IAS ಆಫೀಸರು ನಮ್ಮನ್ನು ನೋಡಿದಾಗಲಿ, ನಾನು ಶೆಟ್ಟಿ ಹೇಳಿ ಕನ್ನಡ ಮಾತಾಡಿದಾಗ ಅದಾನೆ ತುಳು ಬರ್ಪುಜ ಅಂತ ಜೋರು ಮಾಡಿ ತುಳು ಅಲ್ಲಿ ಮಾತಾಡಿ ಅಲ್ಲಿಂದ ಇನ್ನೊಬ್ಬರಿಗೆ ಮಾತಾಡಿ ಕಳಿಸಿದರು. ನಾವು ಗೌರಿ ಅಕ್ಕನ ಬಗ್ಗೆ ಹೇಳಿದಾಗ ಅವರೊಂದು ಮಾತು ಹೇಳಿದರು, ನಿಮ್ಮ ಡಾಕ್ಟ್ರು ಗೌರಿ ಪೈ ನನಗೆ ಗೊತ್ತಿಲ್ಲ, ಗೌರಿ ಪೈಯನ್ನು ನನಗೆ ಗುರುತು ಮಾಡಿದ್ದು ಪರಿಚಯಿಸಿದ್ದು ನನ್ನ ತಂಗಿಯ ಫ್ರೆಂಡ್ ಒಬ್ಬಳು ಕೇರಳದಲ್ಲಿ ಡಾಕ್ಟ್ರ್ ಇದ್ದಾಳೆ. ಆ ಡಾಕ್ಟ್ರ ಮುಖಾಂತರ ನಿಮ್ಮ ಡಾಕ್ಟ್ರು ಪರಿಚಯ ಆಗಿ ಅವರಿಗೇನಾದರೂ ಸಹಕಾರ ಕೊಡಬೇಕು ಅಂತ ಹೇಳಿ ನಿಮ್ಮನ್ನು ಬರಲಿಕ್ಕೆ ಹೇಳಿದ್ದು ಅಂತ. ಎತ್ತನ ಮಾಮರ ಎತ್ತಣ ಕೋಗಿಲೆ ಅಂತ ಹೇಳಿದ ಹಾಗೆ ಎಲ್ಲಿಯ ಡೆಲ್ಲಿ, ಎಲ್ಲಿಯ ಕೇರಳ, ಎಲ್ಲಿಯ ಗೌರಕ್ಕ, ಇದು ಎಲ್ಲ ಇದು ಇರಬೇಕಿದ್ರೆ ಬಹುಶಃ ಗೌರಕ್ಕ ಬಾಲ್ಯದಿಂದಲೇ ಹಾಗಿದ್ದವರು. ನಮಗೆ ಸಮಾಜ ಸೇವೆಗೆ ನಾವೆಲ್ಲ ಈಗ ಸುರೇಶಣ್ಣ ಹೊಗಳಿದರೆ ನಾವೆಲ್ಲ ಯಾರೋ ಕೊಟ್ಟದ್ದು ಯಾರಿಗೋ ಕೊಡೋದು. ತನ್ನ ಜೀವನವನ್ನೇ ಅದಕ್ಕೆ ಕೊಟ್ಟವರು. ಮೊನ್ನೆ ಅವರ ಮನೆಗೆ ಹೋಗಿದ್ದೆ. ಅವರು ಶಕುಂತಲ ಈ ಆಶ್ರಮಕ್ಕೆ ಹೋಗಬೇಕು, ಅಲ್ಲಿ ಅವರೆಲ್ಲ ನನ್ನ ಸಹೋದರರ ಥರ ಆಗಿದ್ದಾರೆ, ಒಂದು ದಿನ ಅವರನ್ನು ನೋಡದಿದ್ದರೆ ನನಗೆ ಆಗುವುದಿಲ್ಲ ಅಂತ ಹೇಳುವಂಥ ಇದನ್ನು ಹೇಳಿದಾಗ ಬಹುಶಃ ಗೌರಕ್ಕ ನಿಮ್ಮನ್ನು ಪಡೆದ ಪುತ್ತೂರು ಧನ್ಯತೆಯನ್ನು ಪಡೆದಿದೆ. ನಿಮ್ಮಂಥ 100 ಜನ ಎಲ್ಲರೂ ಸೇವೆ ಮಾಡ್ತಾರೆ, ಎಲ್ಲರೂ ಹೆಸರಿಗಾಗಿ ಮಾಡುವವರಿದ್ದಾರೆ. ಯಾವುದೇ ಹೆಸರಿಲ್ಲದೆ ಯಾರು ಇವರು ನಮ್ಮ ಮಠಂದರು ಹೇಳಿದರು, ಅವರು ಹೇಳಿದರು, ನನ್ನ ಮಕ್ಕಳನ್ನು ಹೆರಿಗೆ ಮಾಡಿದ್ದು ನೀವು ಅಂತ, ಅವರ ಹೆಂಡತಿಯನ್ನು ಮಾಡಿಸಿದ್ದು ನೀವು, ಮಕ್ಕಳೆಲ್ಲ ಆಗಬೇಕಂತೆ. ಆ ಕಾಲದಲ್ಲಿ ಮಕ್ಕಳಿಲ್ಲ. ನನಗೆ ಈಗಲೂ ಒಂದು ನೆನಪು, ಇವರಲ್ಲಿ ಇದ್ದ ಒಂದು ಮಗು ಯಾರೋ ದತ್ತು ತಗೊಂಡವರು ತಂದಿದ್ರು. ಅವತ್ತು ಗೌರಿ ಅಕ್ಕ ಆ ಮಗುವನ್ನು ಹಿಡ್ಕೊಂಡು ಅವ್ರದ್ದೇ ಮಗು ಆಗಿದ್ದರೂ ಅಷ್ಟು ಸಂತೋಷ ಪಡ್ತಿರಲಿಲ್ಲ. ಅಂತಹ ಒಂದು ತುಂಬ ಮನಸ್ಸಿನ, ಎಲ್ಲರನ್ನು ಗೌರವಿಸುವ, ಎಲ್ಲರನ್ನು ಪ್ರೀತಿಸುವ ಗೌರಕ್ಕ, ನಿಮಗೆ ಸಹಸ್ರ ವಂದನೆಗಳು. ನಿಮ್ಮ ಮನಸ್ಸಿನಲ್ಲಿ ಏನೇನು ಇದೆಯಾ ಅದನ್ನು ಆ ಮಹಾಲಿಂಗೇಶ್ವರ ಈಡೇರಿಸಲಿ, ಅಷ್ಟೇ ನಮ್ಮ ಬೇಡಿಕೆ. ನಿಮಗೆ ಸಂತೋಷವಾಗಿ ಕೊನೆ ತನಕ ಬಾಳುವ ಹಾಗೆ ದೇವರ ಅನುಗ್ರಹ ಇರಲಿ. ವಂದನೆ. ಈಗ ಕಾರ್ಯಕ್ರಮದ ಮುಖ್ಯ ಘಟಕ ಆಶೀರ್ವಚನ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ, ಸಂಪುಟ ನರಸಿಂಹಸ್ವಾಮಿ ಸುಬ್ರಹ್ಮಣ್ಯ ಮಠ ಇವರಿಂದ. ಯಂತಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಮಾನವೀಯವಾದ ಸಂಬಂಧಗಳು ಅದು ಎಷ್ಟರ ಮಟ್ಟಿಗೆ ಶಾಶ್ವತ ಅಂತ ಹೇಳುವುದರ ಬಗ್ಗೆ ನಮಗೆ ಯಾರಿಗೂ ಯಾವುದೇ ಖಚಿತತೆ ಇರೋದಿಲ್ಲ.
ರಾಮಾಯಣದಲ್ಲಿ ಒಂದು ಮಾತು ಇದೆ, ಯಥಾ ಕಾಷ್ಠಂಚ ಕಾಷ್ಠಂಚ ಸಮಯಾತಾಂ ಪರಸ್ಪರಂ ಸಮೇತ್ಯ ಚ ವಿಯುಜ್ಯೇತಾಂ ತಥಾಭೂತ ಸಮಾಗಮಃ ಅಂತ ರಾಮ ಹೇಳುವ ಮಾತು. ಸಂಬಂಧಗಳು ಹೇಗಿರ್ತವೆ ಅಂತ ಹೇಳಿದರೆ, ದೂರದ ಎತ್ತರದ ಬೆಟ್ಟದಲ್ಲಿ ಮಳೆ ನೀರು ಜೋರಾಗಿ ಬಿದ್ದಾಗ ಒಂದು ತೊರೆಯ ಮೂಲಕ ಒಂದಷ್ಟು ಮರಗಿಡಗಳು ಬಿದ್ದು ಹರ್ಕೊಂಡು ಹೋಗ್ತಾವಂತೆ. ಆ ಮರದ ದಿನ್ನೆಗಳು ಹರ್ಕೊಂಡು ಹೋಗ್ತಾ ಹೋಗ್ತಾ ಮುಂದೆ ಹೋದಾಗ ಒಂದು ದೊಡ್ಡ ಜಲಾಶಯವಾಗಿ ಪರಿವರ್ತನೆ ಆಗುತ್ತೆ. ಆ ಜಲಾಶಯದಲ್ಲಿ ಒಂದಷ್ಟು 2 ಮರದ ತುಂಡುಗಳು ಒಂದಷ್ಟು ಹೊತ್ತು ಜೊತೆಗೆ ಇರ್ತಾವಂತೆ. ಯಾವುದೊಂದು ದೊಡ್ಡ ಪ್ರವಾಹ ಅಲೆ ಬಂದಾಗ ಅದು ಮತ್ತೆ ವಿಯೋಗವನ್ನು ಪಡೆಯುತ್ತಂತೆ. ಹಾಗೆ ಭೂತ ಸಮಾಗಮ ಅಂತ, ಜೀವ ಸಮಾಗಮಗಳು ಹಾಗೆ ಅಂತೆ. ಮನುಷ್ಯನಿಗೆ ಯಾವಾಗ ಎಷ್ಟು ದಿವಸ ಎಷ್ಟು ಹೊತ್ತಿಗೆ ಜೊತೆಗಿರಬೇಕು ಅಂತ ಋಣ ಸಂಬಂಧ ಇದೆಯೋ ಅಷ್ಟು ಸಮಯ ಜೊತೆಗಿರ್ತಾನಂತೆ. ಯಾವುದೋ ಒಂದು ಪ್ರವಾಹ ಮತ್ತೆ ಅವರನ್ನು ದೂರ ಮಾಡುತ್ತೆ ಅಂತ ಹೇಳೋದು ಒಂದು ರಾಮಾಯಣದಲ್ಲಿ ಇರತಕ್ಕಂಥ ಜೀವ ದ್ವಯಗಳ ಸಂಬಂಧದ ಬಗ್ಗೆ ಉಲ್ಲೇಖ ಇದೆ. ಹಾಗಾಗಿ ಒಬ್ಬ ಮನುಷ್ಯನಿಗೆ ಕೌಟುಂಬಿಕ ಸಂಬಂಧಗಳು, ಸಾಮಾಜಿಕ ಸಂಬಂಧಗಳು ಇದೆಲ್ಲವೂ ಕೂಡ ನಾವು ಬಯಸಿದಂತೆ ಇರುತ್ತೆ ಅಂತ ಹೇಳುವ ಖಚಿತತೆ ನಮಗಿರೋದಿಲ್ಲ. ಅದು ಯಾವತ್ತೂ ಆ ಸಂಬಂಧ ಕೂಡಿ ಬರ್ಬೋದು, ಯಾವತ್ತಾದರೂ ಮತ್ತೆ ಆ ಸಂಬಂಧಗಳು ವಿಯೋಗವನ್ನು ಪಡೆಯಬಹುದು. ಹಾಗಾಗಿ ತಂದೆ ತಾಯಿಗಳು ತುಂಬ ಪ್ರೀತಿಯಿಂದ ನಾವು ಕೊನೆ ತನಕ ಮಕ್ಕಳ ಜೊತೆಗಿರ್ತೇವೆ, ಮಕ್ಕಳು ನಮ್ಮ ಜೊತೆಗೆ ಕೊನೆ ತನಕ ಇರ್ತಾರೆ ಅಂತ ಹೇಳುವಂಥ ಪ್ರೀತಿಯ ಆಶಯದೊಂದಿಗೆ ಪಡೆಯಬಹುದು ಮಕ್ಕಳನ್ನು. ಹಾಗೆ ಅಂತ ಮಕ್ಕಳು ಶಾಶ್ವತವಾಗಿ ಅವರ ಜೊತೆಗೆ ಇರ್ತಾರೆ ಅಂತ ಹೇಳುವ ಭರವಸೆ ಯಾವತ್ತೂ ಇಲ್ಲವೇ ಇಲ್ಲ ಅಂತ ಹೇಳೋದು ನಮಗೆಲ್ಲ ಗೊತ್ತಿರುವ ಸಂಗತಿ. ಹಾಗಿದ್ದಾಗ ಸಂಬಂಧಗಳು ಅದು ಸ್ಥಿರವಲ್ಲ ಅಂತ ಅಂದುಕೊಂಡವರಿಗೆ ಜೀವನದಲ್ಲಿ ಅನೇಕ ಯೋಚನೆಗಳು ಪ್ರಾರಂಭ ಆಗ್ತವೆ. ಮೈಯಲ್ಲಿ ಒಂದಷ್ಟು ಕಸು ಇದ್ದಾಗ ನಾವು ಹೇಗಾದರೂ ಬದುಕುತ್ತೇವೆ ಅಂತ ಹೇಳುವಂಥ ನಮ್ಮ ಭಾವನೆಗಳು ವಯಸ್ಸು ಆಗ್ತಾ ಬಂದ ಹಾಗೆ, ಶಕ್ತಿಗಳು ಕ್ಷೀಣಿಸಿದ ಹಾಗೆ ನಮಗೆ ಪರಾಶ್ರಯದ ಬಗ್ಗೆ ಒಂದಷ್ಟು ಚಿಂತೆಗಳು ಶುರುವಾಗ್ತವೆ. ಪ್ರತಿಯೊಂದು ಜೀವರಾಶಿಯ ಆಶಯಗಳು ಏನು ಅಂತ ಹೇಳಿದರೆ, ಅನಾಯಾಸೇನ ಮರಣಂ ವಿನಾದೈನ್ಯೇನ ಜೀವನಂ ಅಂತ ಹಿಂದಿನವರು ಹೇಳಿದ್ದು ಎಷ್ಟು ಸತ್ಯ ಅಂದರೆ, ನಮಗೆಲ್ಲ ಗೊತ್ತಿದೆ ನಾವು ಇನ್ನೊಬ್ಬರ ಮುಂದೆ ಕೈಯೊಡ್ಡಿ ಬದುಕಬಾರದು, ವಿನಾದೈನ್ಯೇನ ಜೀವನ. ಸಾಯಬೇಕಾದ್ರೆ ಯಾರ ಕೈ ಕೆಳಗೆ ಹಾಸಿಗೆಯಲ್ಲಿ ಹೇಸಿಗೆಯಲ್ಲಿ ಚೀತು ಅನಿಸಿಕೊಂಡು ಸಾಯಬಾರದು ಅಂತ ಹೇಳುವಂಥದ್ದು ಜೀವನ ಒಂದು ಆಶಯ. ಹಾಗೆ ಅಂತ ನಾವು ಅಂದುಕೊಂಡ ಹಾಗೆ ಈ ಜಗತ್ತಿನಲ್ಲಿ ಆಗೋದಿದ್ದರೆ ನಮಗಿಂತ ಮೇಲಿನ ಶಕ್ತಿಯ ಆಶ್ರಯ ನಮಗೆ ಬೇಕಾಗ್ತಿರಲಿಲ್ಲ. ನಾವು ಅಂದುಕೊಂಡ ಹಾಗೆ ಈ ಪ್ರಪಂಚ ನಡೆಯೋದಿಲ್ಲ ಅಂತ ಹೇಳೋದು ಕ್ಷಣ ಕ್ಷಣದ ಅನುಭವಕ್ಕೆ ಸಿದ್ಧವಾದ ಸಂಗತಿ. ಹಾಗಿದ್ದಾಗ ಪರಾಶ್ರಯ ಬೇಡ ಅಂತ ಅಂದುಕೊಂಡವರಿಗೂ ಕೂಡ ಅನಿವಾರ್ಯವಾದ ಪರಾಶ್ರಯದ ಸಂಗತಿಗಳು ಬರಬಹುದು. ಏಕೆಂದರೆ ಸಂಬಂಧಗಳ ಶಿಥಿಲತೆಯಿಂದಾಗಿ. ಇಂಥ ಸಂದರ್ಭದಲ್ಲಿ ಪ್ರಾಯ ಆಶ್ರಯ ಬೇಕು ಅಂತ ಹೇಳುವಂಥ ಆಶಯವಿದ್ದಾಗ, ಆಶ್ರಯಗಳು ಸಿಕ್ಕಿದರೆ ಅದಕ್ಕಿಂತ ದೊಡ್ಡ ಪರಮಾದ್ಭುತವಾಗಿರತಕ್ಕಂಥ ಅನುಗ್ರಹ ಬೇರೆ ಯಾವುದೂ ಇಲ್ಲ ಅಂತ ನಾವು ಭಗವಂತನಿಗೆ ತಲೆಬೇಕಾಗಿರತಕ್ಕಂಥ ಸಂದರ್ಭಗಳು ಇರ್ತವೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದಲ್ಲ ಒಂದು ದಿವಸ ಸಾವಿನ ಬಗ್ಗೆ ಚಿಂತೆ ಇದೆ. ಸಾವಿನ ದಿನಗಳು ಹೇಗಿರ್ತವೆ ಅಂತ ಹೇಳೋದ್ರ ಬಗ್ಗೆ ನಮಗೆ ಸ್ಪಷ್ಟವಾದ ಅರಿವು ಇಲ್ಲ, ಕಲ್ಪನೆ ಇಲ್ಲ. ಹಾಗಾಗಿ ಮುಂದೆ ಹೇಗಿದೆ ಅಂತ ಹೇಳುವಂಥ ಜೀವನ ಹೇಗಿರಬಹುದು ಅಂತ ಹೇಳುವಂಥ ಚಿಂತೆಯೊಂದಿಗೆ ಬದುಕಬೇಕಾದ ಮನುಷ್ಯನಿಗೆ ಯಾವುದೋ ಒಂದು ಕಡೆ ಭದ್ರತೆಯ ಆಶ್ರಯ ಸಿಗುತ್ತೆ ಅಂತ ಹೇಳುವಂಥ ಒಂದು ಬೆಳಕು ಕಂಡರೆ ಅವನಿಗೆ ಒಂದು ರೀತಿಯ ಮಾನಸಿಕವಾದ ಧೈರ್ಯವನ್ನು ಪಡೀಲಿಕ್ಕೆ ಅವಕಾಶ ಇದೆ. ಅಂತಹ ಧೈರ್ಯ ಎಲ್ಲ ಕಡೆ ಸಿಗಲಿಕ್ಕೆ ಸಾಧ್ಯವಾಗದೇ ಇರಬಹುದು. ಆದರೆ ಯಾವುದೋ ಪೂರ್ವಜನ್ಮದ ಪುಣ್ಯದ ಫಲವಾಗಿ ಕೆಲವರಿಗೆ ತಾವು ಒಂದು ಕಡೆ ಭಗವಂತನಿಗೋಸ್ಕರ ಬದುಕಬೇಕು ಅಂತಾದರೆ, ಇನ್ನೊಂದು ನಮಗೆ ಸಾಮಾಜಿಕವಾದ ಹೊಣೆಗಾರಿಕೆ ಇರೋದರಿಂದ ಸಾಮಾಜಿಕವಾದ ಬದುಕನ್ನು ತಾವು ವಿಸ್ತಾರಗೊಳಿಸಬೇಕು ಅಂತ ಹೇಳುವಂಥ ಆಶಯ ಇರುತ್ತಂತೆ. ಸನಾತನ ಧರ್ಮದಲ್ಲಿ ಒಂದು ಚಿಹ್ನೆ ಇದೆ, ಸ್ವಸ್ತಿ ಅಂತ ಹೆಸರು. ಸ್ವಸ್ತಿ ಅಂದರೆ ಮಂಗಲ ಅಂತ. ಆ ಸ್ವಸ್ತಿ ಚಿಹ್ನೆಯಲ್ಲಿ 2 ರೇಖೆ ಇದೆ, ಒಂದು ಊರ್ಧ್ವಕ್ಕೆ ಹರಿದ ರೇಖೆ, ಇನ್ನೊಂದು ಅಡ್ಡಕ್ಕೆ ಹರಿದ ರೇಖೆ. ಊರ್ಧ್ವಕ್ಕೆ ಹರಿದ ರೇಖೆ ಹೇಳುತ್ತೆ ಜೀವನದಲ್ಲಿ ನಿನಗಿಂತ ಹೆಚ್ಚಿನ ಶಕ್ತಿ ಇರತಕ್ಕಂಥ, ನೀನು ಶರಣಾಗತನಾಗಬೇಕಾಗಿರತಕ್ಕಂಥ ಅತ್ಯುತ್ಕೃಷ್ಟವಾದ ಶಕ್ತಿ ಇದೆ, ಅದು ಆಧ್ಯಾತ್ಮಿಕವಾದ ಭಗವಂತನ ಶಕ್ತಿ. ಆದ್ದರಿಂದ ಅದರ ಎತ್ತರಕ್ಕೆ ಇರಬೇಕು, ಎತ್ತರದ ಭಗವಂತನ ಕಡೆ ಇರಬೇಕು ಜೀವನದಲ್ಲಿ ಯೋಚನೆಗಳ ಮೂಲಕ ಅಂತ ಹೇಳಿದರೆ. ಇನ್ನೊಂದು ಆಚಾರ್ಯ ಮಧ್ವರು ಹೇಳುವ ಹಾಗೆ, ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ ಕರವನ್ವಿತೇಹೆ. ಒಂದು ರಾಜ್ಯದಲ್ಲಿ ಒಬ್ಬ ವಾಸ ಮಾಡಬೇಕಾದ್ರೆ ಆ ರಾಜ್ಯದ ವ್ಯವಸ್ಥೆಗೆ ಕರ ಅಥವಾ ತೆರಿಗೆಯನ್ನು ಕೊಡಬೇಕಾದ ಅನಿವಾರ್ಯತೆ ಹೇಗೋ
ಭಗವಂತನ ರಾಜ್ಯದಲ್ಲಿ ವಾಸ ಮಾಡಬೇಕಾದ ನಮಗೆಲ್ಲ ಭಗವಂತನ ಕೊಡಬೇಕಾದ ತೆರಿಗೆ ಏನು ಅಂದರೆ ನಾನಾ ಜನಸೆ ಶುಶ್ರೂಷ, ಬದುಕನ್ನು ಸಾಮಾಜಿಕವಾಗಿ ವಿಸ್ತಾರಗೊಳಿಸುವಂಥದ್ದು. ಸಮಾಜದ ಋಣ ಎಂಬುದು ಮನುಷ್ಯನಿಗೆ ಇದೇ ಇದೆ ಅಂತ ಹೇಳುವಂಥ ಕಲ್ಪನೆಯೊಂದಿಗೆ ತನ್ನ ಬದುಕು ತನಗೋಸ್ಕರ ಅಂತ ಹೇಳುವಂಥ ಸ್ವಾರ್ಥವನ್ನು ಬಿಟ್ಟು ಸ್ವಾರ್ಥವನ್ನು ವಿಸ್ತಾರಗೊಳಿಸಿ ತನಗಲ್ಲ ತನ್ನ ಅಕ್ಕಪಕ್ಕದವರಿಗೆ, ತನ್ನವರಿಗೆ, ತನ್ನ ಎಲ್ಲವರಿಗೆ ಅಂತ ಹೇಳುವಂಥ ಒಂದು ಭಾವನೆಗಳ ವಿಸ್ತಾರ ಏನಿದೆ, ಸ್ವಾರ್ಥದ ವಿಸ್ತಾರ, ಇದೇ ಸಾಮಾಜಿಕವಾಗಿರತಕ್ಕಂಥ ಬದುಕು, ನಿಸ್ವಾರ್ಥವಾದ ಬದುಕು. ಇಂಥ ಕಲ್ಪನೆ ಎಲ್ಲಿಗೂ ಬರಬೇಕು ಅಂತ ಏನೂ ಇಲ್ಲ. ಕೆಲವು ಮಂದಿಗೆ ಬರಬೇಕಾದ್ರೆ ಅದೊಂದು ವಿಶಿಷ್ಟವಾದ ಚೇತನ ಆಗಿರಬೇಕು ಅಂತ ಅನಿಸುತ್ತೆ. ಪ್ರಾಯಃ ಗೌರಿಪೈಯವರಿಗೆ ಇದು ಅನಿಸಿದ್ದು ಹೌದು. ಎತ್ತರದ ಭಗವಂತನ ಮಹಾಲಿಂಗೇಶ್ವರನ ಅನುಗ್ರಹದ ಜೊತೆಗೆ ತನಗೆ ಸಾಮಾಜಿಕವಾದ ಹೊಣೆಗಾರಿಕೆ ಇದೆ. ನಾವೆಷ್ಟೋ ಸಲ ಅಂದುಕೊಳ್ಳೋದು, ಕೆಲವರು ಹೇಳೋದು ನಾನು ಕೇಳಿದ್ದೇನೆ, ಏನು ಅಂದರೆ ಯಾರಾದರೂ ಕಷ್ಟದಲ್ಲಿದ್ದರೆ, ಯಾರಾದರೂ ಅಂಗವಿಕಲರಾಗಿದ್ದರೆ, ಯಾರಾದರೂ ದೇವಸ್ಥಾನದ ಬುಡದಲ್ಲಿ ಕೈಕಾಲು ಮುಟ್ಕೊಂಡು ಬೇಡ್ತಾ ಇದ್ದರೆ ನಾವು ಸಹಾಯ ಮಾಡಬಾರ್ದು. ಯಾಕೆ ಅಂದರೆ ಯಾವುದೋ ಜನ್ಮದಲ್ಲಿ ಯಾವುದೋ ಪ್ರಾರಬ್ಧ ಕರ್ಮ ಮಾಡಿದ್ದಾನೆ, ಮಾಡಬಾರ್ದು ಅನ್ಯಾಯ ಮಾಡಿದ್ದಾನೆ. ಈ ಜನ್ಮದಲ್ಲಿ ದೇವರು ಶಿಕ್ಷೆ ಕೊಟ್ಟಿದ್ದಾಗ ನಾವು ಅದನ್ನು ಅನುಭವಿಸಲಿಕ್ಕೆ ಬಿಡಬೇಕಷ್ಟೇ ಹೊರತು ಅದರಿಂದ ಅವನಿಗೆ ಪಾರು ಮಾಡಬಾರ್ದು ಅಂತ ಹೇಳುವಂಥ ಒಂದು ಕೆಟ್ಟ ಕಲ್ಪನೆ ಇದೆ. ಯಾವ ಶಾಸ್ತ್ರವೂ ಇದನ್ನು ಹೇಳೋದಿಲ್ಲ. ಒಬ್ಬ ಮನುಷ್ಯಗೆ ಎಷ್ಟು ಬೇಕೋ ಅಷ್ಟನ್ನೇ ಕೊಟ್ಟಿದ್ದರೆ ಅವನ ಜೀವನಕ್ಕೆ, ಅದಕ್ಕಿಂತ ಹೆಚ್ಚೇನಾದರೂ ಕೊಟ್ಟರೆ ಅದು ಇನ್ನೊಬ್ಬರಿಗೆ ಕೊಡಲಿಕ್ಕೋಸ್ಕರನೇ ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳುವಂಥ ಆಶಯದೊಂದಿಗೆ ಬದುಕನ್ನು ಬದುಕಬೇಕಾದ ಹೊಣೆಗಾರಿಕೆ ಸಜ್ಜೀವಗಳಿಗೆ ಇದೆ. ಅದರಿಂದ ಅಂತ ಒಂದು ಒಳ್ಳೆಯ ಸಜ್ಜೀವ ಅದು ನಮ್ಮ ಗೌರಿಪೈಯವರು. ಹಾಗಾಗಿ ಅವರಿಗೆ ಅನಿಸಿದ್ದು ಸಾಮಾಜಿಕವಾದ ಹೊಣೆಗಾರಿಕೆಯನ್ನು ಕೂಡ ತನ್ನ ಕೈಯಲ್ಲಿ ತಾನು ಎಷ್ಟು ಸಾಧ್ಯವೋ ಅಷ್ಟನ್ನು ನಿಭಾಯಿಸಬೇಕು ಅಂತ ಹೇಳುವಂಥ ಉದ್ದೇಶಕ್ಕೋಸ್ಕರ ಅವಲಂಬನೆ ಎಂಬುದು ಯಾರಿಗೆ ಅನಿವಾರ್ಯವೋ ಅವರಿಗೆ ಜೀವನದಲ್ಲಿ ಒಂದು ಅವಲಂಬನೆಯನ್ನು ಕೊಟ್ಟು ಆ ಮೂಲಕ ಅವರ ಬದುಕಿನಲ್ಲಿ ಒಂದು ರೀತಿಯ ಸಂತೋಷವನ್ನು ಕಾಣಲಿಕ್ಕೆ, ಒಂದು ರೀತಿಯ ಭದ್ರತೆಯ ಆಶ್ವಾಸನೆಯನ್ನು ಕೊಡಲಿಕ್ಕೆ ಮಾಡಿರತಕ್ಕಂಥ ದೊಡ್ಡ ಪ್ರಯತ್ನ ಇದು. ಹಾಗಾಗಿ ಅಂಥ ಜೀವಗಳು ತುಂಬ ಅವರ ಆಶ್ರಯದ ಮೂಲಕ ತುಂಬ ಧೈರ್ಯವನ್ನು ಪಡೆದು ಬದುಕುವಂಥ ಬದುಕನ್ನು ಕಾಣಲಿಕ್ಕೆ ಸಾಧ್ಯವಾಯಿತು. ಹಾಗಾಗಿ ತುಂಬ ದೊಡ್ಡ ಕೆಲಸ ಇದು ಮತ್ತು ಭಗವಂತನಿಗೆ ಮಾಡತಕ್ಕಂಥ ದೊಡ್ಡ ಸೇವೆ ಇದು. ಹಾಗಾಗಿ ಸಾಮಾಜಿಕವಾದ ಮತ್ತು ಭಗವಂತನಿಗೆ ತೃಪ್ತಿಕರವಾದ ಸೇವೆ ಇದ್ದರೆ ಅದು ಯಾರಿಗೆ ಅನಿವಾರ್ಯವಾದ ಅವಶ್ಯಕತೆ ಇದೆಯೋ ಅವರಿಗೆ ಆಗಬೇಕಾದ ಕೆಲಸವನ್ನು ತಾನು ಮಾಡಬೇಕಾದ ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ಅದನ್ನು ಸಮರ್ಥವಾಗಿ ನಿರ್ವಹಣೆ ಮಾಡುವಂಥದ್ದು. ಅದನ್ನು ಗೌರಿಪೈಯವರು ಖಂಡಿತ ಮಾಡಿದ್ದಾರೆ. ನಾನು ಆಶ್ರಮ ಸ್ವೀಕಾರ ಮಾಡಿದ್ದು 97ನೇ ಇಸವಿಯಲ್ಲಿ. ಪ್ರಾಯ 98ನೇ ಇಸವಿಯ ನಂತರ ನನಗೆ ಒಂದು ಸಲ ಜೀವನ ಸಂಧಿ ಹಾಕಿ ಬರಬೇಕಾದ ಪ್ರಸಂಗವನ್ನು ಗೌರಿಪೈಯವರು ತಂದುಕೊಟ್ರು. ಆವತ್ತು ಬಂದು ನಾನು ನೋಡಿ ತುಂಬ ಸಂತೋಷಪಟ್ಟದ್ದಿದೆ. ಆ ನಂತರದ ದಿನಗಳಲ್ಲಿ ಪ್ರಾಯ ನನಗೆ ರಾಜೇಶ್ ಪವರ್ ಪ್ರೆಸ್ಸಿನ ರಘುನಾಥ್ ರಾಯರು ಮತ್ತು ಗೌರಿಪೈಯವರು ನಿರಂತರವಾಗಿ ನನ್ನ ಜೊತೆಗೆ ಸಂಪರ್ಕದಲ್ಲಿರುವವರು. ಚಾತುರ್ಮಾಸ್ಯದಲ್ಲಿ ಬಂದೇ ಬರ್ತಾರೆ, ಅದಕ್ಕಿಂತ ಹೊರತಾಗಿಯೂ ಕೂಡ ಅವರು ಬರದೇ ಇರುವಂಥದ್ದು ಕಡಿಮೆ. ಹೀಗೆ ನನ್ನ ಮೇಲೆ ಅತ್ಯಂತ ಆಪ್ತರಾಗಿ ಬಂದಿರುವಂಥ ಇಬ್ಬರು ಇನ್ನೂ ಅನೇಕ ಮಂದಿ ಇದ್ದಾರೆ. ಇಬ್ಬರು ಯಾವತ್ತೂ ಬರುವವರು ಅಂತ ಹೇಳುವ ಕಾರಣಕ್ಕೆ ಗೌರಿಪೈಯವರು ನಮಗೆ ತುಂಬ ಹತ್ತಿರದವರಾಗಿದ್ದಾರೆ. ಇವತ್ತು ನಮ್ಮ ಮಠಕ್ಕೆ ಬಂದರೆ ಸಿಂಹಾಸನದಲ್ಲಿ ನೋಡಿದರೆ ಒಂದು ಕೊಳಲನೋದುವ ಕೃಷ್ಣನ ಅಮೃತ ಶಿಲೆಯ ಪ್ರತಿಮೆ ಇದೆ. ನಾನು ಗೌರಿಪೈಯವರು ನಾನು ಜೀವನ ಸಂಧ್ಯಾ ಆಶ್ರಮಕ್ಕೆ ಕರೆದಾಗ ಕೃಷ್ಣನಿಗೆ ನಮಸ್ಕಾರ ಮಾಡಿಸಿದರು. ನನಗೆ ತುಂಬ ಖುಷಿಯಾಯಿತು ಆಕರ್ಷಕವಾದ ಕೃಷ್ಣನನ್ನು ನೋಡಿ. ನಾನೇನು ಹೇಳಿರಲಿಲ್ಲ. ಆದರೆ ಮತ್ತು ಕೆಲವೇ ಸಮಯದಲ್ಲಿ ಅವರು ಜೈಪುರಕ್ಕೆ ಹೋಗಿ ಸುಂದರವಾದ ವಿಗ್ರಹವನ್ನು ಮಾಡಿ ತಾನೇ ಜೀಪಲ್ಲಿ ತಂದು ನನ್ನ ಮಠಕ್ಕೆ ಮುಟ್ಟಿಸಿದರು. ನನಗೆ ಕಲ್ಪನಾತೀತವಾಗಿರ್ತಕ್ಕಂಥ ಸಂಗತಿ ಅದು. ಗೌರಿಪೈಯವರ ಮತ್ತು ನಮ್ಮ ಸಂಬಂಧದ ಬಗ್ಗೆ ಈಗಾಗಲೇ ಅವರು ಹೇಳಿದರು ವೇದಿಕೆಯಲ್ಲಿ. ಹಾಗಾಗಿ ಯಾವ ಸಂಬಂಧಗಳಿಗೆ ಯಾವುದೇ ನಿರ್ದಿಷ್ಟವಾದ ಕಾರಣಗಳು ಇರ್ತವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅಥವಾ ಇರ್ಬೋದು, ನಮ್ಗೆ ಗೊತ್ತಿಲ್ಲದೆ ಇರ್ಬೋದು. ಬಹುಭೂತಿ ಒಂದು ಉತ್ತರ ರಾಮಚರಿತೆಯಲ್ಲಿ ಹೇಳುವಂಥ ಮಾತು, ವ್ಯತಿಷ್ಯಜತೆ ಪದಾರ್ಥಾನ್ ಅಂತರಕ್ಕೋಪಿ ಹೇತು ನಕಲು ಬಹಿರುಪಾಧೀನ್ ಪ್ರೀತಯ ಸಂಶಯಂತೆ ಅಂತ. ಪರಸ್ಪರ ಪ್ರೀತಿಗೆ ಬಾಹ್ಯವಾದ ಕಾರಣಗಳೇನು ಬೇಕಾಗಿಲ್ಲ ಅಂತೆ. ಆಂತರಿಕವಾದ ಯಾವುದೋ ಕಾರಣಗಳು ಎರಡು ಜೀವಗಳ ಮಧ್ಯೆಯಲ್ಲಿ ಪ್ರೀತಿಯನ್ನು ಹುಟ್ಟುಹಾಕಬಹುದು ಅಂತ ಹೇಳುವುದಕ್ಕೆ ಚಂದ್ರನ ಉದಯದಿಂದ ಚಂದ್ರಕಾಂತ ಶಿಲೆಯಲ್ಲಿ ಅಮೃತ ಬಿಂದು ಹರಿಯುತ್ತಂತೆ. ಸೂರ್ಯನ ಉದಯದಿಂದ ಕಮಲಕ್ಕೆ ಬೆಳಕು ಬೀರದೇ ಇದ್ದರೂ ಕೂಡ ಕಮಲ ಅರಳುತ್ತಂತೆ. ಸಂಬಂಧಗಳು ನೇರವಾಗಿ ಇಲ್ಲದೇ ಇದ್ದರೂ ಕೂಡ ಯಾವುದೋ ಗೊತ್ತಿಲ್ಲದ ಸಂಬಂಧಗಳು ಎರಡು ಜೀವಗಳ ಮಧ್ಯೆ ಒಂದು ಆತ್ಮೀಯತೆಯನ್ನು ಹುಟ್ಟಿಸ್ತವೆ ಅಂತ ಹೇಳುವುದಕ್ಕೆ ನಮ್ಮ ಗೌರಿಪೈಯವರ ಸಂಬಂಧ ಎಂಬುದು ಒಂದು ಉದಾಹರಣೆ ಅಂತ ಅಂದ್ಕೊಳ್ತೇನೆ ನಾನು. ಹಾಗೆಯೇ ನನಗೆ ತುಂಬ ಇಷ್ಟವಾಯಿತು ಗೌರಿಪೈಯವರ ಸಮಾಜಮುಖಿಯಾದ ಸೇವೆ. ಈಗಾಗಲೇ ವೇದಿಕೆಯಲ್ಲಿರತಕ್ಕಂಥ ಎಲ್ಲರೂ ತುಂಬ ಸುಂದರವಾದ ಮಾತುಗಳನ್ನು ಆಡುವುದರ ಮೂಲಕ ಅವರ ಸೇವೆಗೆ ಒಂದು ಕೃತಜ್ಞತೆಯನ್ನು ಸಮರ್ಪಣೆ ಮಾಡಿದ್ದಾರೆ. ವಯೋವೃದ್ಧರಾದ ಮಂದಿ ಅಲ್ಲಿ ಆಶ್ರಯವನ್ನು ಪಡೆದವರು ಸಂತೋಷವಾಗಿದ್ದಾರೆ. ಜೀವನದ ಕೊನೆಯ ಗಳಿಗೆಯನ್ನು ಅವರು ಅನಾಥರಾಗಿ ಕಳಿಬೇಕಾಗಿಲ್ಲ ಅಂತ ಹೇಳುವಂಥ ಒಂದು ಆಶ್ರಯ ಪ್ರಜ್ಞೆ ಎಂಬುದು ಅವರಲ್ಲಿ ಯಾವತ್ತೂ ಜಾಗೃತವಾಗಿದೆ. ಪ್ರಾಯ ಜೀವನದಲ್ಲಿ ಯಾರಿಗೆ ಯಾವ ಕಾಲಕ್ಕೆ ಏನೂ ಬರಬಹುದು, ಬಂದಾಗ ಭಗವಂತನ ಅನುಗ್ರಹ ವಿಶೇಷವಾಗಿದ್ದರೆ ಇಂತಹ ಸಜ್ಜನರ ಮೂಲಕ ಅವರಿಗೊಂದು ಆಶ್ರಯ ಮತ್ತು ಭರವಸೆಗಳು ಸಿಗಬಹುದು ಅಂತ ಹೇಳುವುದಕ್ಕೆ ಇದೊಂದು ಉದಾಹರಣೆ. ಭಗವಂತ ವಿಶಿಷ್ಟವಾದ ಒಂದು ಸನ್ನಿಧಾನದ ಮೂಲಕ
ಕೆಲವು ಮಂದಿಯಲ್ಲಿ ಸಾಮಾಜಿಕವಾಗಿ ಅಸಾಧಾರಣವಾದ ಕೆಲಸವನ್ನು ಮಾಡಿಸ್ತಾನೆ ಅಂತ ಹೇಳೋದು ಭಗವದ್ಗೀತೆಯಲ್ಲಿ ಹೇಳುವ ಮಾತು. ಯದ್ಯತ್ ವಿಭೂತಿ ಮತ್ಸತ್ವಂ ಶ್ರೀಮದ್ ಊರ್ಜಿತಮೇವ ತತ್ತದೇವ ಅವಗಚ್ಛದ್ವಂ ಮಮ ತೇಜೋಂಶ ಸಂಭವಂ ಅಂತ ಕೃಷ್ಣ ಹೇಳುವಂಥದ್ದು. ಯಾವಾಗಲೂ ನಾನು ಅವತಾರ ಮಾಡೋಕ್ಕಾಗೋದಿಲ್ಲ, ಹಾಗೆಂತ ಮಾಡಬೇಕಾದ ಹೊಣೆಗಾರಿಕೆಯನ್ನು ಯಾವುದಾದ್ರೊಂದು ವಿಶಿಷ್ಟ ವ್ಯಕ್ತಿಗಳಿಗೆ ನಾನು ವಿಶೇಷವಾಗಿ ಸನ್ನಿಹಿತನಾಗಿ ಮಾಡ್ತೇನೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಹಾಗಾಗಿ ಇಂಥ ಸಾಮಾಜಿಕವಾಗಿ ಹೆಚ್ಚು ಸಾಧಕರಾಗಿರತಕ್ಕಂಥ ಜೀವಗಳಲ್ಲಿ ಭಗವಂತ ವಿಶಿಷ್ಟನಾಗಿದ್ದುಕೊಂಡು ಯಾವುದಾದ್ರೂ ಸಮಾಜಮುಖಿಯಾಗಿ ಜೀವನದಲ್ಲಿ ಎತ್ತರಕ್ಕೆ ಇರುವಂಥ ಕೆಲಸವನ್ನು ಮಾಡಿಸ್ತಾನಂತೆ. ಗೌರಿಪೈಯವರು ಸಾಧನೆಯ ಮೂಲಕ ಜೀವನದಲ್ಲಿ ಎತ್ತರಕ್ಕೆ ಏರಿದವರು, ಸೇವೆಗಳ ಮೂಲಕ ಸಾಮಾಜಿಕವಾಗಿ ವಿಸ್ತಾರವನ್ನು ಪಡೆದವರಾದ್ದರಿಂದ ಅವರ ಬದುಕು ಮಂಗಲಮಯವಾಗಿರಲಿ, ಅವರನ್ನು ಅವಲಂಬಿಸಿದ ಮಂದಿಯ ಬದುಕು ಮಂಗಳವಾಗಿರಲಿ. ಗೌರಿಪೈಯವರಿಗೆ ಭಗವಂತ ಆರೋಗ್ಯಪೂರ್ಣವಾದ ಆಯುಸ್ಸನ್ನು ಕೊಡಬೇಕು ಅಂತ ಪ್ರಾರ್ಥಿಸುತ್ತಾ, ಶ್ರೀನಿವಾಸ ಪೈಗಳಿರ್ಬೋದು, ಸ್ಥಳದಾನಿಗಳಾದ ವಿಠ್ಠಲ ಪೈಗಳಿರ್ಬೋದು, ಅವರ ಸದಾಶಿವ ಪೈಗಳಿರ್ಬೋದು, ಇನ್ನಷ್ಟು ಮಂದಿ ಹೆಸರು ನನಗೆ ಗೊತ್ತಿಲ್ಲ. ಅಂತೂ ಇಡೀ ಸಮಗ್ರ ಕುಟುಂಬದವರು ಇದಕ್ಕೆ ಅಡ್ಡ ಬರುವುದರ ಬದಲಿಗೆ ಇದಕ್ಕೆ ಪೂರಕವಾಗಿದ್ದುಕೊಂಡು ಇನ್ನಷ್ಟು ಸೇವೆ ಮಾಡೋಣ ಅಂತ ಹೇಳುವಂಥ ಒಂದು ಬೆಂಬಲ ಕೊಟ್ಟಿರೋದು ಆ ಕೌಟುಂಬಿಕವಾದ ಸೌಭಾಗ್ಯ ಅಂತೂ ನನಗೆ ಅನಿಸುತ್ತೆ. ಹಾಗಾಗಿ ಸಮಾಜದಲ್ಲಿ ಅನಿವಾರ್ಯವಾದ ಅವಶ್ಯಕತೆ ಇದ್ದಾಗ ಇಂಥ ಸೇವಾ ಕೇಂದ್ರಗಳ ಮೂಲಕ ಜನಗಳು ಫಲಾನುಭವಿಗಳಾಗಿ ತೃಪ್ತಿಯನ್ನು ನೆಮ್ಮದಿಯನ್ನು ಪಡೆಯಲಿ ಅಂತ ಹೇಳ್ತಾ, ಗೌರಿಪೈಯವರು ಇನ್ನೂ ಮನಸ್ಸಿನಲ್ಲಿ ತುಂಬ ಸಣ್ಣ ವಯಸ್ಸಿನವರು, ಅಂದರೆ ಅವರಿಗೆ ತುಂಬ ಸ್ಫೂರ್ತಿ ಮತ್ತು ತಾಕತ್ತು ಮನಸ್ಸಿನಲ್ಲಿ ಇದೆ. ದೇಹ ಅವರ ಮನಸ್ಸಿಗೆ ಪೂರಕವಾಗಿ ಸ್ಪಂದಿಸಿಬಿಟ್ರೆ ಅವರು ಇನ್ನೊಂದಷ್ಟು ಕೆಲಸ ಮಾಡ್ತಾರೆ. ಆದ್ದರಿಂದ ಅವರಿಗೆ ಒಳ್ಳೆಯ ಯುವ ಮನಸ್ಸಿನ ಜೊತೆಗೆ ಯೌವನದ ಶಕ್ತಿ ಮತ್ತು ಬೆಂಬಲವೂ ಕೂಡ ಭಗವಂತ ಕೊಟ್ಟರೆ ಇನ್ನೊಂದಷ್ಟು ದೀರ್ಘಕಾಲ ಅವರಿಂದ ಸೇವೆ ನಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಅವರಿಗೆ ಆರೋಗ್ಯಪೂರ್ಣವಾದ ಆಯುಸ್ಸನ್ನು ಕೊಟ್ಟು ಇನ್ನಷ್ಟು ಸೇವಾವಧಿಯನ್ನು ವಿಸ್ತರಿಸಿಕೊಳ್ಳುವಂಥ ಅವಕಾಶವನ್ನು ಮಾಡಿಕೊಡಲಿ ಅಂತ ಹೇಳ್ತಾ, ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂದಿರುವಂಥ ಎಲ್ಲರೂ ನನಗೆ ತುಂಬ ಆಪ್ತರೇ ಆಗಿದ್ದಾರೆ. ನಾನು ಎಲ್ಲರ ಬಗ್ಗೆ ಹೇಳಬೇಕಾದ ಪ್ರಸಂಗ ಅಲ್ಲ ಇದು, ಆದ್ದರಿಂದ ಏನೇನು ಹೇಳದೆ ಇನ್ನೊಂದು ಕಾರ್ಯಕ್ರಮ ಹೋಗಿ ನನಗೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು, ಅಲ್ಲಿ ಉತ್ಸವ ಎಲ್ಲ ಇರೋದರಿಂದ ಮುಂದೆ ಸಾಗಬೇಕಾಗಿದೆ. ಈ ವೇದಿಕೆಯಲ್ಲಿ ನಾನು ಬರಲೇಬೇಕು ಅಂತ ಪ್ರೀತಿಯಿಂದ ಕರೆದವರು ಗೌರಿಪೈಯವರು. ನಾನು ಖಂಡಿತ ಬರ್ತೇನೆ ಅಂತ ಹೇಳಿದ್ದೆ, ಯಾಕೆಂದರೆ ನನ್ನ ಮತ್ತು ಅವರ ಮಧ್ಯೆಯಲ್ಲಿರ್ತಕ್ಕಂಥ ಆತ್ಮೀಯ ಸಂಬಂಧಕ್ಕೆ ಮೌಲ್ಯವನ್ನು ಕೊಡಲಿಕ್ಕೋಸ್ಕರ. ಸಂತೋಷ ಆಯಿತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನಿಮಗೆಲ್ಲರಿಗೂ ಭಗವಂತನ ಪೂರ್ಣ ಅನುಗ್ರಹ ಇರಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ಈಗ ನಮ್ಮ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಬೆಳ್ಳಿಯ ನೆನಪಿನ ಕಾಣಿಕೆಯನ್ನು ಅತಿಥಿಗಳಿಗೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮ ಆದ ನಂತರ ಅರೆಹೊಳೆ ಪ್ರತಿಷ್ಠಾನ ಮಂಗಳೂರು ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೃತ್ಯ ವಲ್ಲರಿ ಕೂಡ ನಡೆಯಲಿಕ್ಕಿದೆ. ಅತಿಥಿಗಳಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ನಮ್ಮ ಟ್ರಸ್ಟಿ ಶ್ರೀನಿವಾಸ್ ಪೈ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀನಿವಾಸ್ ಪೈಗಳು ನೆನಪಿನ ಕಾಣಿಕೆ ಕೊಡಿ ಅತಿಥಿಗಳಿಗೆ. ಕೊನೆಯದಾಗಿ ವಂದನಾ ಅರ್ಪಣೆ ಕಾರ್ಯಕ್ರಮ ಶ್ರೀ ವಸಂತಕುಮಾರ್ ರೈ ನಮ್ಮ ಟ್ರಸ್ಟಿಯವರು ಅದನ್ನು ನೆರವೇರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಸ್ವಾಮಿಗಳು ಬಹುಶಃ ತೆರಳ್ತಾ ಇದ್ದಾರೆ, ಒಂದು ನಿಮಿಷ ಎಲ್ಲರೂ ಕೂಡ ಎದ್ದು ನಿಂತು ಅವರಿಗೆ ಗೌರವವನ್ನು ಸೂಚಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸ್ವಾಮಿ, ಆತ್ಮೀಯ ಬಂಧುಗಳೇ, ಆನಂದಾಶ್ರಮ ಸೇವಾ ಟ್ರಸ್ಟಿನ 25 ವರ್ಷಗಳ ಸಾರ್ಥಕ ಸೇವೆಯ ಈ ಹಬ್ಬದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಈ ಸಮಾರಂಭಕ್ಕೆ ದಿವ್ಯ ಉಪಸ್ಥಿತಿ ನಮ್ಮ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಸುಬ್ರಹ್ಮಣ್ಯ ಮಠ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಸಭೆಯ ಅಧ್ಯಕ್ಷರು ನಮಗೆಲ್ಲರಿಗೂ ಹಿರಿಯರು ಮತ್ತು ಸ್ಫೂರ್ತಿದಾಯಕರು ಆದಂಥ ಡಾಕ್ಟರ್ ಗೌರಿ ಪೈ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ.
ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಸೊ ಒಂದು ನಿಮಿಷ, ನಮ್ಮ ಹಿರಿಯರಾದಂಥ ಸುರೇಶ್ ಶೆಟ್ಟರಿಗೆ ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತೇಳಿ ನಾನು ಗೌರಿಬಾಯಿ ಅವ್ರ ಹತ್ರ ವಿನಂತಿಸ್ಕೊಳ್ತಾ ಇದ್ದೇನೆ. ಅವರು ನಮ್ಮ ಆಶ್ರಮದ ಒಂದು ಹಿರಿಯರು ಆಶ್ರಮದ ಬಗ್ಗೆ ಭಾಳಷ್ಟು ಗೌರವ ಇರುವಂಥ ಹಿರಿಯರು, ಎಲ್ರಿಗೂ ಮೇಷ್ರಾಗಿರುವಂಥ ಮೇಷ್ರು, ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮೇಡಮ್ ಕೊಡಿ. ಈ ಸಮಾರಂಭದ ಧನ್ಯವಾದಗಳು ಮೇಡಮ್. ಅತಿಥಿಗಳಾಗಿ ಬಂದವರು ನಮ್ಮ ಪುತ್ತೂರಿನ ಸುಪುತ್ರ ಶ್ರೀ ಸತ್ಯಶಂಕರ್ ಕೆ ಅವರು. ಪುತ್ತೂರಿನ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಉದ್ದಿಮೆಯಲ್ಲಿ ಪರಿಚಯಿಸಿದವರು ನಮ್ಮ ಸತ್ಯಶಂಕರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ನಮಗೆಲ್ಲರಿಗೂ ಸ್ಫೂರ್ತಿದಾಯಕರಾಗಿದ್ದಾರೆ. ಅವರಿಗೂ ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ ಸರ್. ನಮ್ಮೊಂದಿಗೆ ಬಂದು ನಮಗೆ ಎಲ್ಲ ನಮ್ಮ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಇರುವವರು ನಮ್ಮ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ನಮ್ಮೊಂದಿಗಿದ್ದು ನಮ್ಮೊಂದಿಗೆ ಈ ಕ್ಷಣಗಳನ್ನು ಅನುಭವಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅತ್ಯವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಪುತ್ತೂರಿನ ಜನಪ್ರಿಯ ಶಾಸಕರಾದಂಥ ಅಶೋಕ್ ರೈ ಅವರು ಕೂಡ ನಮ್ಮೊಂದಿಗೆ ಇದ್ದು ನಮ್ಮನ್ನು ಉದ್ದೇಶಿಸಿ ಮಾತಾಡಿ ನಿರ್ಗಮಿಸಿದ್ದಾರೆ. ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮೆಲ್ಲ ಕಾರ್ಯಗಳಲ್ಲಿ ನಮ್ಮೊಂದಿಗೆ ಕೈ ಜೋಡಿಸುವವರು ನಮ್ಮ ವಿಧಾನಸಭಾ ಮಾಜಿ ವಿಧಾನಸಭಾ ಸದಸ್ಯರಾದಂಥ ಸಂಜೀವ ಮಠಂದೂರವರು. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಗೌರಕ್ಕನೊಂದಿಗೆ ನಿಕಟವಾದ ಸಂಪರ್ಕ ಇಟ್ಟುಕೊಂಡು ನಮ್ಮ ಆನಂದಾಶ್ರಮದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ನಿಮ್ಮೆಲ್ಲರ ಪ್ರೀತಿಯ ಅಕ್ಕ ಮಾಜಿ ವಿಧಾನಸಭಾ ಸದಸ್ಯರು ಶ್ರೀಮತಿ ಶಕುಂತಲ ಶೆಟ್ಟಿ ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಮೇಡಮ್. ಈ ನಮ್ಮ ಕರೆಗೆ ಹೋಗೊಟ್ಟು ಬಂದಂಥ ಎಲ್ಲ ಪುತ್ತೂರಿನ ಗಣ್ಯರು ಮತ್ತು ನಮ್ಮ ಆನಂದಾಶ್ರಮದ ಅಭಿಮಾನಿಗಳು ನಮ್ಮ ಮೇಲೆ ಪ್ರೀತಿ ಇಟ್ಟು ಈ ಕಾರ್ಯಕ್ರಮದಲ್ಲಿ ಸಾಕ್ಷೀಭೂತರಾಗಿದ್ದೀರಿ. ನಿಮಗೂ ಕೂಡ ನಮ್ಮ ಆಶ್ರಮದ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಈ ಸಮಾಜ ಸೇವಾ ಕಾರ್ಯಕ್ರಮಗಳಲ್ಲಿ ನಿಮ್ಮ ಪ್ರೀತಿ ವಿಶ್ವಾಸ ಮತ್ತು ಬೆಂಬಲದೊಂದಿಗೆ ನಾವು ನಿಮ್ಮನ್ನು ಹಾರೈಸ್ತಾ ಇದ್ದೇವೆ. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮೊಂದಿಗಿರಲಿ ಅಂತೇಳಿ ಹಾರೈಸ್ತಾ ಬಂದಂಥ ಎಲ್ಲ ವಿದ್ಯಾಭಿಮಾನಿಗಳಿಗೂ ಮತ್ತು ನಮ್ಮ ಸೇವಾಭಿಮಾನಿಗಳಿಗೂ ಮತ್ತು ನಮ್ಮ ಆಶ್ರಮದ ಎಲ್ಲ ಅಭಿಮಾನಿಗಳಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು. ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ವಂದನೆ ಅರ್ಪಣೆ ಮಾಡಿದಂಥ ವಸಂತಕುಮಾರ್ ರೈ ಅವರಿಗೆ ಕೂಡ ಧನ್ಯವಾದಗಳು. ಅರೆಹೊಳೆ ಪ್ರತಿಷ್ಠಾನ ಮಂಗಳೂರು ಇವರ ನಂದಗೋಕುಲ ಕಲಾವಿದರಿಂದ ನೃತ್ಯವೆಲ್ಲರಿ ಇನ್ನು 1 ಗಂಟೆಗಳ ಕಾಲ ಅತ್ಯುತ್ತಮ ಮಟ್ಟದ ನೃತ್ಯ ಕಾರ್ಯಕ್ರಮ ನಡೀಲಿಕ್ಕಿದೆ. ಎಲ್ಲರೂ ನಿಂತು ಆ ನೃತ್ಯಕಾರ ನೋಡಿಯೇ ಮುಂದೆ ಹೋಗಬೇಕಂತ ಕೇಳಿಕೊಳ್ತಾ ಇದ್ದೆ.
ಹಲೋ 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 ಹಲೋ. ಆನಂದಾಶ್ರಮ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಇಲ್ಲಿನ 25ನೇ ವರ್ಷದ ಸಂಭ್ರಮದಲ್ಲಿ ಸೇರಿರುವ ಎಲ್ಲ ಕಲಾಸಕ್ತ ಬಂಧುಗಳಿಗೆ, ಆನಂದಾಶ್ರಮದ ಅಭಿಮಾನಿಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮತ್ತೊಮ್ಮೆ ಬೆಳ್ಳಿ ಹಬ್ಬದ ಸಂಭ್ರಮದ ಈ ಹೊತ್ತಿನಲ್ಲಿ ಮುಂದಿನ ಸುಮಾರು 1 ಗಂಟೆಯ ತನಕ ಮಂಗಳೂರಿನ ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ಕಲಾವಿದರು ತಮ್ಮ ಮುಂದೆ ವಿವಿಧ ನೃತ್ಯಗಳ ವೈಭವವನ್ನು ಪ್ರಸ್ತುತಿಪಡಿಸ್ತಾ ಇದ್ದಾರೆ. ಕಳೆದ 11 ವರ್ಷಗಳಿಂದ ನಂದಗೋಕುಲದ ಮೂಲಕ ರಾಜ್ಯ ಹೊರ ರಾಜ್ಯಗಳ 500ಕ್ಕೂ ಮಿಕ್ಕಿ ವೇದಿಕೆಗಳಲ್ಲಿ ತನ್ನ ನೃತ್ಯ ವೈಭವವನ್ನು ಪ್ರಸ್ತುತಪಡಿಸಿದ ತಂಡ, ಈವರೆಗೆ 5 ನಾಟಕಗಳನ್ನು ನಿರ್ಮಿಸಿ ರಾಜ್ಯಾದ್ಯಂತ ಪ್ರದರ್ಶಿಸಿದ ತಂಡ, ಹಾಗೆಯೇ ವಿವಿಧ ರಂಗ ಚಟುವಟಿಕೆಗಳು ಮತ್ತು ನೃತ್ಯ ಚಟುವಟಿಕೆಗಳ ಮೂಲಕ ಕಳೆದ 11 ವರ್ಷಗಳಿಂದ ಮನೆ ಮಾತಾಗಿರುವ ಮಂಗಳೂರಿನ ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ಕಲಾವಿದರು ಇದೀಗ ಶ್ವೇತಾ ಅರೆಹೊಳೆಯ ನಿರ್ದೇಶನದಲ್ಲಿ ಮುಂದಿನ 1 ಗಂಟೆಯ ತನಕ ತಮ್ಮ ಮುಂದೆ ನೃತ್ಯ ವೈಭವವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಸಭಾಂಗಣದಲ್ಲಿರುವ ಎಲ್ಲರಲ್ಲೂ ಒಂದು ವಿಜ್ಞಾಪನೆ: ದಯವಿಟ್ಟು ಹಿಂಭಾಗದಲ್ಲಿ ಕುಳಿತಿರುವವರು ಮುಂದೆ ಬಂದು ಆಸನವನ್ನು ಅಲಂಕರಿಸಬೇಕು. ಈ ನೃತ್ಯ ವೈಭವಕ್ಕೆ ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡಬೇಕು. ಆನಂದಾಶ್ರಮ ಸೇವಾ ಟ್ರಸ್ಟ್ನ ಬೆಳ್ಳಿ ಹಬ್ಬದ ಈ ಸಂಭ್ರಮವನ್ನು ನಾವೆಲ್ಲರೂ ಈ ನೃತ್ಯ ವೈಭವದ ಮೂಲಕ ಸಂಭ್ರಮಿಸೋಣ ಎಂದು ಹೇಳುತ್ತಾ, ಮತ್ತೊಮ್ಮೆ ಆಗಮಿಸಿರುವ ಎಲ್ಲರನ್ನೂ ನಾವು ವೇದಿಕೆಯ ಮುಂಭಾಗದಲ್ಲಿರುವ ಆಸನದಲ್ಲಿ ಆಸೀನರಾಗಬೇಕು ಅಂತ ಮತ್ತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕೇವಲ ತಮ್ಮ 1 ಗಂಟೆಯ ಅವಧಿಯನ್ನು ಈ ನೃತ್ಯ ವೈಭವಕ್ಕಾಗಿ ನೀಡಬೇಕು ಅಂತ ಕೇಳಿಕೊಳ್ಳುತ್ತಾ, ಇದೀಗ ವೇದಿಕೆಯ ಮೇಲೆ ನಂದಗೋಕುಲ ಕಲಾವಿದರಿಂದ ನೃತ್ಯ ವೈಭವ. ನೃತ್ಯ, ರಂಗಭೂಮಿ, ಯಕ್ಷಗಾನ ಹಾಗೂ ಚಲನಚಿತ್ರ ಈ 4 ಕ್ಷೇತ್ರಗಳಲ್ಲಿ ತನ್ನ ಪರಿಣತಿಯನ್ನು ಸಾಧಿಸಿರುವ ಮಂಗಳೂರಿನ ಶ್ವೇತಾ ಅರೆಹೊಳೆ ನಂದಗೋಕುಲ ತಂಡದ ಎಲ್ಲ ನೃತ್ಯಗಳಿಗೆ ನೃತ್ಯ ನಿರ್ದೇಶನವನ್ನು ಮಾಡುತ್ತಾ ಸ್ವತಃ ಕಲಾವಿದೆಯಾಗಿ ಈ ತಂಡವನ್ನು ಕಳೆದ 11 ವರ್ಷಗಳಿಂದ ಮುನ್ನಡೆಸ್ತಾ ಇದ್ದಾರೆ. ಇದೀಗ ಈಕೆಯ ನಿರ್ದೇಶನದಲ್ಲಿ ಮುಂದಿನ ಸುಮಾರು 1 ಗಂಟೆಯ ತನಕ ನಾವು ನೃತ್ಯ ವೈಭವವನ್ನು ನೀಡಲಿಕ್ಕಿದ್ದೇವೆ. ಶಾಸ್ತ್ರೀಯ, ಲಘುಶಾಸ್ತ್ರೀಯ, ಸಿನಿಮೀಯ, ಯಕ್ಷಗಾನ, ಜಾನಪದ, ಬಾಲಿವುಡ್ ಹೀಗೆ ವಿವಿಧ ರೀತಿಯ ಹಾಡುಗಳಿಗೆ ನೃತ್ಯ ಸಂಯೋಜನೆ ಮಾಡಿ ನೃತ್ಯವನ್ನು ಪ್ರಸ್ತುತಪಡಿಸುತ್ತಾ ಯಾವುದೇ ರೀತಿಯ ಅಶ್ಲೀಲತೆಯ ನೃತ್ಯವನ್ನು ಪ್ರದರ್ಶಿಸದ ಬದ್ಧತೆಯೊಂದಿಗೆ ಮುನ್ನಡೆಯುತ್ತಿರುವ ನಂದಗೋಕುಲದ ಕಲಾವಿದರ ಈ ನೃತ್ಯ ವೈಭವಕ್ಕೆ ತಾವೆಲ್ಲರೂ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಕೇಳಿಕೊಳ್ಳುತ್ತಾ, ಮತ್ತೊಮ್ಮೆ ದಯವಿಟ್ಟು ಹಿಂಭಾಗದಲ್ಲಿ ಕುಳಿತಿರುವವರೆಲ್ಲರೂ ಮುಂದೆ ಕುಳಿತು ಈ ನೃತ್ಯ ವೈಭವಕ್ಕೆ ಸಾಕ್ಷಿಯಾಗಬೇಕು, ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ಳುತ್ತಾ, ಇದೀಗ ವೇದಿಕೆಯ ಮೇಲೆ ನೃತ್ಯ ವೈಭವವನ್ನು ಆರಂಭಿಸ್ತಾ ಇದ್ದೇವೆ, ನೃತ್ಯ ವಲ್ಲರಿಯನ್ನು ಆರಂಭಿಸ್ತಾ ಇದ್ದೇವೆ. ಆರಂಭದಲ್ಲಿ ವಿಘ್ನ ನಿವಾರಕ ವಿಘ್ನೇಶ್ವರನನ್ನು ವಿಧವಾಗಿ ಭಜಿಸುತ್ತಾ ತೂತುಕಾಡು ವೆಂಕಟಸುಬ್ಬಯ್ಯರವರು ರಚಿಸಿರುವ ಅತ್ಯಂತ ವಿಶೇಷವಾದ ಶ್ರೀ ವಿಘ್ನರಾಜಂ ಭಜೆ ಎನ್ನುವ ಹಾಡಿಗೆ ಹೆಜ್ಜೆ ಹಾಕುತ್ತಾ, ಕೊನೆಯಲ್ಲಿ ಕನ್ನಡದ ಖ್ಯಾತ ರಂಗಕರ್ಮಿ ಬಿ.ವಿ. ಕಾರಂತ್ ಅವರು ರಚಿಸಿರುವ ಗಜವದನ ಹೇರಂಬ ಎನ್ನುವ ರಂಗಗೀತೆಗೆ ಹೆಜ್ಜೆ ಹಾಕಿ ಶಾಸ್ತ್ರೀಯ, ಲಘುಶಾಸ್ತ್ರೀಯ, ಜಾನಪದ ಹೀಗೆ ವಿವಿಧ ರೀತಿಯ ಹೆಜ್ಜೆಗಳನ್ನು ಒಂದೇ ನೃತ್ಯದ ಮೂಲಕ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಬರ್ತಾ ಇದ್ದಾರೆ ನಂದಗೋಕುಲ ತಂಡದ ಕಲಾವಿದೆಯರು. ಇದೀಗ ನೃತ್ಯ ವೈಭವದ ಮೊದಲ ನೃತ್ಯ ಪ್ರಸ್ತುತಿ ಶ್ರೀ ವಿಘ್ನ ರಾಜಂ ಭಜೆ. Thank you.
भजे श्रीविघ्नराजं भजे श्रीविघ्नराजं भजे श्रीविघ्नराजं भजेऽहं 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 भजे तमिह श्रीविघ्नराजं भजे सुरेन्द्र महनीय गुणशीलम् सेवित सुरेन्द्र महनीय गुणशीलं जप तप समाधि सुख वरदानुकूलं भावित सुरमणिगण भक्त परिपालं भयङ्कर विशङ्गमातङ्ग कुलकालं श्रीविघ्नराजं भजे श्रीविघ्नराजं भजे श्रीविघ्नराजं भजे कनककेयूरहारावळी कलितगम्भीर गौरगिरिशोभं सुशोभं कनककेयूरहारावळी कलितगम्भीर गौरगिरिशोभं सुशोभं कामारि भयभरितमूढमद कलिकलुषकन्तितमखण्ड प्रतापम् कामादि भयभरितमूढमद कलिकलुषकण्ठितमखण्ड प्रतापम् सनक सुख नारद पतञ्जलि पराशर मतङ्ग मुनिसङ्ग सल्लापम् सत्यपरमाब्जनयन प्रमुद मुक्तिकर तत्त्वमसि नित्यनिगमादिस्वरूपं श्रीविघ्नराजं भजे श्रीविघ्नराजं भजे श्रीविघ्नराजं भजेऽहं 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 भजे तमिह श्रीविघ्नराजं भजे श्रीविघ्नराजं श्रीविघ्नराजं भजे श्रीविघ्नराजं भजे गजाननं गजाननं भूतगणादे सेवितं कपित्तजम्बूफलसार भक्षितं उमासुतं शोकविनाश कारणो नमामि 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 विघ्नेश्वर पाद पंकजम् ವಿನಾಶಕ್ಕೆ ಕಾರಣ ಗಜವದನ ಹೇ ಪಾರ್ವತಿ ನಂದನ ಪರವಾಗಿಸು ಎಲ್ಲರ ಜೀವನ ಗಜವದನ ಹೇ ಪಾರ್ವತಿ ನಂದನ ದುಃಖದ ವಿನಾಶಕ್ಕೆ ಕಾರಣ ಗಜವದನ ಹೇ ಪಾರ್ವತಿ ನಂದನ ಪರವಾಗಿಸು ಎಲ್ಲರ ಜೀವನ
ಗಜವದನ ಹೇ ರಂಭಾ ವಿಜಯಧ್ವಜ ಶತರ ವಿಪ್ರತಿಭಾ ಗಜವದನ ಹೇ ರಂಭಾ ವಿಜಯಧ್ವಜ ಶತರ ವಿಪ್ರತಿಭಾ ಏಕದಂತ ವೈಕಲ್ಯಾಂತ ರಿದ್ಧಿ ಸಿದ್ಧಿ ದ್ವಯರಾಕಾಂತ ಏಕದಂತ ವೈಕಲ್ಯಾಂತ ರಿದ್ಧಿ ಸಿದ್ಧಿ ದ್ವಯರಾಕಾಂತ ಗಜವದನ ಹೇ ರಂಭಾ ಗಜವದನ ಹೇ ಪಾರ್ವತಿ ನಂದನ ದುಃಖದ ವಿನಾಶಕ್ಕೆ ಕಾರಣ ಗಜವದನ ಹೇ ಪಾರ್ವತಿ ನಂದನ ವರವಾಗಿಸು ಎಲ್ಲರ ಜೀವನ ಗಜವದನ ಹೇ ಪಾರ್ವತಿ ನಂದನ ದುಃಖದ ವಿನಾಶಕ್ಕೆ ಕಾರಣ ಗಜವದನ ಹೇ ಪಾರ್ವತಿ ನಂದನ ವರವಾಗಿಸು ಎಲ್ಲರ ಜೀವನ ಗಣಪ ಗಣಪ ಏಕದಂತ ಪಚ್ಚಕಲ್ಲು ಪಾಣಿ ಪೀಠ ಮುತ್ತಿನುಂಡೆ ಹೊನ್ನ ಗಂಟೆ ಒಪ್ಪುವಂತ ಗಣಪನಿಗೆ 21 ನಮನಗಳು ನಮ್ಮ ಗಣೇಶ ನಮ್ಮ ಗಣೇಶ ಚಿಕ್ಕೆರೆಲ್ ಬಿದ್ದ ದೊಡ್ಡೆರೆಲೆದ್ದ ನಮ್ಮ ಗಣೇಶ ಚಿಕ್ಕೆರೆಲ್ ಬಿದ್ದ ದೊಡ್ಡೆರೆಲೆದ್ದ ನಮ್ಮ ಗಣೇಶ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಸ್ವೀಕರಿಸೈ ನಾಟಕ ಮೋದಕ ಸ್ವೀಕರಿಸೈ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಗಜವದನ ಹೇ ರಂಭಾ ವಿಜಯಧ್ವಜ ಶತರ ವಿಪ್ರತಿಭಾ ಗಜವದನ ಹೇ ರಂಭಾ ವಿಜಯಧ್ವಜ ಶತರ ವಿಪ್ರತಿಭಾ ಏಕದಂತ ವೈಕಲ್ಯಾಂತ ರಿದ್ಧಿ ಸಿದ್ಧಿ ದ್ವಯರಾಕಾಂತ ಏಕದಂತ ವೈಕಲ್ಯಾಂತ ರಿದ್ಧಿ ಸಿದ್ಧಿ ದ್ವಯರಾಕಾಂತ ಗಜವದನ ಹೇ ರಂಭಾ ಗಜವದನ ಹೇ ಪಾರ್ವತಿ ನಂದನ ದುಃಖದ ವಿನಾಶಕ್ಕೆ ಕಾರಣ ಗಜವದನ ಹೇ ಪಾರ್ವತಿ ನಂದನ ವರವಾಗಿಸು ಎಲ್ಲರ ಜೀವನ ಗಜವದನ ಹೇ ಪಾರ್ವತಿ ನಂದನ ದುಃಖದ ವಿನಾಶಕ್ಕೆ ಕಾರಣ ಗಜವದನ ಹೇ ಪಾರ್ವತಿ ನಂದನ ವರವಾಗಿಸು ಎಲ್ಲರ ಜೀವನ ಗಣಪತಿ ಬಪ್ಪ ಮಂಗಳ ಮೂರ್ತಿ ಗಣಪತಿ ಬಪ್ಪ ಮಂಗಳ ಮೂರ್ತಿ ಗಣಪತಿ ಬಪ್ಪ ಮಂಗಳ ಮೂರ್ತಿ ಗಣಪತಿ ಬಪ್ಪ ಮಂಗಳ ಮೂರ್ತಿ ಗಜವದನ ಹೇ ರಂಭಾ ಏಕದಂತ ವೈಕಲ್ಯಾಂತ ರಿದ್ಧಿ ಸಿದ್ಧಿ ದ್ವಯರಾಕಾಂತ ಏಕದಂತ ವೈಕಲ್ಯಾಂತ ರಿದ್ಧಿ ಸಿದ್ಧಿ ದ್ವಯರಾಕಾಂತ ಗಜವದನ ಹೇ ರಂಭಾ ಗಜವದನ ಹೇ ರಂಭಾ ಗಜವದನ ಹೇ ರಂಭಾ ಇಂತಹ ಒಂದಷ್ಟು ಅದ್ಭುತವಾದ ಆಯ್ದ ನೃತ್ಯಗಳನ್ನು ಮುಂದಿನ 1 ಗಂಟೆಯ ಕಾಲ ನಾವಿಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸ್ತೇವೆ. ಕೊನೆಯ ತನಕವೂ ತಮ್ಮೆಲ್ಲರ ಉಪಸ್ಥಿತಿಯನ್ನು ಕೇಳಿಕೊಳ್ಳುತ್ತಾ ಇದೀಗ ಮುಂದಿನ ನೃತ್ಯಕ್ಕೆ ಕಲಾವಿದೆಯರು ತೆರಳುತ್ತಾ ಇದ್ದಾರೆ. ದಾಸಶ್ರೇಷ್ಠರಲ್ಲಿ ಓರ್ವರಾದ ಪುರಂದರ ದಾಸರು ರಚಿಸಿರುವ ಅತ್ಯಂತ ವಿಶಿಷ್ಟವಾಗಿ
ತಿರುಪತಿಯ ತಿಮ್ಮಪ್ಪನನ್ನು ಕಂಡು ಹಾಡಿ ಹೊಗಳುವ ಹಾಡು ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನ್ನು ಕಂಡೆ. ಈ ಹಾಡಿಗೆ ಈಗ ಹೆಜ್ಜೆ ಹಾಕ ಬರ್ತಾ ಇದ್ದಾರೆ ನಂದಕೋಲ ತಂಡದ ಕಲಾವಿದೆಯರು. ಮುತ್ತಿನ ಪಲ್ಲಕ್ಕಿ ಯತಿಗಳು ಹೊತ್ತು ನಿಂತಿದ್ದರಲ್ಲೇ ಛತ್ರ ಚಾಮರವ ಹಿಡಿದು ಎನ್ನುತ್ತಾ ದಾಸರು ರಚಿಸಿದ ಹಾಡನ್ನು ಈಗ ನೃತ್ಯದ ಮೂಲಕ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ನಂದಗೋಕುಲದ ಕಲಾವಿದೆಯರು. ಮುಂದಿನ ನೃತ್ಯ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನ್ನು ಕಂಡೆ ತಮ್ಮ ಮುಂದೆ. ಬೆಳ್ಳಲ್ಲಿ ತಂಗಿ ತಿಮ್ಮಯ್ಯನ ಪಾದವನ್ನು ಕಂಡೆ. ಏನು ಬೆಳ್ಳಲ್ಲಿ ತಂಗಿ ತಿಮ್ಮಯ್ಯನ ಪಾದವನ್ನು ಕಂಡೆ. ಕನಸು ಕಂಡೇನೆ ಮನದಲ್ಲಿ ಕಳ್ಳಮಳ್ಳಗೊಂಡೇನೆ. ಕನಸು ಕಂಡೇನೆ ಮನದಲ್ಲಿ ಕಳ್ಳಮಳ್ಳಗೊಂಡೇನೆ. ಏನು ಬೆಳ್ಳಲ್ಲಿ ತಂಗಿ ತಿಮ್ಮಯ್ಯನ ಪಾದವನ್ನು ಕಂಡೆ. ಏನು ಬೆಳ್ಳಲ್ಲಿ ತಂಗಿ ತಿಮ್ಮಯ್ಯನ ಪಾದವನ್ನು ಕಂಡೆ. ಕನಸು ಕಂಡೇನೆ ಮನದಲ್ಲಿ ಕಳ್ಳಮಳ್ಳಗೊಂಡೇನೆ. ಕನಸು ಕಂಡೇನೆ ಮನದಲ್ಲಿ ಕಳ್ಳಮಳ್ಳಗೊಂಡೇನೆ. ಕಡಗನ್ನಿಟ್ಟು ತಿಮ್ಮಯ್ಯತ ಕೋಲ್ವ ನಾಮವನ್ನಿಟ್ಟು. ಪೊನ್ನಾದ ಕಡಗನ್ನಿಟ್ಟು ತಿಮ್ಮಯ್ಯತ ಕೋಲ್ವ ನಾಮವನ್ನಿಟ್ಟು. ಅಂದೂಗೆ ಗಲ್ಲು ಕೆನ್ನುತ್ತಾ ಎನ್ನ ಮುಂದೆ ಬಂದು ನಿಂತಿದ್ದನಲ್ಲೇ. ಅಂದೂಗೆ ಗಲ್ಲು ಕೆನ್ನುತ್ತಾ ಎನ್ನ ಮುಂದೆ ಬಂದು ನಿಂತಿದ್ದನಲ್ಲೇ. ಏನು ಬೆಳ್ಳಲ್ಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ. ಏನು ಬೆಳ್ಳಲ್ಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ. ಕನಸು ಕಂಡೇನೆ ಮನದಲ್ಲಿ ಕಳ್ಳಮಳ್ಳಗೊಂಡೇನೆ. ಕನಸು ಕಂಡೇನೆ ಮನದಲ್ಲಿ ಕಳ್ಳಮಳ್ಳಗೊಂಡೇನೆ. ಕುಂಡಲನ್ನಿಟ್ಟು ತಿಮ್ಮಯ್ಯತ ಕಸ್ತೂರಿ ತಿನಕನ್ನಿಟ್ಟು. ಮಕರ ಕುಂಡಲನ್ನಿಟ್ಟು ತಿಮ್ಮಯ್ಯತ ಕಸ್ತೂರಿ ತಿನಕನ್ನಿಟ್ಟು. ಗೆಜ್ಜೆ ಗಲು ಕೆನ್ನುತ್ತಾ ಸ್ವಾಮಿತ ಬಂದು ನಿಂತಿದ್ದನಲ್ಲೇ. ಗೆಜ್ಜೆ ಗಲು ಕೆನ್ನುತ್ತಾ ಸ್ವಾಮಿತ ಬಂದು ನಿಂತಿದ್ದನಲ್ಲೇ. ಏನು ಬೆಳ್ಳಲ್ಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ. ಏನು ಬೆಳ್ಳಲ್ಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ. ಕನಸು ಕಂಡೇನೆ ಮನದಲ್ಲಿ ಕಳ್ಳಮಳ್ಳಗೊಂಡೇನೆ. ಕನಸು ಕಂಡೇನೆ ಮನದಲ್ಲಿ ಕಳ್ಳಮಳ್ಳಗೊಂಡೇನೆ.
ಮುತ್ತಿನ ಪಲ್ಲಕ್ಕಿ ಯತಿಗಳು ಹೊತ್ತು ನಿಂತಿದ್ದರಲ್ಲೇ, ಮುತ್ತಿನ ಪಲ್ಲಕ್ಕಿ ಯತಿಗಳು ಹೊತ್ತು ನಿಂತಿದ್ದರಲ್ಲೇ, ಛತ್ರ ಚಾಮರದಿಂದ ರಂಗಯ್ಯನ ಉತ್ಸವ ಮೂರುತಿಯ, ಛತ್ರ ಚಾಮರದಿಂದ ರಂಗಯ್ಯನ ಉತ್ಸವ ಮೂರುತಿಯ. ಏನು ಪೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ, ಏನು ಪೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ, ಕನಸು ಕಂಡೇನೆ ಮನದಲ್ಲಿ ಕಳ್ಳವಳಗೊಂಡೇನೆ, ಕನಸು ಕಂಡೇನೆ ಮನದಲ್ಲಿ ಕಳ್ಳವಳಗೊಂಡೇನೆ. ಸ್ವಾಮಿ ಎನ್ನ ಹೃದಯ ಮಂಟಪದಲ್ಲಿ, ನವರತ್ನ ಕೆತ್ತಿಸಿದ ಸ್ವಾಮಿ ಎನ್ನ ಹೃದಯ ಮಂಟಪದಲ್ಲಿ, ಸರ್ವಾಭರಣದಿಂದ ಪುರಂದರ ವಿಠಲನ್ನ ಕೂಡಿದನೆ, ಸರ್ವಾಭರಣದಿಂದ ಪುರಂದರ ವಿಠಲನ್ನ ಕೂಡಿದನೆ. ಏನು ಪೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ, ಏನು ಪೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ, ಕನಸು ಕಂಡೇನೆ ಮನದಲ್ಲಿ ಕಳ್ಳವಳ್ಳಗೊಂಡೇನೆ, ಕನಸು ಕಂಡೇನೆ ಮನದಲ್ಲಿ ಕಳ್ಳವಳ್ಳಗೊಂಡೇನೆ, ಮನದಲ್ಲಿ ಕಳವಳಗೊಂಡೇನೆ, ಮನದಲ್ಲಿ ಕಳವಳಗೊಂಡೇನೆ. ಪುರಂದರದಾಸರು ರಚಿಸಿದ ಮೈಸೂರು ರಾಮಚಂದ್ರಾಚಾರ್ಯವರ ಕಂಠದಲ್ಲಿ ಮೂಡಿಬಂದ ಕೀರ್ತನೆ ಏನ ಹೇಳಲಿ ತಂಗಿಗೆ ಕಲಾವಿದೆಯರು ನೃತ್ಯವನ್ನು ಮಾಡಿದ್ದಾರೆ. ಮುಂದೆ ನಂದಗೋಕುಲದ ಒಂದು ವಿಶೇಷ ನೃತ್ಯ, ಕಿರು ನೃತ್ಯ ರೂಪಕ ಈ ವೇದಿಕೆ ಮೇಲೆ ಇದೀಗ ಪ್ರಸ್ತುತಗೊಳ್ಳಲಿಕ್ಕಿದೆ. ದಕ್ಷಯಜ್ಞ, ನಿರೀಶ್ವರ ಯಾಗವನ್ನು ಕೈಗೊಳ್ಳುವ ದಕ್ಷ ಈಶ್ವರನಿಗೆ ಅವಮಾನಿಸಲೆಂದೇ ಈಶ್ವರ ಮತ್ತು ದಾಕ್ಷಾಯಿಣಿಯನ್ನು ತನ್ನ ಯಾಗಕ್ಕೆ ಆಹ್ವಾನಿಸದೇ ಇದ್ದಾಗ ಇದನ್ನು ಅರಿಯದ ದಾಕ್ಷಾಯಿಣಿ ಶಿವನ ವಿರೋಧವನ್ನು ಲೆಕ್ಕಿಸದೆ ದಕ್ಷನ ಯಾಗಶಾಲೆಯನ್ನು ಪ್ರವೇಶಿಸುತ್ತಾಳೆ. ಅಲ್ಲಿ ಅವಮಾನಕ್ಕೊಳಗಾಗುತ್ತಾಳೆ. ಅವಮಾನದಿಂದ ಕುಪಿತಳಾದ ದಾಕ್ಷಾಯಿಣಿ ಯೋಗಾಗ್ನಿಯಿಂದ ತನ್ನನ್ನು ತಾನು ದಹಿಸಿಕೊಳ್ಳುತ್ತಾಳೆ. ಇದನ್ನು ಮನಗಂಡ ಶಿವ ರುದ್ರಕೋಪಿಯಾಗುತ್ತಾನೆ. ತನ್ನ ಜಟೆಯ ಮೂಲಕ ವೀರಭದ್ರನ ಹುಟ್ಟಿಗೆ ಕಾರಣನಾಗುತ್ತಾನೆ. ಹೀಗೆ ಹುಟ್ಟಿದ ವೀರಭದ್ರ ದಕ್ಷನನ್ನು ಸಂಹರಿಸುವ ಮೂಲಕ ದಕ್ಷ ಸಂಹಾರವಾಗುತ್ತದೆ. ದಕ್ಷ ಸಂಹಾರವಾದರೂ ಈಶ್ವರನ ಕೋಪ ಇಳಿಯದೇ ಇದ್ದಾಗ, ತಣಿಯದೇ ಇದ್ದಾಗ ದೇವಾನುದೇವತೆಗಳು ಋಷಿಮುನಿಗಳು ತಮ್ಮ ಸ್ತೋತ್ರದ ಮೂಲಕ ಈಶ್ವರನನ್ನು ಸಮಾಧಾನಿಸುತ್ತಾರೆ. ಅಲ್ಲಿಗೆ ಈ ದಕ್ಷಯಜ್ಞದ ಕಿರು ರೂಪಕ ಪ್ರದರ್ಶನ ಮುಗಿಯುತ್ತದೆ. ಇದೀಗ ವೇದಿಕೆಯ ಮೇಲೆ ನಂದಗೋಕುಲ ಕಲಾವಿದೆಯರಿಂದ ಮತ್ತೊಂದು ಅತ್ಯಂತ ವಿಶಿಷ್ಟವಾದ ಇತ್ತೀಚಿನ ದಿನಗಳಲ್ಲಿ ಅತಿ ಯಶಸ್ಸನ್ನು ಕಂಡ ಕಿರು ನೃತ್ಯ ರೂಪಕ ದಕ್ಷಯಜ್ಞ ಪ್ರದರ್ಶನಗೊಳ್ಳಲಿಕ್ಕಿದೆ. ಇದರಲ್ಲಿ ಬಡಗಿನ ಖ್ಯಾತ ಕಲಾವಿದ ಜಂಸಾಲೆ ರಾಘವೇಂದ್ರ ಆಚಾರ್ಯವರು ದಕ್ಷಯಜ್ಞಕ್ಕಾಗಿ ಹಾಡಿದ ಕೆಲವು ಭಾಗವತಿಕೆಯ ಹಾಡುಗಳನ್ನು ಬೇರೆ ಬೇರೆ ಮೂಲಗಳಿಂದ ಸಂಗೀತಗಳನ್ನು ಬಳಸಿಕೊಂಡು, ಹಾಡುಗಳನ್ನು ಬಳಸಿಕೊಂಡು ಈ ರೂಪಕವನ್ನು ರಚಿಸಲಾಗಿದೆ. ದಕ್ಷನ ಯಜ್ಞದ ಈ ಭಾಗದಲ್ಲಿ ಅತ್ಯಂತ ವಿಶಿಷ್ಟವಾಗಿ ದಾಕ್ಷಾಯಿಣಿಯಾಗಿ ತಂಡದ ನಿರ್ದೇಶಕಿ ಶ್ವೇತಾ ಅರೆಹೊಳೆ, ಈಶ್ವರನಾಗಿ ಅನನ್ಯ, ವೀರಭದ್ರನಾಗಿ ಶಿಖಾ ಶೆಟ್ಟಿ ಉಳಿದ ಕಲಾವಿದರ ಸಹಕಾರದೊಂದಿಗೆ ತಮ್ಮ ಮುಂದೆ ಇದೀಗ ಪ್ರದರ್ಶಿಸುವ ಕಿರು ನೃತ್ಯ ರೂಪಕ ದಕ್ಷ ಯಜ್ಞ. ಶಿವನ ಕಾಲಿಗೆ ಗೆಜ್ಜೆಯ ಕಟ್ಟಿದ ಆನಂದ, ಅರೆ ವಿಷ್ಣುವು ಬಂದು ವೀಣೆಯ ತಿಂದು ಮೀಟಿದ ನೋಟವೇ ಬಲು ಚೆಂದ.
ಪೋಪುದನು ನೋಡಿರಿ ಬಿಜಲು ಪೋಪುದನು ನೋಡಿರಿ ಬಿಜಲು ಪೋಪುದನು ನಿಮ್ಮಯ ಮಾವ ಮಾಡುವ ಯಜ್ಞವಂತೆ ನಿಮ್ಮಯ ಮಾವ ಮಾಡುವ ಯಜ್ಞವಂತೆ ಆಡಲಿನಧಿಕ ಸಂಭ್ರಮವಂತೆ ಅಧಿಕ ಸಂಭ್ರಮವಂತೆ ಬಂಧುಗಳೆಲ್ಲ ಕೂಡಿ ರಂಜಿಸುವರಂತೆ ಬಂಧುಗಳೆಲ್ಲ ಕೂಡಿ ರಂಜಿಸುವರಂತೆ ಅಡಲಿನಧಿಕ ಸಂಭ್ರಮವಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ಬಂಧುಗಳೆಲ್ಲ ಕೂಡಿ ರಂಜಿಸುವರಂತೆ ಆಡಲಿನಧಿಕ
ಯಾಗದ ಸೊಬಗ ಕಾಣುತ್ತಲ ದೇವಿ ಯಮಾಯ ಸ್ವಾಹ ಯಮಾಯ ಇದನ್ನಮಃ ನಿರುತಿಯೇ ಸ್ವಾಹ ನಿರತಯೇ ಇದನ್ನಮಃ ಯಾಗದ ಸೊಬಗ ಕಾಣುತ್ತಲ ದೇವಿ ವರುಣಾಯ ಸ್ವಾಹ ವರುಣಾಯ ಇದನ್ನಮಃ ವಾಯುವೇ ಸ್ವಾಹ ವಾಯವೇ ಇದನ್ನಮಃ ಯಾಗದ ಸೊಬಗ ಕಾಣುತ್ತಲಾಗ ದೇವಿ ಕುಬೇರಾಯ ಸ್ವಾಹ ಕುಬೇರಾಯ ಇದನ್ನಮಃ ಈಶಾಯ ಸ್ವಾಹ ಈಶ್ವರ ಯೋಗ ಉಕ್ಕಿನ ಒಗ್ಗಿಡಿ ಕಂಗಳಲಿ ಉಕ್ಕಿನ ಒಗ್ಗಿಡಿ ಕಂಗಳಲಿ ಪ್ರಳಯಾರ್ಥ ಶಿವನ ಜ್ವಲಿಸಿ ನೋಡಿ ಸುರರ್ಗಳನ್ನು ರೋಷವನ್ನು ಅಪಜಕ್ಷಿ ನುಡಿದರಾದ ಸಭೆಯಲ್ಲಿ ವಿಕಾಲ ಮಾತೆ
सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षीयमामृतात् यो रुद्रो अग्नव्यो अप्सुय ओषधीषु यो रुद्रो विश्वा भुवना विवेश तस्मै रुद्राय नमो अस्तु तमुष्टु हि यस्विषुः सुधन्वायो विश्वस्य क्षयति भेषजस्य यक्ष्वा महेशौ मनसाय रुद्रन्नमोभिर्देवमसुरं दुवस्य अयं मे हस्तो भगवान् अयं मे भगवत्तरः अयं मे विश्वभेषजोऽयं शिवाभिमर्शनः ये ते सहस्रमयुतं पाशां मृत्यो मर्त्याय हन्तवे तान् यज्ञस्य मायया सर्वान् वयजामहे मृत्यवे स्वाहा मृत्यवे स्वाहा ॐ नमो भगवते रुद्राय विष्णवे मृत्युर्मे पाहि प्राणानां ग्रन्थिरसि रुद्रो मा विशान्तकः तेनान्नेन आप्यायस्व सदा शिवो ಇದು ನಂದಗೋಕುಲ ಕಲಾವಿದರು ಅರ್ಪಿಸುವ ದಕ್ಷ ಯಜ್ಞ. ಇನ್ನು 3 ನೃತ್ಯಗಳು ಒಂದಕ್ಕಿಂತ ಒಂದು ಭಿನ್ನವಾದದ್ದು ವೇದಿಕೆಯ ಮೇಲೆ ಪ್ರಸ್ತುತಗೊಳ್ಳಿಕ್ಕಿವೆ. ಇದೀಗ ವೇದಿಕೆಯ ಮೇಲೆ ಮುಂದಿನ ಒಂದು ಅದ್ಭುತ ನೃತ್ಯಕ್ಕೆ ತಾವೆಲ್ಲರೂ ಸಾಕ್ಷಿಯಾಗುವ ಮುನ್ನ ಒಂದು ರಾಜಸ್ಥಾನಿ ಶೈಲಿಯ ನೃತ್ಯದೊಂದಿಗೆ ಬರ್ತಾ ಇದ್ದಾರೆ ತಂಡದ ಕಲಾವಿದೆಯರು. ರಾಜಸ್ಥಾನಿಯ ಕಲಬೇಲಿಯ ಎನ್ನುವ ಪ್ರಕಾರದ ನೃತ್ಯವೊಂದನ್ನು ವೇದಿಕೆಯ ಮೇಲೆ ಇದೀಗ ಪ್ರಸ್ತುತಪಡಿಸ್ತಾ ಇದ್ದಾರೆ. ಇದಾದ ನಂತರ 2 ವಿಶಿಷ್ಟವಾದ ನೃತ್ಯಗಳ ಮೂಲಕ ತಮ್ಮನ್ನು ಬೇರೆಯೇ ಒಂದು ಲೋಕಕ್ಕೆ ಕೊಂಡೊಯ್ಯುವ ಪ್ರಯತ್ನವನ್ನು ನಾವು ಮಾಡಲಿಕ್ಕಿದ್ದೇವೆ. ಈಗ ವೇದಿಕೆಯ ಮೇಲೆ ಕಲಬೇಲಿಯ ನೃತ್ಯ ನಂದಗೋಕುಲದ ಕಲಾವಿದೆಯರಿಂದ. ಿ
ಧನ್ಯವಾದಗಳು ನಂದಗೋಕುಲದ ಕಲಾವಿದೆಯರಿಗೆ. ಮುಂದೆ 2 ವಿಶಿಷ್ಟವಾದ ನೃತ್ಯಗಳು ವೇದಿಕೆ ಮೇಲೆ ಕೊನೆಯದಾಗಿ ಪ್ರಸ್ತುತಗೊಳ್ಳಕ್ಕಿವೆ. ಈಗ ವೇದಿಕೆಯ ಮೇಲೆ ನಂದಗೋಕುಲದ ಅದ್ಭುತ ಪ್ರಸ್ತುತಿಗಳಲ್ಲಿ ಒಂದೆಂಬ ಪ್ರಶಂಸೆಗೆ ಪಾತ್ರವಾದ ನೃತ್ಯ ಪ್ರದರ್ಶನಗೊಳ್ಳಕ್ಕಿದೆ. ಶ್ರೀದೇವಿ ಮಹಾತ್ಮೆಯಲ್ಲಿ ಮಹಿಷಾಸುರ ಮರ್ದನ ಎನ್ನುವುದು ಅತ್ಯಂತ ವಿಶಿಷ್ಟವಾದ ಕಥಾಭಾಗ. ದುಷ್ಟ ಮಹಿಷಾಸುರ ಬ್ರಹ್ಮನ ವರಬಲದಿಂದ ವಿಕಟಾಟ್ಟಹಾಸವನ್ನು ಮೆರೆಯುತ್ತಾ ಎಲ್ಲ ಲೋಕಗಳನ್ನು ಗೆದ್ದು ಕೊನೆಗೆ ದೇವೇಂದ್ರನ ಗದ್ದುಗೆಯನ್ನು ಗೆದ್ದುಕೊಳ್ಳುತ್ತಾನೆ. ಆಗ ಚಿಂತಾಕ್ರಾಂತರಾದ ದೇವತೆಗಳು ದೇವೇಂದ್ರನ ಆದಿಯಾಗಿ ಮೊರೆ ಹೋಗುವುದು ತ್ರಿಮೂರ್ತಿಗಳನ್ನು. ತ್ರಿಮೂರ್ತಿಗಳು ಮಹಿಷಾಸುರನ ವಧೆ ತಮ್ಮಿಂದ ಅಸಾಧ್ಯ ಎನ್ನುವುದನ್ನು ಮನಗಂಡು ದೇವೇಂದ್ರನ ಜೊತೆಗೂಡಿ ಎಲ್ಲರೂ ಸೇರಿ ಮತ್ತೆ ತೆರಳುವುದು ಆದಿಮಾಯೆಯ ಬಳಿ. ಸದಾಕಾಲವು ಭಕ್ತವತ್ಸಲೆಯಾಗಿ ದುಷ್ಟ ಶಿಕ್ಷಕಿಯಾಗಿ ಶಿಷ್ಟ ರಕ್ಷಕಿಯಾಗಿ ಭಕ್ತರನ್ನು ಸಲಹುವ ಆದಿಮಾಯೆ ಸಿಂಹವಾಹಿನಿಯಾಗಿ ಬಂದು 9 ದಿನಗಳ ಕಾಲ ಕಾದು ಮಹಿಷಾಸುರನನ್ನು ಮರ್ದಿಸುವ ಮೂಲಕ ವಿಜಯದಶಮಿಗೆ ಕಾರಣರಾಗುತ್ತಾಳೆ. ಹೀಗೆ ಮಹಿಷಾಸುರ ಮರ್ದನದ ಅತ್ಯಂತ ವಿಶಿಷ್ಟವಾದ ಪ್ರಸಂಗವನ್ನು ಪ್ರಧಾನವಾಗಿರಿಸಿಕೊಂಡು ಈಗ ನಂದಗೋಕುಲ ತಂಡದ ಕಲಾವಿದೆಯರು ವೇದಿಕೆಯ ಮೇಲೆ ಶ್ರೀದೇವಿ ವೈಭವಂ ಎನ್ನುವ ನೃತ್ಯವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಇದರಲ್ಲಿ ಮಹಿಷಾಸುರನನ್ನು ಮರ್ದಿಸುವ ಉಗ್ರ ಸ್ವರೂಪಿಣಿ ದೇವಿಯಾಗಿ ತಂಡದ ನಿರ್ದೇಶಕಿ ಶ್ವೇತಾ ಅರೆಹೊಳೆ, ಮಹಿಷಾಸುರನಾಗಿ ನಂದಗೋಕುಲದ ಕಲಾವಿದನಾಗಿದ್ದು ಈಗ ನೀನಾಸಂನಲ್ಲಿ ತರಬೇತಿಯನ್ನು ಪಡೆಯುತ್ತಿರುವ ಅಕ್ಷಿತ್ ನಂದಗೋಕುಲ ಮತ್ತು ಉಳಿದ ಕಲಾವಿದೆಯರ ಸಹಕಾರದೊಂದಿಗೆ ಇದೀಗ ತಮ್ಮ ಮುಂದೆ ಪ್ರಸ್ತುತಗೊಳ್ಳಲಿರುವ ಅತ್ಯಂತ ವಿಶಿಷ್ಟವಾದ ನೃತ್ಯ ಶ್ರೀದೇವಿ ವೈಭವಂ ಈಗ ತಮ್ಮ ಮುಂದೆ. ಇದಾದ ನಂತರ ನಂದಗೋಕುಲದ ಕೊನೆಯ ನೃತ್ಯ ಪ್ರಸ್ತುತಿಯೊಂದಿಗೆ ನಾವು ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡಲಿಕ್ಕಿದ್ದೇವೆ. ಈಗ ವೇದಿಕೆಯ ಮೇಲೆ ಶ್ರೀದೇವಿ ವೈಭವಂ ತಮ್ಮ ಮುಂದೆ.
हस्तपद्माभ्यां पुष्पाण्डा शुभदास्तु मे सिंहासनागता नित्यं पद्माश्रितकरद्वया शुभदास्तु सदा देवी स्कन्दमाता यशस्विनी चन्द्रहासोज्ज्वलकरा चातुलवनवाहना कात्यायनी शुभं प्रद्या देवी दानवघातिनी एकदेवी शपाकर्ण पुराणनाखरा स्थिता श्रीकर्णिका कर्णि नैराव्यक्तशरीरिणी वामपादोल्ल सल्लोहर ताडवुल्कभूषणा वर्धनमूर्धजा कृष्ण समारूढ श्वेताम्बरधरा शुचिः महागौरी शुभं दद्यां महादेव प्रमोददा सिद्धगन्धर्वयक्ष्याधीरसुरैरवरैरपि सेव्यमाना सदा भूयात् सिद्धिदा सिद्धिदायिनी ಸರಿಯಾನವಳೇ ಕಂಡಂ ಕಲಂಗಿಡ ಪಿಂಡ ಮುಡಂಗಿಡ ಕುಂಡಲಿ ಕುರುಡಿ ನಿಂದವಳೇ ಕಂಡವ ಕಂಡವ ನಿಂದಿಲ ರೂಪಂ ಕೊಂಡವನೇ ತ್ರಿಶೂಲಾಯುಧಂ ಎರಿತಡಲಾಗಿಡ ಬೆರಿಗೊಂಡು ಸಿಂಹವಾಹಿನಿಗೆ ವೈರವಿ ಪಂಚಮಿ ಪಂಚಮಿ ಗತ್ತನಿ ವೈರವಿ ಮಂಡಲಿ ನೀಲಿನಿಗೆ பொடி பரபாதமும் சடை முடி சாம்பலும் எதுக்கினில் மாலையும் பூண்டவளே உடையொரு வாழினை உருவிய போர்த்தரம் உடலை துண்டாடிய சூலினியே ருத்திர தாண்டவி ரூப கொடும்பினி கெடும்
सर्वेशे सर्वशक्ति समन्विते मये व्यस्त्राहिनो देवी दुर्गे देवी नमोस्तुते गिरिनन्दिनि नन्दितमोदिनि विश्वविनोदिनि नन्दिनुते गिरिवरविन्ध्यशिरोदिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते
वरदर्शिनि दुर्मुखमर्षिणि हर्षरते त्रिभुवन पोषिणि शङ्करदोषिणि कल्मषमोचनि घोररते धनुजनि रोषिणि दुर्मदशोषिणि दुःखनिवारिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते జన్మనిచ్చి భార్య నిన్ను తండ్రిని చేసి పంచభూతాలే తానై ఐదను బంధాలే తానై అమ్మాయి అక్కై చెల్లై భార్య పతిని నిన్ను నడిపించే శక్తియే అమ్మా ఐదిని నందిని నందిత మోదిని విశ్వ వినోదిని నందినుతే గిరివర వింధ్య శిరోదిని మాసిని విష్ణుని జిష్ణునుతే భగవతి హేషితి కంఠ కుటుంబిని భూరి కుటుంబిని భూరి కృతే జయ జయ హే మహిషాసురమర్దిని రమ్యకవర్దిని శైలసుతే సురలన నాగతనే తనే తాళని విద్ద చాసిరతే కంకుమాపతివర గౌరవ తాళవ తాళ కుతూహల నాగరతే దివ్యని కిడతి కిడతిని ధ్వని తీరముడంగిని నాగరతే జయ జయ హే మహిషాసురమర్దిని రమ్యకవర్దిని శైలసుతే రమ్యకవర్దిని శైలసుతే రమ్యకవర్దిని శైలసుతే రమ్యకవర్దిని శైలసుతే ఐగిని నందిని నందిత మేదిని విశ్వ వినోదిని నందనుతే గిరివర వింధ్య శిరోదిని వాసిని విష్ణు విలాసిని జిష్ణునుతే భగవతి హేచితి కంఠ కుటుంబిని భూరి కుటుంబిని భూరి కృతే జయ జయ హే మహిషాసురమర్దిని రమ్యకవర్దిని శైలసుతే రమ్యకవర్దిని శైలసుతే రమ్యకవర్దిని శైలసుతే రమ్యకవర్దిని శైలసుతే దేవి విష్ణురూపేణ దేవి శక్తిరూపేణ దేవి లక్ష్మీ రూపేణ దేవి శాంతి రూపేణ శాంతి రూపేణ నమో నమః నమో నమః నమో ಧನ್ಯವಾದಗಳು. ಇದು ನಂದಗೋಕುಲದ ಅತ್ಯಂತ ವಿಶಿಷ್ಟವಾದ ಮತ್ತು ತಂಡ 11 ವರ್ಷದ ಕೆಳಗೆ ಆರಂಭವಾದಾಗಿನಿಂದ ಅನೇಕ ಮಾರ್ಪಾಡುಗಳೊಂದಿಗೆ ಬೇರೆ ಬೇರೆ ಬದಲಾವಣೆಗಳೊಂದಿಗೆ ಹೊಸ ವಿನೂತನ ಶೈಲಿಯನ್ನು ಅಳವಡಿಸಿಕೊಂಡು ಬೆಳೆಸಿಕೊಂಡು ಬಂದ ನೃತ್ಯ ಪ್ರಸ್ತುತಿ ಶ್ರೀದೇವಿ ವೈಭವಂ. ಆನಂದಾಶ್ರಮ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಇಲ್ಲಿನ ಬೆಳ್ಳಿ ಹಬ್ಬದ ಸಂಭ್ರಮದ ಈ ಸಂದರ್ಭದಲ್ಲಿ ನಂದಗೋಕುಲದ ಕೊನೆಯ ನೃತ್ಯವನ್ನು ಪ್ರಸ್ತುತಪಡಿಸ್ತೇವೆ. ತಮ್ಮೆಲ್ಲರ ಉಪಸ್ಥಿತಿಯನ್ನು ಮುಂದಿನ ಕೇವಲ 15 ನಿಮಿಷಗಳ ಕಾಲ ನಾವು ಕೇಳಿಕೊಳ್ತಾ ಇದ್ದೇವೆ. ಕೊನೆಯ ನೃತ್ಯ ಪ್ರಸ್ತುತಿಗೆ ಮುನ್ನ ಮುಖ್ಯವಾಗಿ ಬೆಳ್ಳಿ ಹಬ್ಬದ ಈ ಸಂಭ್ರಮದಲ್ಲಿ ಆನಂದಾಶ್ರಮ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು, ಅತ್ಯಂತ ಮುಖ್ಯವಾಗಿ ಡಾಕ್ಟರ್ ಗೌರಿ ಪೈ ಅವರಿಗೆ ನಂದಗೋಕುಲ ತಂಡ ಆಭಾರಿಯಾಗಿದೆ. ನಂದಗೋಕುಲಕ್ಕೆ ಈ ಹಿಂದಿನಿಂದಲೂ ಸದಾಕಾಲವೂ ಬೆನ್ನೆಲುಬಿದಾಗಿ ನಿಂತು ನಮ್ಮ ತಂಡದ ಎಲ್ಲ ಕಾರ್ಯಕ್ರಮಗಳನ್ನು, ನಮ್ಮ ಎಲ್ಲ ಯೋಜನೆಗಳನ್ನು ಸದಾಕಾಲವೂ ಪ್ರೋತ್ಸಾಹಿಸ್ತಾ ಬಂದಿರುವವರು ನಮ್ಮೆಲ್ಲರ ಪ್ರೀತಿಯ ಗೌರಿ ಅಕ್ಕ. ಪುತ್ತೂರಿನ ಗಣೇಶೋತ್ಸವದ ಸಂದರ್ಭದಲ್ಲಿ ನಮ್ಮ ತಂಡದ ನೃತ್ಯ ವೈಭವವನ್ನು ನೋಡಿ ಅಂದು ಸದಾಶಿವ ಪೈಯವರ ಮೂಲಕ ನಮಗೆ ಹೇಳಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಕಾರಣರಾಗಿ ಸದಾಶಿವ ಪೈಯವರು ಒದಗಿ ಬಂದಿದ್ದು ಆನಂದಾಶ್ರಮ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಸೇರಿ ಇಂದು ನಮಗೆ ಅವಕಾಶವನ್ನು ಒದಗಿಸಿದ್ದಕ್ಕೆ ನಾವು ಪ್ರತಿಯೊಬ್ಬರನ್ನು ವಿಶೇಷವಾಗಿ ಕೃತಜ್ಞತೆಯಿಂದ ಈ ಸಂದರ್ಭದಲ್ಲಿ ಇಲ್ಲಿ ನೆನಪಿಸಿಕೊಳ್ಳುತ್ತಾ ಬೆಳ್ಳಿ ಹಬ್ಬದ ಸಂಭ್ರಮದ ಕೊನೆಯ ನೃತ್ಯ ಪ್ರಸ್ತುತಿಯತ್ತ ನಾವೀಗ ತೆರಳುತ್ತಾ ಇದ್ದೇವೆ. ಆತ್ಮೀಯರೇ, ಅತ್ಯಂತ ವಿಶಿಷ್ಟವಾಗಿ ಜನಮಾನಸವನ್ನು ಗೆದ್ದ ಒಂದು ಹಾಡು ಎಷ್ಟು ಸಾಹಸವಂತ ನೀವೇ ಬಲವಂತ. ವಾದಿರಾಜರ ಅದ್ಭುತ ರಚನೆ ಇದು. ವಿದ್ಯಾಭೂಷಣರು ಅಷ್ಟೇ ಸುಶ್ರಾವ್ಯವಾಗಿ ಇದಕ್ಕೆ
ಧ್ವನಿಯಾಗಿದ್ದಾರೆ. ವಿದ್ಯಾಭೂಷಣರು ಅಷ್ಟೇ ಸುಶ್ರಾವ್ಯವಾಗಿ ಈ ಹಾಡಿಗೆ ಧ್ವನಿಯಾಗಿದ್ದಾರೆ. ವಾದಿರಾಜರ ಈ ಕೀರ್ತನೆಗೆ ಇಲ್ಲಿ ಹನುಮಂತನನ್ನು ಕೇಂದ್ರೀಕರಿಸಿಕೊಂಡು ಇಡೀ ರಾಮಾಯಣವನ್ನು ತೆರೆದಿಡುತ್ತಾರೆ ವಾದಿರಾಜರು. ಎಷ್ಟು ಸಾಹಸವಂತ, ನೀನೇ ಬಲವಂತ ಎನ್ನುತ್ತಾ ಶ್ರೀರಾಮಚಂದ್ರನ ಅಪ್ಪಣೆಯನ್ನು ಪಡೆದ ಹನುಮಂತ ಲಂಕೆಗೆ ಲಂಘಿಸುತ್ತಾನೆ. ಅಶೋಕವನದಲ್ಲಿದ್ದ ಸೀತೆಯನ್ನು ಕಾಣುತ್ತಾನೆ. ಶ್ರೀರಾಮಚಂದ್ರ ನೀಡಿದ ಕುರುಹನ್ನು ಸೀತೆಗೆ ನೀಡಿದ ಹನುಮಂತ ಸೀತೆ ನೀಡಿದ ಮುದ್ರೆಯನ್ನು ಪಡೆದು ಹೊರಡುವ ಮುನ್ನ ತನ್ನ ಕಣ್ಣಿಗೆ ಪ್ರಿಯವಾದ ಹಣ್ಣುಗಳನ್ನು ಅಶೋಕವನದಲ್ಲಿ ಕಂಡು ಆ ಹಣ್ಣುಗಳನ್ನು ತಿನ್ನುತ್ತಾನೆ, ತನ್ನ ಹಸಿವು ನೀಗಿಸಿಕೊಳ್ಳಲು. ಇದನ್ನು ಕಂಡ ರಾಕ್ಷಸ ಪಡೆ ಹನುಮಂತನ ಮೇಲೆ ದಾಳಿ ಮಾಡುತ್ತದೆ. ಅಲ್ಲಿ ನಡೆಯುವುದು ಘನಘೋರ ಕದನ. ಆ ಕದನದಲ್ಲಿ ರಾವಣ ಪುತ್ರ ಅಕ್ಷಯ ಕುಮಾರ ಸಾಯುತ್ತಾನೆ. ಇನ್ನು ಹನುಮಂತನನ್ನು ಸೋಲಿಸುವುದು ಅಸಾಧ್ಯ ಎಂದರಿತ ರಾಕ್ಷಸ ಪಡೆ ರಾವಣನಿದ್ದಲ್ಲಿಗೆ ತೆರಳಿ ಈ ಹನುಮಂತನ ಉಪಟಳವನ್ನು ಹೇಳಿದಾಗ ಕುಪಿತಗೊಂಡ ರಾವಣ ತನ್ನ ಪ್ರಿಯಪುತ್ರ ಇಂದ್ರಜಿತುವನ್ನು ಕರೆದು ಆಂಜನೇಯನನ್ನು ಬಂಧಿಸಿ ತರುವಂತೆ ಆಜ್ಞಾಪಿಸುತ್ತಾನೆ. ಇಂದ್ರಜಿತು ಮುಂದೊಂದು ಮಹಾಸಂಗ್ರಾಮಕ್ಕಾಗಿ ಕಾದಿಟ್ಟ ಬ್ರಹ್ಮಾಸ್ತ್ರವನ್ನು ಹನುಮಂತನ ಮೇಲೆ ಪ್ರಯೋಗಿಸಿ ಆತನನ್ನು ಬಂಧಿಸಿ ರಾವಣನ ಆಸ್ಥಾನಕ್ಕೆ ಎಳೆತರುತ್ತಾನೆ. ಬಂಧನಕ್ಕೊಳಗಾಗಿ ರಾವಣನ ಆಸ್ಥಾನಕ್ಕೆ ಬಂದ ಹನುಮಂತನನ್ನು ಕಂಡ ರಾವಣ ಕುಪಿತನಾಗುತ್ತಾನೆ. ಮತ್ತಷ್ಟು ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚುವ ಶಿಕ್ಷೆಯನ್ನು ಘೋಷಿಸುತ್ತಾನೆ. ರಾಕ್ಷಸರೆಲ್ಲರೂ ಸೇರಿ ವಸಣವನ್ನು ತಂದು ಹನುಮಂತನ ಬಾಲಕ್ಕೆ ಸುತ್ತಿ ಬೆಂಕಿ ಹಚ್ಚುತ್ತಾರೆ. ಆಗ ನಡೆಯುವುದು ಲಂಕಾದಹನ. ಲಂಕೆಯನ್ನು ದಹಿಸಿದ ಹನುಮಂತ ಮತ್ತೆ ರಾಮನಿದ್ದಲ್ಲಿಗೆ ತೆರಳುತ್ತಾನೆ. ಲಕ್ಷ್ಮಣರ ಬಳಿ ತೆರಳಿದ ಹನುಮಂತ ಸೀತೆ ನೀಡಿದ ಮುದ್ರೆಯನ್ನು ನೀಡುತ್ತಾನೆ. ವಾನರ ಸೈನ್ಯದ ಜೊತೆಗೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ರಾಮ ಲಕ್ಷ್ಮಣರ ಆದಿಯಾಗಿ ಮತ್ತೆ ಲಂಕೆಗೆ ತೆರಳಿ ಅಲ್ಲಿ ರಾವಣನನ್ನು ಕೊಲ್ಲುತ್ತಾರೆ. ರಾವಣನನ್ನು ಕೊಂದ ನಂತರ ವಿಭೀಷಣನಿಗೆ ಪಟ್ಟವನ್ನು ಕಟ್ಟಿ ಧರ್ಮದಿಂದ ರಾಜ್ಯವನ್ನಾಳೆಂಬ ಹಿತವಚನ ಬೋಧಿಸಿದ ರಾಮ ಲಕ್ಷ್ಮಣರು ಸೀತೆಯರ ಜೊತೆಗೂಡಿ ಮತ್ತೆ ಅಯೋಧ್ಯೆಗೆ ತೆರಳಿ ಅಲ್ಲಿ ಶ್ರೀರಾಮ ಪಟ್ಟಾಭಿಷೇಕವಾಗುತ್ತದೆ. ಹೀಗೆ ಹನುಮಂತ ಕೇಂದ್ರಿತವಾಗಿ ಇಡೀ ರಾಮಾಯಣವನ್ನು ನಂದಗೋಕುಲದ ಎಲ್ಲ ಕಲಾವಿದೆಯರು ಈಗ ವೇದಿಕೆ ಮೇಲೆ ಅತ್ಯಂತ ವಿಶಿಷ್ಟವಾಗಿ ಪೋಣಿಸಿ ತಮ್ಮ ಮುಂದೆ ತೆರೆದಿದ್ದಾರೆ. ರಚನೆ ವಾದಿರಾಜರು, ಹಾಡಿದವರು ವಿದ್ಯಾಭೂಷಣರು, ಹೆಜ್ಜೆಯಾಗುತ್ತಿರುವವರು ನಂದಗೋಕುಲದವರು, ನಿರ್ದೇಶನ ಶ್ವೇತಾ ಅರೆಹೊಳೆ. ಈಗ ತಮ್ಮ ಮುಂದೆ ಎಷ್ಟು ಸಾಹಸವಂತ, ನೀನೇ ಬಲವಂತ. ಎಷ್ಟು ಸಾಹಸವಂತ, ನೀನೇ ಬಲವಂತ, ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ. ಎಷ್ಟು ಸಾಹಸವಂತ, ನೀನೇ ಬಲವಂತ, ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ. ಅಟ್ಟು ಅಖಳರೆದೆ ಮೆಟ್ಟಿ ತುಳಿದು ತಲೆ ಪುಟ್ಟಿ ಚೆಂಡಾಡಿದ ದಿಟ್ಟ ನಿನಗುದೋ. ಎಷ್ಟು ಸಾಹಸವಂತ, ನೀನೇ ಬಲವಂತ, ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ. ರಾಮರಪ್ಪಣೆಯಿಂದ ಶರಧಿಯ ದಾಂಟಿ ಆ ಮಹಲಂಕೆಯ ಕಂಡೆ ಕಿರೀಟಿ. ರಾಮರಪ್ಪಣೆಯಿಂದ ಶರಧಿಯ ದಾಂಟಿ ಆ ಮಹಲಂಕೆಯ ಕಂಡೆ ಕಿರೀಟಿ. ಸ್ವಾಮಿಯ ಕಾರ್ಯವ ಪ್ರೇಮದಿ ನಡೆಸಿದಿ ಈ ಮಗಿಯೊಳು ನಿನಗಾರೈ ಸಾಟಿ. ದೂರದಿಂದ ಸೂರನ ಉರವನೆ ನೋಡಿ ಭರದಿ ಶ್ರೀರಾಮ
ಸ್ಮರಣೆಯ ಮಾಡಿ ಹಾರಿದೆ ಹರುಷದಿ ಹರಿಸಿ ಲಂಕಿಣಿಯನು ವಾರಿಯ ಮುಖಿಯನು ಕಂಡು ಮಾತಾಡಿ ಎಷ್ಟು ಸಾಗಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ರಾಮರ ಕ್ಷೇಮವ ರಮಣಿಗೆ ಪೇಳಿ ತಾಮಸ ಮಾಡದೆ ಮುದ್ರಿಕೆ ನೀಡಿ ರಾಮರ ಕ್ಷೇಮವ ರಮಣಿಗೆ ಪೇಳಿ ತಾಮಸ ಮಾಡದೆ ಮುದ್ರಿಕೆ ನೀಡಿ ಪ್ರೇಮದಿ ಜಾನಕಿ ಕುರುಗನು ಕೊಡಲಾಗ ಆ ಮಗವನದೊಳು ಫಲವನು ಬೇಡಿ ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು ಹಣ್ಣಿನ ನೇವದಲ್ಲಿ ಅಸುರರ ಹೊಯ್ದು ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು ಹಣ್ಣಿನ ನೇವದಲ್ಲಿ ಅಸುರರ ಹೊಯ್ದು ಪಣ್ಣ ಪಣ್ಣನೆ ಹರಿ ನೆಗೆ ನೆಗೆದಾಡುತ್ತ ಬಣ್ಣಿಸಿ ಅಸುರರ ಬಲವನು ಮುರಿದು ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಶೃಂಗಾರವನದೊಳಗೆ ಇದ್ದರ ಕಸರ ಅಂಗವನಳಿಸಿದೆ ಅತಿರಣ ಶೂರ ಶೃಂಗಾರವನದೊಳಗೆ ಇದ್ದರ ಕಸರ ಅಂಗವನಳಿಸಿದೆ ಅತಿರಣ ಶೂರ ನುಂಗಿ ಅಸ್ತ್ರಗಳ ಅಕ್ಷಯ ಕುವರನ ಭಂಗಿಸಿ ಬಿಸುಟೆಯೋ ಬಂದರ ಕಸರ ದೂರು ಪೇಳಿದರೆಲ್ಲ ರಾವಣನೊಡನೆ ಚೀರುತ್ತ ಕರೆಸಿದ ಇಂದ್ರಜಿತುವನೇ ದೂರು ಪೇಳಿದರೆಲ್ಲ ರಾವಣನೊಡನೆ ಚೀರುತ್ತ ಕರೆಸಿದ ಇಂದ್ರಜಿತುವನೇ ಚೋರ ಕಪಿಯ ನೀ ಹಿಡಿತಹುದೆನ್ನುತ್ತ ಶೂರರ ಕಳುಹಿದ ನಿಜ ಸುತನೊಡನೆ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಹಿಡಿದನು ಇಂದ್ರಜಿತ್ತು ಕಡುಕೋಪದಿಂದ ಕೆಡೆ ಮುರಿ ಕಟ್ಟಿದ ಬ್ರಹ್ಮಾಸ್ತ್ರದಿಂದ ಹಿಡಿದನು ಇಂದ್ರಜಿತ್ತು ಕಡುಕೋಪದಿಂದ ಕೆಡೆ ಮುರಿ ಕಟ್ಟಿದ ಬ್ರಹ್ಮಾಸ್ತ್ರದಿಂದ ಗುಡುಗುಡು ಗುಟ್ಟುತ ಕಿಡಿಕಿಡಿಯಾಗುತ್ತ ನಡೆದನು ಲಂಕೆಯ ಒಡೆಯನಿದೆಡೆಗೆ ಕಂಡನು ರಾವಣನು ದಂಡ ಕಪಿಯನು ಮಂಡೆಯ ತೂಗುತ್ತ ಮಾತಾಡಿಸಿದನು ಕಂಡನು ರಾವಣನು ದಂಡ ಕಪಿಯನು ಮಂಡೆಯ ತೂಗುತ್ತ ಮಾತಾಡಿಸಿದನು ಭಂಡು ಮಡದೆ ಬಿಡೆ ನೋಡು ಕಪಿಯನೆ ಗಂಡು ಗಲಿಯು ದುರುದುರಿಸಿ ನೋಡಿದನು ಎಷ್ಟು ಸಾಗಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಛಲವ್ಯಾಕೋ ನಿನಗಿಷ್ಟು ಎಲವೋ ಕೊಡಗನೆ ನೆಲೆಯಾವುದೇಳೋ ನಿನ್ನೊಡೆಯ ಹೆಸರನ್ನ ಛಲವ್ಯಾಕೋ ನಿನಗಿಷ್ಟು ಎಲವೋ ಕೊಡಗನೆ ನೆಲೆಯಾವುದೇಳೋ ನಿನ್ನೊಡೆಯ ಹೆಸರನ್ನ ಬಲ
ಭಗವಂತ ರಾಮರ ಬಂಟ ಬಂದಿಹೆನೋ ಹಲವು ಮತ್ಯಾಕೋ ಹನುಮನು ನಾನೇ ಬಡರಾವಣನೆ ನಿನ್ನ ಬಡಿದು ಹಾಕುವೇನೋ ಒಡೆಯನಪ್ಪಣೆಗಿಲ್ಲ ಎಂದು ತಾಳಿದೇನೋ ಬಡರಾವಣನೆ ನಿನ್ನ ಬಡಿದು ಹಾಕುವೇನೋ ಒಡೆಯನಪ್ಪಣೆಗಿಲ್ಲ ಎಂದು ತಾಳಿದೇನೋ ಉಡಿಯೇಳಿಸುವೆನು ಫುಲ್ಲರ ಕಸರನೆ ತೊಡೆವೆನು ನಿನ್ನ ಪಣೆಯ ಅಕ್ಷರವ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ ಇನ್ನಂಥ ದೂತರು ರಾಮನ ಬಳಿಯೋಳು ಇನ್ನೆಷ್ಟು ಮಂದಿ ಉಂಟು ಹೇಳೋ ನಿತ್ವರಿಯ ನಿನ್ನಂಥ ದೂತರು ರಾಮನ ಬಳಿಯೋಳು ಇನ್ನೆಷ್ಟು ಮಂದಿ ಉಂಟು ಹೇಳೋ ನಿತ್ವರಿಯ ನನ್ನಂಥ ದೂತರು ನಿನ್ನಂಥ ಪ್ರೇತರು 200-300 ಕೋಟಿ ಕೆಳರಿಯ ಕಡುಕೋಪದಿಂದಲಿ ಕೂಳ ರಾವಣನು ಸುಡಿರೆಲ್ದ ಬಾಲವ ಸುತ್ತಿವಸನವ ಕಡುಕೋಪದಿಂದಲಿ ಕೂಳ ರಾವಣನು ಸುಡಿರೆಲ್ದ ಬಾಲವ ಸುತ್ತಿವಸನವ ಒಡೆಯನ ಮಾತಿಗೆ ತಡೆಬಡೆಯಿಲ್ಲದೆ ಒಡನೆ ಮುತ್ತಿದರು ಗಡಿ ಮನೆಯವರು ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ ತಂದರು ವಸನವ ತಂಡ ತಂಡದಲ್ಲಿ ಒಂದೊಂದು ಮೂಟೆ 80 ಕೋಟಿಯಲ್ಲಿ ತಂದರು ವಸನವ ತಂಡ ತಂಡದಲ್ಲಿ ಒಂದೊಂದು ಮೂಟೆ 80 ಕೋಟಿಯಲ್ಲಿ ಚಂದದಿ ಹರಳಿನ ತೈಲದಳದ್ದಿಸಿ ನಿಂದ ಹನುಮನು ಬಾಲವ ಬೆಳೆಸುತ್ತ ಶಾಲು ಸಕಲಾತಿಯು ಸಾಲದೆ ಇರಲು ಬಾಲೆರ ವಸ್ತ್ರವ ಸೆಳೆದು ತರೆನಲು ಶಾಲು ಸಕಲಾತಿಯು ಸಾಲದೆ ಇರಲು ಬಾಲೆರ ವಸ್ತ್ರವ ಸೆಳೆದು ತರೆನಲು ಬಾಲವ ನಿಲ್ಲಿಸೆ ಬೆಂಕಿಯ ನಿಡುತ್ತಲಿ ಕಾಲ ಮೃತ್ಯುವ ಕೆಣಕಿದರಲ್ಲಿ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ ಕುಣಿ ಕುಣಿದಾಡುತ್ತ ಮುಗಿಬೊಬ್ಬಿಡುತ್ತ ಇಣಿಕಿ ನೋಡುತ್ತ ಅಸುರರ ನಣಕಿಸುತ್ತ ಕುಣಿ ಕುಣಿದಾಡುತ್ತ ಮುಗಿಬೊಬ್ಬಿಡುತ್ತ ಇಣಿಕಿ ನೋಡುತ್ತ ಅಸುರರ ನಣಕಿಸುತ್ತ ಝಣ ಝಣ ಝಣರೆನೆ ಬಾಲದ ಗಂಟೆಯು ಮನದಿ ಶ್ರೀರಾಮರ ಪಾದವ ನೆನೆಯುತ್ತ ಮಂಗಳಂ ಶ್ರೀರಾಮಚಂದ್ರ ಮೂರುತಿಗೆ ಮಂಗಳಂ ಸೀತಾದೇವಿ ಚರಣಂಗಳಿಗೆ ಮಂಗಳಂ ಶ್ರೀರಾಮಚಂದ್ರ ಮೂರುತಿಗೆ ಮಂಗಳಂ ಸೀತಾದೇವಿ ಚರಣಂಗಳಿಗೆ ಮಂಗಳವೆನುತ ಲಂಕೆಯ ಸುಟ್ಟು ಲಂಘಿಸಿ ಅಸುರನ ಗಡ್ಡಕ್ಕೆ ಹಿಡಿದ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ
ಹೊತ್ತಿತು ಅಸುರನ ಗಡ್ಡ ಮೀಸೆಗಳು, ಸುತ್ತಿತು ಹೊಗೆ ಬ್ರಹ್ಮಾಂಡ ಕೋಟಿಯೊಳು. ಹೊತ್ತಿತು ಅಸುರನ ಗಡ್ಡ ಮೀಸೆಗಳು, ಸುತ್ತಿತು ಹೊಗೆ ಬ್ರಹ್ಮಾಂಡ ಕೋಟಿಯೋಳು. ಚಿತ್ರದಿ ರಾಮರು ಕೋಪಿಸುವರು ಎಂದು ಚಿತ್ರದಿ ನಡೆದನು ಅರಸನಿದೆಡೆಗೆ. ಸೀತೆಯ ಕ್ಷೇಮವ ರಾಮರಿಗೇಳಿ, ಪ್ರೀತಿಯಿಂ ಕೊಟ್ಟ ಕುರುಹ ಕರದಲ್ಲಿ. ಸೀತೆಯ ಕ್ಷೇಮವ ರಾಮರಿಗೇಳಿ, ಪ್ರೀತಿಯಿಂ ಕೊಟ್ಟ ಕುರುಹ ಕರದಲ್ಲಿ. ಸೇತುವೆ ಕಟ್ಟಿ ಚತುರಂಗ ಬಲ ಸಹ ಮುತ್ತಿತು ಲಂಕೆಯ ಸೂರೆಗೈಯುತ್ತಲಿ. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಹೆಗ್ಗಳವಾಯಿತು ರಾಮನ ದಂಡು, ಮುತ್ತಿತು ಲಂಕೆಯ ಕೋಟೆಯ ಕಂಡು. ಹೆಗ್ಗಳವಾಯಿತು ರಾಮನ ದಂಡು, ಮುತ್ತಿತು ಲಂಕೆಯ ಕೋಟೆಯ ಕಂಡು. ಹೆಗ್ಗದ ಕಾಯುವರ ನುಗ್ಗು ಮಾಡುತ್ತಿರೆ ಧಕ್ಕನೆ ಪೇಳ್ದರು ರಾವಣಗಂದು. ರಾವಣ ಮೊದಲಾದ ರಾಕ್ಷಸರ ಕೊಂದು, ಭಾವಶುದ್ಧದಲ್ಲಿ ವಿಭೀಷಣ ಬಾಳೆಂದು. ರಾವಣ ಮೊದಲಾದ ರಾಕ್ಷಸರ ಕೊಂದು, ಭಾವಶುದ್ಧದಲ್ಲಿ ವಿಭೀಷಣ ಬಾಳೆಂದು. ದೇವಿ ಸೀತೆಯನೊಡಗೊಂಡು ಅಯೋಧ್ಯದಿ ದೇವ ಶ್ರೀರಾಮ ರಾಜ್ಯವಾಳಿದರು. ಎಷ್ಟು ಸಾಗಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ, ಶಂಖಗಿರಿಯಲಿ ನಿಂದ ಹನುಮಂತರಾಯ. ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ, ಶಂಖಗಿರಿಯಲಿ ನಿಂದ ಹನುಮಂತರಾಯ. ಪಂಕಜಾಕ್ಷ ಹಯವದನನ ಕಟಾಕ್ಷದಿ ಬಿಂಕದಿ ಪಡೆದಯೋ ಅಜನ ಪದವಿಯ. ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ, ಶಂಖಗಿರಿಯಲಿ ನಿಂದ ಹನುಮಂತರಾಯ. ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ, ಶಂಖಗಿರಿಯಲಿ ನಿಂದ ಹನುಮಂತರಾಯ. ಪಂಕಜಾಕ್ಷ ಹಯವದನನ ಕಟಾಕ್ಷದಿ ಬಿಂಕದಿ ಪಡೆದಯೋ ಅಜನ ಪದವಿಯ. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಅಟ್ಟುವ ಕಳರೆದೆ ಮೆಟ್ಟಿ ತುಳಿದು ತಲೆ ಪುಟ್ಟಿ ಚಂಡಾಡಿದ ದಿಟ್ಟ ನಿನಹುದೋ. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಬಳಿರೆ ಹನುಮಂತ, ಬಳಿರೆ ಹನುಮಂತ, ಬಳಿರೆ ಹನುಮಂತ, ಬಳಿರೆ ಹನುಮಂತ, ಬಳಿರೆ ಹನುಮಂತ, ಬಳಿರೆ ಹನುಮಂತ. ಕೊನೆಯಲ್ಲಿ ತನ್ನ ಎದೆಯನ್ನು ಬಗೆದುವಲ್ಲಿ ಶ್ರೀರಾಮಚಂದ್ರನನ್ನು ಹನುಮಂತ ತೋರುವ ದೃಶ್ಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡ್ತೇವೆ. ದಯವಿಟ್ಟು ಎಲ್ಲರೂ ಒಂದು 2 ನಿಮಿಷ ನಮ್ಮೊಂದಿಗೆ ಇರಬೇಕು ಅಂತ ಕೇಳಿಕೊಳ್ತೇನೆ.
ಕಲಾವಿದೆಯರೆಲ್ಲರೂ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವರೆಲ್ಲರ ಹೆಸರನ್ನು ಹೇಳುವ ಮೂಲಕ ಅವರ ಪರಿಚಯವನ್ನು ಮಾಡ್ತೇನೆ. ನಂದಗೋಕುಲದಲ್ಲಿ 3ನೇ ತರಗತಿಯಲ್ಲಿ ಓದುತ್ತಿರುವ ಪುಟಾಣಿಯಿಂದ ಹಿಡಿದು ಸ್ನಾತಕೋತ್ತರ ಮುಗಿಸಿರುವವರ ತನಕದ ಕಲಾವಿದೆಯರು ಕಲಾ ಸೇವೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿ ಕಲಾವಿದೆಯ ಪರಿಚಯ ಹೇಳ್ತಾ ಹೋದರೆ ಬಹಳ ಉದ್ದ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಕೇವಲ ಅವರ ಹೆಸರನ್ನು ಹೇಳುವ ಮೂಲಕ ನಾನು ಅವರನ್ನು ಇಲ್ಲಿ ಪರಿಚಯಿಸ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬೇಗ ಬೇಗ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹೃತಿಕಾ ಬೆಳ್ಚಡ, ಪ್ರಶ್ವಿನಿ ಸಾಚಾರ್ಯ, ಶ್ರಾನ್ವಿ, ಅನನ್ಯ, ಅನುಷ್ಕಾ ಶೆಟ್ಟಿ, ಖುಷಿ, ಭೂಮಿಕಾ ಶೆಟ್ಟಿ, ಹರ್ಷಿತಾ ರವೀಂದ್ರ, ಶ್ರೀದೇವಿ ಕೆದಕೋಡಿ, ಸೌಜನ್ಯ ಬೆಳ್ಚಡ, ಸಹನಾ ಪೂಂಜಾ, ಈಕೆ ನಮ್ಮ ತರಗತಿಯಲ್ಲಿ ಶಿಕ್ಷಕಿಯಾಗಿಯೂ ಸಹಾಯವನ್ನು ಮಾಡ್ತಾ ಇದ್ದಾಳೆ ಪ್ರಶ್ವಿನಿ ಆಚಾರ್ಯ ಜೊತೆಗೆ. ಶಿಖಾ ಶೆಟ್ಟಿ ವೀರಭದ್ರನಾಗಿ ತಮ್ಮೊಂದಿಗೆ ಪ್ರದರ್ಶನವನ್ನು ನೀಡಿದವಳು. ಅಕ್ಷಿತ್ ನಂದಗೋಕುಲ, ಈತ ಇದೀಗ ನೀನಾಸಂನಲ್ಲಿ ಪದವಿಯನ್ನು ಮಾಡ್ತಾ ಇದ್ದಾನೆ. ಒಂದು 15 ದಿವಸದ ರಜೆಯ ಮೇಲೆ ಇಲ್ಲಿ ಬಂದವ ಇವತ್ತು ಮಹಿಷಾಸುರನಾಗಿ ತಮ್ಮನ್ನು ರಂಜಿಸಿದ್ದಾನೆ. ತಂಡದ ಸಹಶಿಕ್ಷಕಿಯಾಗಿಯೂ ಕೆಲಸವನ್ನು ಮಾಡ್ತಾ ಕಲಾವಿದೆಯಾಗಿರುವವಳು ಕೃತಿ ಶ್ರೀನಿವಾಸ್, ತಂಡದ ವ್ಯವಸ್ಥಾಪಕಿಯಾಗಿ ಸ್ನಾತಕೋತ್ತರ ಪದವೀಧರೆ ಪೃಥ್ವಿ ಎಸ್ ರಾವ್, ಇದುವರೆಗೆ ತಾವು ನೋಡಿದ ಎಲ್ಲ ನೃತ್ಯಗಳ ನೃತ್ಯ ನಿರ್ದೇಶನ ಮತ್ತು ಸಂಯೋಜನೆ ಶ್ವೇತಾ ಅರೆಹೊಳೆ, ವಸ್ತ್ರ ವಿನ್ಯಾಸ ಮತ್ತು ವಸ್ತ್ರ ರಚನೆ ಗೀತಾ ಅರೆಹೊಳೆ, ಪ್ರಸಾದನ ಕೊಠಡಿಯಲ್ಲಿ ಸಹಕರಿಸಿದವರು ವಿಶಾಲಾಕ್ಷಿ ರಾವ್, ಬೆಳಕಿನಲ್ಲಿ ನಮ್ಮೊಂದಿಗೆ ರಂಗಭೂಮಿ ಕಲಾವಿದ ಭುವನ್ ಮಣಿಪಾಲ, ನಾನು ಕಾರ್ಯಕ್ರಮ ನಿರೂಪಣೆಯಲ್ಲಿ ಅರೆಹೊಳೆ ಸದಾಶಿವರಾವ್. ಇದು ನಂದಗೋಕುಲ ತಂಡ. ಈ ಅವಕಾಶಕ್ಕಾಗಿ ಮತ್ತೊಮ್ಮೆ ಗೌರಿ ಪೈ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಎಲ್ಲರಿಗೂ ಶುಭರಾತ್ರಿ. ಎಲ್ಲರೂ ದಯವಿಟ್ಟು ಕಲಾವಿದರಲ್ಲಿ ವೇದಿಕೆ ಮೇಲೆ ಇರಬೇಕಂತೆ ಒಂದು ಗ್ರೂಪ್ ಫೋಟೋಗಾಗಿ ಗೌರಿ ಪೈ ಅವರ ಜೊತೆಗೆ. ಇವತ್ತಿನ ನಮ್ಮ ಬೆಳ್ಳಿ ಹಬ್ಬದ ಪ್ರಯುಕ್ತ ಅತ್ಯುತ್ತಮವಾದ ಒಂದು ನೃತ್ಯ ರೂಪಕವನ್ನು ನಂದಗೋಕುಲ ಕಲಾವಿದರು, ನಾನು ಹೃದಯದಿಂದ ಹೇಳ್ತೇನೆ, ಇಂಥ ಮಕ್ಕಳು ಸಿಗಬೇಕಾದ್ರೆ ಅವರ ಪೇರೆಂಟ್ಸ್ ಪುಣ್ಯ ಮಾಡಿರಬೇಕು. ಇಂಥ ಮಕ್ಕಳಿಗೆ ಶ್ವೇತಾ ಮತ್ತು ಸದಾಶಿವರಾಯರಂಥ ಗುರುಗಳು ಸಿಗಬೇಕಾದ್ರೆ ಇವರು ಪುಣ್ಯ ಮಾಡಿರಬೇಕು. ಇಂತಹ ಕಾರ್ಯಕ್ರಮ ನೋಡಬೇಕಾದ್ರೆ ನಾವು ಪುಣ್ಯ ಮಾಡಿರಬೇಕು. ಆನಂದಾಶ್ರಮದ ವತಿಯಿಂದ ನಿಮಗೆಲ್ಲರಿಗೂ ನಿಮ್ಮ ಭವಿಷ್ಯ ಉಜ್ವಲವಾಗಲಿ, ನೀವು ಸೆಲೆಕ್ಟ್ ಮಾಡಿದ ಫೀಲ್ಡ್ ಆಗಲಿ, ನಿಮ್ಮ ಎಜುಕೇಷನ್ ಕ್ಯಾರಿಯರ್ ಆಗಲಿ, ಎಲ್ಲವೂ ಮಾಲಿಂಗೇಶ್ವರ ದೇವರು ಒಳ್ಳೆಯದಾಗಿ ನಡೆಸಿಕೊಡಲಿ ಅಂತೇಳಿ ಹಾರೈಸ್ತಾ ಎಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಜೈ ಹಿಂದ್. ಹಲೋ. ಹಾಗೂ ದಯವಿಟ್ಟು ಕ್ಷಮಿಸಬೇಕು, ನಮ್ಮ ಸುದ್ದಿ ಮೀಡಿಯಾ, ಝೂಮ್ ಇನ್ ಮೀಡಿಯಾ, ಆಮೇಲೆ ಸೌಂಡ್ ಸಿಸ್ಟಮ್, ಲೈಟಿಂಗ್ಸ್ನವರು ಎಲ್ಲರೂ ತುಂಬ ನಿನ್ನೆ ಮೊನ್ನೆಯಿಂದ ನಮ್ಮೊಟ್ಟಿಗಿದ್ದು, ನಮ್ಮ ಫೋಟೋಗ್ರಾಫರಿ ರಘು ಅವರು ಪ್ರತಿಯೊಬ್ಬರು ಅಂದರೆ ಅಷ್ಟು ಸೂಕ್ಷ್ಮತೆಯಲ್ಲಿ ಮಾಡಬೇಕು ಕೆಲಸ ಅಂತೇಳಿ ನಮ್ಮೊಂದಿಗೆ ಸಹಕರಿಸಿದವರಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಿಕ್ಕೆ ಬಯಸ್ತೇನೆ.